सर्वेषु सर्वदा सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके गौरी नारायणी नमोस्तुते शिवगिरिशिखराग्रे दिव्यपद्मासनस्थं वरदमभयहस्तं पापविध्वंसपातं सुजननिकरसेव्यं चारुकारुण्यनेत्रं कलिकलुषविनाशं नौमि नारायणाख्यम्. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಇವತ್ತಿನ ಈ ಸಭಾ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಅತಿಥಿ ಗಣ್ಯರನ್ನ ಸ್ವಾಗತಿಸಬೇಕಾಗಿ ಸಂಘದ ಹಿರಿಯ ಶಾಖಾಧಿಕಾರಿಯಾದ ಶ್ರೀ ಸಚಿನ್ ಇವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಎವರಿ ಸಕ್ಸಸ್ಫುಲ್ ಮ್ಯಾನ್ ದೇರ್ ಇಸ್ ಎ ವುಮೆನ್. ಪ್ರತಿಯೊಬ್ಬ ಯಶಸ್ವಿ ಪುರುಷನ ಹಿಂದೆ ಒಬ್ಬ ಮಹಿಳೆ ಇದ್ದಾಳೆ. ಹಾಗೆ ನಮ್ಮ ಆತ್ಮಶಕ್ತಿಯಲ್ಲಿ ಮಹಿಳೆಯರೇ 95% ಇದ್ದಾರೆ. ಆದ್ದರಿಂದ ಎವರಿ ಸಕ್ಸಸ್ಫುಲ್ ವುಮೆನ್ ದೇರ್ ಇಸ್ ಅ ಮ್ಯಾನ್. ಅಂದರೆ ನಮ್ಮ ಸಹಕಾರಿ ಸಂಘದ ಅಧ್ಯಕ್ಷರು ಈ ಮಟ್ಟಕ್ಕೆ ನಮ್ಮ ಸಹಕಾರಿ ಸಂಘವನ್ನ ಬೆಳೆಸಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದಾರೆ. ಹಾಗೆ ಆಡಳಿತ ಮಂಡಳಿ ನಿರ್ದೇಶಕರು ಅದಕ್ಕೆ ಪ್ರಯತ್ನವನ್ನು ಪಟ್ಟಿದ್ದಾರೆ. ನಮ್ಮ ಪ್ರತಿ ವರ್ಷವೂ ಆಯೋಜಿಸಿರುವಂತಹ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ನಮ್ಮ ಈ ವೇದಿಕೆಯಲ್ಲಿ ಸಾಮರಸ್ಯ ಬಳಗ ಇದರ ಅಧ್ಯಕ್ಷರಾದ ಶ್ರೀಮತಿ ಮಂಜುಳಾ ನಾಯಕ್ ಇವರು ಉಪಸ್ಥಿತರಿದ್ದಾರೆ. ಇವರಿಗೆ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸಿದ್ದೇನೆ. ಇವರಿಗೆ ನಮ್ಮ ಸಂಘದ ನಿರ್ದೇಶಕರಾದ ಶ್ರೀಮತಿ ಚಂದ್ರಾವತಿ ಇವರು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಪದವು ವ್ಯವಸಾಯ ಸೇವಾ ಸಹಕಾರಿ ಸಂಘ ಇದರ ಅಧ್ಯಕ್ಷರಾದಂತಹ ಶ್ರೀಮತಿ ಸುಮನಾ ಶರಣ್ ಇವರು ನಮ್ಮ ಜೊತೆಗಿದ್ದಾರೆ. ಇವರಿಗೂ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ನಮ್ಮ ಸಂಘದ ನಿರ್ದೇಶಕರಾದ ಶ್ರೀ ಗೋಪಾಲ್ ಎಂ ಇವರು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾರೆ. ನಮ್ಮ ಈ ಕಾರ್ಯಕ್ರಮದಲ್ಲಿ ಆತ್ಮ ಸನ್ಮಾನವನ್ನು ಸ್ವೀಕರಿಸಲಿರುವವರು ಸಾಹಿತಿಗಳು ಹಾಗೂ ಸಮಾಜ ಸೇವಕರು ಹಾಗೂ ನಿವೃತ್ತ ಪ್ರಾಂಶುಪಾಲರಾದಂತಹ ಶ್ರೀಮತಿ ಶಶಿಲೇಖಾ ಬಿ ಇವರಿಗೂ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ಬ್ರಹ್ಮಶ್ರೀ ನಾರಾಯಣ ಗುರು ಪ್ರಕಾಶನ ಮತ್ತು ಚಾರಿಟೇಬಲ್ ಟ್ರಸ್ಟ್ ಇದರ ಅಧ್ಯಕ್ಷರಾದ ಶ್ರೀ ಗೋಪಾಲ್ ವೀರನಗರ ಇವರು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಪ್ರಾಣಿ ದಯಾಪರರು ಆಗಿರುವಂತಹ ಶ್ರೀಮತಿ ಉಷಾ ಸುವರ್ಣ ಇವರು ನಮ್ಮ ಜೊತೆಯಲ್ಲಿದ್ದಾರೆ, ಈ ಕಾರ್ಯಕ್ರಮದಲ್ಲಿದ್ದಾರೆ. ಇವರಿಗೂ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ನಮ್ಮ ಸಂಘದ ಲೆಕ್ಕಾಧಿಕಾರಿಯಾಗಿರುವ ಶ್ರೀಮತಿ ಶ್ವೇತಾ ಎಂ ಇವರು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಬ್ರಹ್ಮಶ್ರೀ ನಾರಾಯಣ ಗುರು ಸ್ವಾಮಿ ಪ್ರಕಾಶನ ಮತ್ತು ಚಾರಿಟೇಬಲ್ ಟ್ರಸ್ಟ್ ಇದರ ಗೌರವ ಅಧ್ಯಕ್ಷರಾಗಿರುವಂತಹ ವಾಮನ್ ಕೆ ನಮ್ಮ ಜೊತೆಗಿದ್ದಾರೆ. ಇವರಿಗೂ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸಿದ್ದೇನೆ. ಇವರಿಗೆ ನಮ್ಮ ಸಂಘದ ಹಿರಿಯ ಶಾಖಾಧಿಕಾರಿಯಾಗಿರುವ ಶ್ರೀಮತಿ ಹರಿಣಾಕ್ಷಿ ಇವರು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮದ ಸಭಾಧ್ಯಕ್ಷತೆಯನ್ನು ವಹಿಸಿರುವಂತಹ ನಮ್ಮ ಸಹಕಾರಿ ಸಂಘದ ಅಧ್ಯಕ್ಷರಾದಂತಹ ಸಹಕಾರ ರತ್ನ ಶ್ರೀ ಚಿತ್ತರಂಜನ್ ಬೋಡರ್ ಈ ವೇದಿಕೆಯಲ್ಲಿ ಇದ್ದಾರೆ. ಇವರಿಗೂ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ನಮ್ಮ ಸಂಘದ ಲಾಲ್ಬಾಗ್ ಶಾಖೆಯ ಹಿರಿಯ ಶಾಖಾಧಿಕಾರಿಯಾಗಿರುವ ಶ್ರೀಮತಿ ಯಶವಂತಿ ಇವರು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ನಮ್ಮ ಈ ವೇದಿಕೆಯಲ್ಲಿ ನಮ್ಮ ಸಹಕಾರಿ ಸಂಘದ ಉಪಾಧ್ಯಕ್ಷರಾದಂತಹ ನೇಮರಾಜ್ ಪಿ ಉಪಸ್ಥಿತರಿದ್ದಾರೆ. ಇವರಿಗೂ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಿದ್ದೇನೆ. ಇವರಿಗೆ ನಮ್ಮ ಸಂಘದ ಪಡುಬಿದ್ರಿ ಶಾಖೆಯ ಹಿರಿಯ ಶಾಖಾಧಿಕಾರಿಯಾಗಿರುವ ಶ್ರೀಮತಿ ಸ್ವಾತಿ ಇವರು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ನಮ್ಮ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾದಂತಹ ಶ್ರೀಮತಿ ಸೌಮ್ಯ ವಿಜಯ್ ವೇದಿಕೆಯಲ್ಲಿದ್ದಾರೆ. ಇವರಿಗೂ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ನಮ್ಮ ಸಂಘದ ಬೆಂದ್ರವೇಲ್ ಶಾಖೆಯ ಹಿರಿಯ ಶಾಖಾಧಿಕಾರಿಯಾಗಿರುವ ಶ್ರೀಮತಿ ಸೌಮ್ಯಲತಾ ಇವರು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಇಂದಿನ ಸಿಬ್ಬಂದಿ ತರಬೇತಿ ಕಾರ್ಯಾಗಾರವನ್ನು ನಡೆಸಿಕೊಡಲಿರುವಂತಹ ಮಾಸ್ಟರ್ ಮೈಂಡ್ ಎಂಟರ್ಪ್ರೈಸಸ್ ಇದರ ಮಾಲಕರಾದಂತಹ ಶ್ರೀಶಾ ಕೆ ಎಂ ಇವರಿಗೂ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಮಾಸ್ಟರ್ ಮೈಂಡ್ ನ ಪಾರ್ಟ್ನರ್ ಆದಂತಹ ಕೆ.ವಿ. ಹೆಬ್ಬಾರ್ ಇವರಿಗೂ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಬ್ರಹ್ಮಶ್ರೀ ನಾರಾಯಣ ಗುರು ಸ್ವಾಮಿ ಪ್ರಕಾಶನ ಮತ್ತು ಚಾರಿಟೇಬಲ್ ಟ್ರಸ್ಟ್ ನ ಅಧ್ಯಕ್ಷರಾದಂತಹ ಗೋಪಾಲ್ ವೀರನಗರ ಇವರಿಗೂ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ.
ಹಾಗೆ ನಮ್ಮ ಸಂಘದ ನಿರ್ದೇಶಕರಾದಂತಹ ಗೋಪಾಲ್ ಎಂ ಇವರಿಗೂ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸಿದ್ದೇನೆ. ಹಾಗೆ ನಮ್ಮ ಸಂಘದ ನಿರ್ದೇಶಕರಾದಂತಹ ಚಂದ್ರಾವತಿ ಇವರಿಗೂ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸಿದ್ದೇನೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಮಾಧ್ಯಮ ಮಿತ್ರರಿಗೂ ಹಾಗೂ ಎಲ್ಲ ಸಹೋದ್ಯೋಗಿ ಬಂಧುಗಳಿಗೂ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸುತ್ತಾ ನನ್ನ ಸ್ವಾಗತ ಭಾಷಣವನ್ನು ಕೊಡಬಡಿಸ್ತೇನೆ. ಧನ್ಯವಾದಗಳು. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಪ್ರಯುಕ್ತ ಸಾಧಕ ಮಹಿಳೆಯರಿಗೆ ಆತ್ಮಸನ್ಮಾನ ಸಭಾ ಕಾರ್ಯಕ್ರಮದ ದೀಪ ಪ್ರಜ್ವಲನೆಯನ್ನು ನೆರವೇರಿಸಿದ ಸಾಮರಸ್ಯ ಬಳಗ ಮಂಗಳೂರು ಇದರ ಅಧ್ಯಕ್ಷರಾದ ಶ್ರೀಮತಿ ಮಂಜುಳಾ ನಾಯ್ಕ್ ಇವರು ಇವತ್ತಿನ ಈ ಮಹಿಳಾ ದಿನಾಚರಣೆಯ ಪ್ರಯುಕ್ತ ಮಾತನಾಡಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘ ಇದರ ವತಿಯಿಂದ ಇವತ್ತು ಮಹಿಳಾ ದಿನಾಚರಣೆ ಪ್ರಯುಕ್ತ ಅಂತಾರಾಷ್ಟ್ರೀಯ ಮಹಿಳಾ ದಿನವನ್ನು ಆಚರಿಸ್ತಾ ಇದ್ದೀರಾ. ಹಾಗೆ ಇಲ್ಲಿ ಸೇರಿರತಕ್ಕಂಥ ಎಲ್ಲ ನನ್ನ ಸಹೋದರಿಯರಿಗೆ ಹಾಗೆ ಈ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ನನ್ನ ಈ ದಿನದ ಅತಿಥಿ ಗಣ್ಯರಿಗೆ ವಂದನೆಯನ್ನು ಸಲ್ಲಿಸುತ್ತಾ, ಏನು ಮಹಿಳಾ ದಿನಾಚರಣೆ, ಈ ಒಂದು ಮಹಿಳಾ ದಿನಾಚರಣೆಗೆ ನನ್ನನ್ನು ಆಹ್ವಾನ ಮಾಡಿದರು. ಆಗ ಇಲ್ಲಿ ಬರುವಾಗ ಬೆಳಿಗ್ಗೆ ನನಗೆ ಬಹಳ ಸಂತೋಷವಾಯಿತು ಅಂತ ಹೇಳಿದರೆ, ಒಂದೇ ಜಾತಿ, ಒಂದೇ ಮತ, ಒಂದೇ ದೇವರು ಅಂತ ಹೇಳ್ತಕ್ಕಂಥ ಗುರುಗಳಾದ ನಾರಾಯಣ ಗುರುಗಳ ಕೆಳಗಿಂದ ಬರುವಾಗಲೇ ಅವರ ಒಂದು ಗುರುಗಳ ದರ್ಶನ, ಹಾಗೆ ಒಳಗೆ ಬರುವಾಗ ಸಮೇತ ನಾರಾಯಣ ಗುರುಗಳು. ಇದರ ಅರ್ಥ ಏನಂದರೆ, ಗುರುಗಳು ಎಲ್ಲಿ ಗುರುಗಳು ಇರ್ತಾರೆ, ಯಾಕೆಂದರೆ ನಾವು ದೇವರನ್ನು ಪೂಜಿಸುವ ಮೊದಲು ಗುರುಗಳನ್ನು ಪೂಜಿಸ್ತೇವೆ. ಯಾಕೆಂದರೆ ನಾವು ಡೈರೆಕ್ಟಾಗಿ ದೇವರ ಹತ್ರ ಹೋಗ್ಲಿಕ್ಕೆ ಆಗೋದಿಲ್ಲಂತೆ. ನಾವು ಯಾವತ್ತು ಗುರು ಹತ್ರ ಹೋಗಿ ಆ ಗುರು ಅಲ್ಲಿಂದ ದೇವರ ಹತ್ರ ನಮ್ಮನ್ನು ತಲುಪಿಸು ಅಂಥ ಒಂದು ಮಹಾನ್ ವ್ಯಕ್ತಿ ಅಂತಲೇ ಹೇಳ್ಬೋದು ನಾರಾಯಣ ಗುರುಗಳು. ಅಂತಹ ಗುರುಗಳ ಒಂದು ಈ ಒಂದು ಆಫೀಸ್ನಲ್ಲಿ, ಈ ಒಂದು ನಿಮ್ಮ ಸಹಕಾರಿ ಸಂಘದಲ್ಲಿ ಅವರನ್ನು ನೀವು ಪೂಜಿಸ್ತಾ ಇದ್ದೀರಾ. ಬಹಳ ನೀವೆಲ್ಲರೂ ಬಹಳ ಒಂದು ಪುಣ್ಯಾತ್ಮರು ಅಂತ ಹೇಳ್ಬೋದು. ಹಾಗೆ ಮಹಿಳಾ ದಿನಾಚರಣೆ ಅಂತ ಹೇಳಿದರೆ, ನಾನು ಹೇಳೋದು ಬರೀ ಈ ದಿನ ಒಂದು ಮಾತ್ರ ಮಹಿಳೆಯರನ್ನು ಗುರುತಿಸೋದಲ್ಲ, ದಿನನಿತ್ಯ ಮಹಿಳೆಯರನ್ನು ಗೌರವಿಸಬೇಕು, ಪೂಜಿಸಬೇಕು. ಹಾಗೆಯೇ ಅವರನ್ನು ಎಲ್ಲಿ ಅವರಿಗೆ ವಂಚನೆ ಆಗ್ತದೆ ಅಲ್ಲಿ ಅವರನ್ನು ನಾವು ಹೋಗಿ ಯಾರು ಅವರನ್ನು ಆ ಒಂದು ಅವರು ಪಡುವಂಥ ಕಷ್ಟಗಳಿಗೆ ನಾವೆಲ್ಲಿ ಸ್ಪಂದನೆ ಮಾಡ್ತೇವೆ, ಆಗ ಆ ಒಂದು ದಿನಾಚರಣೆ ನನ್ನ ಪ್ರಕಾರ ಎಲ್ಲಿ ಮಹಿಳೆಯರಿಗೆ ಅನ್ಯಾಯ ಆಗ್ತದೆ ಆಗ ನೀವು ಹೋಗ್ಬಿಟ್ಟು ಯಾರು ಧ್ವನಿ ಎತ್ತೀರಾ, ಆಗ ನಾವು ಮಹಿಳೆಯರಿಗೆ ಕೊಡುವಂಥ ಒಂದು ಗೌರವ ಅಂತ ಹೇಳ್ಬೋದು. ಹಾಗೆ ಇವಾಗ ಇಲ್ಲಿ ಬಂದ ತಕ್ಷಣ ಬೆಳಿಗ್ಗೆ ಪ್ರಾರ್ಥನೆಯನ್ನು ಹುಡುಗರ ಹತ್ರ ಮಾಡಿಸಿದ್ರಿ. ಯಾಕೆಂದರೆ ಇವತ್ತು ಮಹಿಳಾ ದಿನಾಚರಣೆ ನಾವೇನು ಮಾಡೋದಿಲ್ಲ, ಎಲ್ಲ ಇವತ್ತು ಪುರುಷರು ಮಾಡಬೇಕು ಅಂತ. ಹಾಗೆ ನಾನು ಸಹ ಮನೆಯಲ್ಲಿ ಇವತ್ತು ಹೇಳಿದೆ, ಇವತ್ತು ಮಹಿಳಾ ದಿನಾಚರಣೆ, ನಾನು ಸಹ ಬೆಳಗ್ಗೆಯಿಂದ ಅಡುಗೆ ಏನು ಮಾಡೋದಿಲ್ಲ, ಹೊರಗಡೆ ತರಿಸ್ಬೇಕು ಅಂದೆ. ಯಾಕಂದರೆ ಇಲ್ಲಿ ನನಗೆ ಬರೋ ತುಂಬ ನಗಾಡ್ಲಿಕ್ಕೆ ಬಂತು. ಯಾಕಂದರೆ ನಾನು ಮನೆಯಲ್ಲಿ ಮಾಡಿದ್ದು ಅದೇ, ಇಲ್ಲಿ ಬಂದ ತಕ್ಷಣ ಪಾಪ ಗಂಡಸರಿಗೆ ಇಲ್ಲಿ ಬಂದ ಹುಡುಗರಿಗೆ ಒಂದು ಇದು ಪ್ರಾರ್ಥನೆ ಮಾಡುವ ಮುಖಾಂತರ ನೋಡೋದು ನನಗೆ ತುಂಬ ನಗಾಡ್ಲಿಕ್ಕೆ ಬಂತು. ಆದರೆ ಯಾವ ಪುರುಷರು ಎಣಿಸಬೇಡಿ, ಯಾಕೆಂದರೆ ನಮ್ಮನ್ನು ಎಲ್ಲಿ ಇನ್ನು ಮೆಟ್ತಾರೋ ಇವತ್ತೆಲ್ಲ ಇವತ್ತು ಮಹಿಳಾ ದಿನಾಚರಣೆ ಅಂತ ಕರೆದು ಮಹಿಳೆಯರನ್ನೇ ಎಲ್ಲ ಮೇಡಮ್ ಬಂದು ಎಲ್ಲ ಹೊಗಳ್ತಾ ಇದ್ದಾರೆ. ಹಾಗಾಗ್ಬಿಟ್ಟು ನಾವಿಲ್ಲಿ ಕೆಳಗೆ ಹೋಗ್ತೇವೆ, ಯಾರು ಎಣಿಸಬೇಡಿ. ಯಾಕೆಂದರೆ ಅದರ ಅವ್ರು ಹೇಳಿದರು, ಒಂದು ಪುರುಷನ ಯಶಸ್ಸಿನ ಹಿಂದೆ ಒಂದು ಮಹಿಳೆ ಇದ್ದೇ ಇರಬೇಕು ಅಂತ. ಅದು ಖಂಡಿತ ಹೌದು. ಯಾಕೆಂದರೆ ನಾವು ಈಗಾಗಲೇ ನೋಡ್ತಾ ಇದ್ದೇವೆ ಈ ಸಮಾಜದಲ್ಲಿ PT ಉಷಾದಿಂದ ಹಿಡಿದು ಸುನೀತಾ ವಿಲಿಯಮ್ಸ್ ತನಕ ಮಹಿಳೆಯರು ಯಾವುದರಲ್ಲೂ ಕಮ್ಮಿ ಇಲ್ಲ. ಅವರು ಬಾಹ್ಯಾಕಾಶದಲ್ಲಿ ಸಮೇತ ಹೋಗುವಾಗಿದೆ. ಏಕೆಂದರೆ ಇದಕ್ಕೆಲ್ಲ ಒಂದು ಕಾರಣ, ನಾವು ಇವತ್ತು ಏನು ಒಂದು ವಿದ್ಯೆ ಕಲಿತಿದ್ದೇವೆ, ಇದಕ್ಕೆ ನಾವು ಈ ದಿನ ಸ್ಮರಿಸಬೇಕಂತ ಹೇಳಿದರೆ ಸಾವಿತ್ರಿಬಾಯಿ ಫುಲೆ. ಹೌದು, ಏನು ಇವತ್ತು ಮಹಿಳೆಯರಿಗೆ ಒಂದು ವಿದ್ಯೆ ಕೊಟ್ಟು ನೀವೆಲ್ಲ ಒಂದು ವಿದ್ಯಾವಂತರಾಗಿದ್ದೇವೆ, ಅದಕ್ಕೆ ಅವರ ಕಾರಣ. ಹಾಗೆ ಈ ದಿನ ನಾವು ಇನ್ನೊಂದು ಮಹಾಗಣ್ಯರನ್ನು ಸಹ ನೆನಪಿಸಬೇಕು. ಈ ಸಂವಿಧಾನವನ್ನು ನಮಗೆ ಕೊಟ್ಟದ್ರಿಂದ ನಾವು ಇಷ್ಟೊಂದು ಧೈರ್ಯವಾಗಿ ಒಂದು ರೋಡಲ್ಲಿ ಆಗಲಿ ಪ್ರತಿಯೊಂದು ಸ್ವತಂತ್ರವಾಗಿರಬೇಕಾದ್ರೆ ನಮ್ಮ ಸಂವಿಧಾನದ ಡಾಕ್ಟರ್ BR ಅಂಬೇಡ್ಕರ್ ಅವರು ಸಹ ಕಾರಣ. ಹಾಗೆ ಮಹಿಳೆಯರು ಪ್ರತಿಯೊಂದು ಕ್ಷೇತ್ರದಲ್ಲಿ, ಆರ್ಥಿಕ ಕ್ಷೇತ್ರದಲ್ಲಾಗಲಿ, ಸಾಮಾಜಿಕ ಕ್ಷೇತ್ರದಲ್ಲಾಗಲಿ, ರಾಜಕೀಯ ಕ್ಷೇತ್ರದಲ್ಲಾಗಲಿ ಮಹಿಳೆಯರನ್ನು ನಾವು ಕಾಣ್ಬೋದು. ಸರೋಜಿನಿ ನಾಯ್ಡು
ಹಾಗೆ ನಮ್ಮ ಈ ಒಂದು ಪ್ರಧಾನಿ ಆಗಿ ಎಲ್ಲ ಒಂದು ನಡೆಸ್ಬೋದು, ಎಲ್ಲ ಒಂದು ನಮ್ಮ ಇಡೀ ಒಂದು ನಮ್ಮ ಇದನ್ನು ರಾಜಕೀಯದಲ್ಲಿದ್ದು ನಾನು ಇಡೀ ಒಂದು ಇದನ್ನು ನಡೆಸ್ಬೋದು ತೋರಿಸಿಕೊಟ್ಟಂಥ ಇಂದಿರಾ ಗಾಂಧಿಯವರು. ಅವರು ಸಹ ಹೇಗೆ ಒಂದು ಮಹಿಳೆಗೆ ಏನು ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ರು, ಆದರೆ ಅವರು ಹೇಗೆ ಒಂದು ಮಹಿಳೆ ಅದನ್ನು ಮಾಡ್ಬೋದು, ಪ್ರಧಾನಿಯಾಗಿ ಅವರು ಉಕ್ಕಿನ ಮಹಿಳೆ ಅಂತ ಹೇಳ್ಬಿಟ್ಟು ಅವರಿಗೆ ಹೆಸರು ಕೊಟ್ಟರು. ಹಾಗೆ ಈಗ ಸಹ ಈಗ ಪ್ರತಿಯೊಂದು ನಮ್ಮ ಸರ್ಕಾರ ಸಮೇತ ಈಗ ಪ್ರತಿಯೊಂದು ಇದರಲ್ಲಿ ಹೆಣ್ಣು ಮಕ್ಕಳು ಮುಂದೆ ಬರಬೇಕು ಅಂತ ಹೇಳ್ಬಿಟ್ಟು ಪ್ರತಿಯೊಂದು ಎಲ್ಲ ಮಹಿಳೆಯರಿಗೆ ಕೊಟ್ಟಿದ್ದಾರೆ. ಹಾಗೆ ಅಂತ ಕೆಲವು ಜನ ನಮ್ಗೆ ಹೇಳ್ತಾರೆ, ನೀವೆಲ್ಲ ಮಹಿಳೆಯರಿಗೆ ಕೊಡ್ತೀರಾ, ಗಂಡಸರಿಗೇನು ಕೊಡುವುದಿಲ್ಲ ಇಲ್ಲಿ ಅಂತ. ಆದರೆ ಯಾಕೆ ಕೊಡುವುದಂದ್ರೆ ಈಗ ಮಹಿಳೆಯರಿಗೆ ಕೆಲವು ಯೋಜನೆಗಳನ್ನು ಕೊಡ್ತಾರೆ. ಯಾಕೆ ಅಂತ ಹೇಳಿದ್ರೆ ಮನೆಯಲ್ಲಿ ಈಗ ಗ್ಯಾಸ್ ಎಲ್ಲ ಮುಗ್ದಿರ್ತದೆ, ಆಗ ಗಂಡಸರ ಹತ್ರನೇ ಕೇಳಬೇಕಾಗ್ತದೆ. ಹಾಗಾಗ್ಬಿಟ್ಟು ಅದು ಅವರಿಗೆ ಒಂದು ಹಣ ಅಂತ ಕೊಡುವುದು. ಆದರೆ ಇಲ್ಲಿ ಒಂದು ವಿಶೇಷ ಏನಂತ ಹೇಳಿದ್ರೆ ಈ ಒಂದು ಆತ್ಮಶಕ್ತಿ, ಈ ಒಂದು ಆತ್ಮಶಕ್ತಿ ನಿಜವಾಗ್ಲೂ ಆತ್ಮ ಅಂದರೆ ಏನು? ಆತ್ಮ ಅಂದರೆ ನಾವು ನೀವೆಲ್ಲ ಆತ್ಮ. ನಮಗೆ ಹೆಸರಿಟ್ಟದ್ದು ಯಾವಾಗ? ನಮ್ಮ ಜನನ ಆದ ನಂತರ ನಮಗೆ ಒಂದು ಹೆಸರು ಬಂತು. ಇವತ್ತು ಮಂಜುಳಾ ನಾಯಕ ಅಂತ ನೀವು ನನ್ನನ್ನು ಗುರುತಿಸ್ತೀರಾ, ಆದರೆ ನಾನು ಸಹ ಒಂದು ಆತ್ಮ. ಹಾಗೆ ಒಂದು ನಮ್ಮ ಚಿತ್ತರಂಜಣ್ಣ ಅವರು ಸಹ ಒಂದು ಆತ್ಮ. ಪ್ರತಿಯೊಬ್ಬರಿಗೆ ಕೂತಿರೋರೆಲ್ಲರೂ ಒಂದು ಆತ್ಮ. ನನಗೆ ಬಹಳ ಖುಷಿ ಆಯ್ತು ಹೆಸರು ಕೇಳಿ. ಯಾಕೆಂದರೆ ಆತ್ಮ ಅಂತ ಆ ಆತ್ಮಕ್ಕೆ ನಾವು ಹೆಸರು ಕೊಟ್ಟ ನಂತರ ಅದು ನಾವು ಆ ಒಂದು ಹೆಸರಿಂದ ಗುರುತಿಸ್ಕೊಳ್ತೇವೆ. ಆದರೆ ಆತ್ಮಕ್ಕೆ ಒಂದು ಶಕ್ತಿ, ಆ ಆತ್ಮ ನಮಗೆ ನಿಮಗೆಲ್ಲ ಶಕ್ತಿ. ಹಾಗೆ ನಾನು ಅಣ್ಣನ ಹತ್ರ ಕೇಳಿದೆ, ಎಷ್ಟು ಜನ ಲೇಡೀಸ್ ಸ್ಟಾಫ್ಗಳಿದ್ದಾರೆ ಅಣ್ಣ ಅಂತ ಕೇಳಿದ್ದೆ ನಮ್ಮ ಚಿತ್ರಣ್ಣ. ಆಗ ಅವ್ರು ಹೇಳಿದರು 83. ನನಗೆ ಬಹಳ ಖುಷಿ ಆಯಿತು. ಹಾಗೆ ಸ್ಯಾಲ್ರಿ ಸಹ ಕೇಳಿದೆ. ಹೇಗೆ? ಯಾಕೆಂದರೆ ಯಾಕೆ ಕೇಳಿದೆ ಅಂತ ಹೇಳಿದರೆ ನಮ್ಮ ಈ ಒಂದು ಜಿಲ್ಲೆಯಲ್ಲಿ ದುಡಿಯುವಂಥ ಎಷ್ಟೋ ಹುಡುಗಿಯರು, ಈಗ ಎಷ್ಟೋ ಮಕ್ಕಳು ಇಲ್ಲಿಂದ ಬ್ಯಾಂಗ್ಳೂರಿಗೆ, ಹಾಗೆ ಬಾಂಬೆ, ಹಾಗೆ ಪೂನಾ, ಕೆಲವರು ವಿದೇಶಕ್ಕೆಲ್ಲ ಹೋಗ್ತಾರೆ. ಯಾಕೆ ಹೋಗ್ತಾರೆ? ಅವರಿಗೆ ಸಂಬಳ ಸಾಕಾಗುವುದಿಲ್ಲ. ಆದರೆ ಇಲ್ಲಿ ನಿಮ್ಮ ಇವತ್ತಿನ ಈ ಒಂದು ಸಂಖ್ಯೆಯನ್ನು ನೋಡುವಾಗ ನನಗೆ ಬಹಳ ಖುಷಿಯಾಯಿತು. ಯಾಕೆಂದರೆ ಈಗ ಅಷ್ಟೇ ಖರ್ಚುಂಟು ಮನೆಯಲ್ಲಿ, ಪ್ರತಿಯೊಂದು ಖರ್ಚು. ಆ ಖರ್ಚನ್ನು ನಿಭಾಯಿಸಬೇಕಾದ್ರೆ ಪ್ರತಿಯೊಬ್ಬರು ದುಡಿಬೇಕು. ಯಾಕಂದರೆ ಒಂದು ಗಂಡಸರು ಮಾತ್ರ ದುಡಿಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಪುರುಷ ಪ್ರಧಾನವಾದ ಈ ಸಮಾಜದಲ್ಲಿ ನಮಗೆ ಸಹ ಒಂದು ಗೌರವ ಉಂಟು ಅಂತ ಹೇಳಲಿಕ್ಕೆ ಪ್ರತಿಯೊಂದು ಹೆಂಗಸರು ಈ ಒಂದು ಸಮಾಜದಿಂದ ಹೊರಗೆ ಬಂದು ದುಡಿಯುವಾಗ ಮಾತ್ರ ಅದರದ್ದು ನಿಮಗೆ ಗೊತ್ತಾಗ್ತದೆ. ಹಾಗೆ ನಮ್ಮ ಸಂಸ್ಕೃತದಲ್ಲಿ ಹೇಳಿದ್ದಾರೆ ಎಂತ, ಅವರಿಗೆ ಹೇಳ್ತಾರೆ, ಒಂದು ಹೆಣ್ಣನ್ನು ಎಲ್ಲಿ ಹೆಂಗಸರನ್ನು ಪೂಜಿಸ್ತಾರೆ ಅಲ್ಲಿ ದೇವಾನುದೇವತೆಗಳು ನೆಲೆಸ್ತಾರೆ ಅಂತ ಹೇಳ್ತಾರೆ. ಹಾಗೆ ಇವತ್ತು ಇಷ್ಟೊಂದು ಜನ ಹೆಂಗಸರು ಸೇರಿದ್ದೀರಾ. ಒಂದು ಹೆಂಗಸು ಒಂದು ತಾಯಿಯಾಗಿ, ಒಂದು ಹೆಂಡತಿಯಾಗಿ, ಒಂದು ತಂಗಿಯಾಗಿ, ಒಂದು ಮಗಳಾಗಿ ಮನೆಯನ್ನು ನಡೆಸ್ತಾ ಬರ್ತಾಳೆ. ಯಾಕೆಂದರೆ ಈಗ ಒಂದು ಮನೆಯನ್ನು ಒಂದು ನಡೆಸುವುದಂದ್ರೆ ಅಷ್ಟು ಸುಲಭ ಇಲ್ಲ. ಅದೆಲ್ಲ ಮಾಡಿ ಅವಳು ಮತ್ತೆ ಹೊರಗೆ ಹೋಗಿ ಸಹ ಕೆಲಸ ಮಾಡಲಿಕ್ಕೆ ಪ್ರಾರಂಭಿಸುತ್ತಾರೆ. ಆಗ ಹೆಂಗಸರಿಗೆ ಏನು ಬೇಕು? ಅವರ ಒಂದು ಸುರಕ್ಷತೆ ಬೇಕು. ಪ್ರತಿಯೊಂದು ಕಡೆ ಹೆಂಗಸರನ್ನು ಗೌರವಿಸಬೇಕು. ಹಾಗೆ ಅಂತ ಕರೆದು ಸನ್ಮಾನ ಮಾಡೋದಂತಲ್ಲ. ಈಗ ನೀವೆಲ್ಲಿ ಕೆಲಸ ಮಾಡ್ತೀರಿ, ನಿಮ್ಗೆ ಯಾವುದಾದ್ರೂ ಒಂದು ಅಲ್ಲಿ ಅನ್ಯಾಯ ಆಗ್ತದೆ. ಈಗ ಎಷ್ಟೋ ನಾನು ಈ ಸಮಾಜ ಸೇವೆ ನೋಡ್ತಾ ಇದ್ದೇನೆ, ಎಷ್ಟು ಹೆಣ್ಣು ಮಕ್ಕಳಿಗೆ ಒಂದು ಆಫೀಸ್ನಲ್ಲಿ ಇಷ್ಟು ಕಿರುಕುಳ ಇರ್ತದೆ. ಹಾಗೆಲ್ಲ ಆಗುವಾಗ ಆ ಹೆಂಗಸಿಗೆ ಇನ್ನೊಬ್ಬರು ಹೇಳ್ಕೊಳ್ಲಿಕ್ಕೆ ಆಗುದಿಲ್ಲ ಕೆಲವು ನೋವನ್ನು. ಆಗ ಅವರು ಇನ್ನೊಂದು ಹೆಣ್ಣತ್ರ ಹೇಳ್ತಾರೆ. ಆಗ ನಾವು ಹೆಣ್ಣಾದವರು ನಾವು ಅದನ್ನು ಅರ್ಥ ಮಾಡಿಕೊಂಡು ಅದನ್ನು ಹೇಗೆ ನಿಭಾಯಿಸಬೇಕು, ಹೋಗ್ಬಿಡಿಸಿದ್ರೆ ಜಗಳ ಮಾಡೋದಲ್ಲ, ಅದಕ್ಕೆ ಎಂತ ಬೇಕೋ ಅದನ್ನು ಇದು ಮಾಡಿ ಆ ಹುಡುಗಿಯನ್ನು, ಆ ಹೆಂಗಸನ್ನು ಅಲ್ಲಿಂದ ನಾವು ಹೊರಗೆ ತರುವುದು ಹೇಗೆ ಅದನ್ನು ನೋಡಬೇಕು. ಹಾಗೆ ಎಲ್ಲಿಯಾದರೂ ಒಂದು ಹೆಣ್ಣಿಗೆ ಅನ್ಯಾಯ ಆಗುವಾಗ ಇದು ನಮ್ಮ ಮನೆ ಹುಡುಗಿ ಅಲ್ಲ, ನಮ್ಮ ಮನೆ ಇದಲ್ಲ, ನನಗೆ ಯಾಕೆ ಬೇಕಂತ ಕೂತ್ಕೊಳ್ಬಾರ್ದು. ಯಾಕಂದರೆ ಇವತ್ತು ನಾನು ಯಾಕೆ ನಿಮಗೆ ಈ ಕಿವಿ ಮಾತು ಹೇಳ್ತಾ ಇದ್ದೇನೆ ಅಂದರೆ ಇಲ್ಲಿ ಇರೋದೆಲ್ಲ ನೀವು ಜಾಸ್ತಿ ಮಹಿಳಾ ಮಣಿಗಳೇ ಇದ್ದೀರಾ. ಯಾಕೆಂದರೆ ನಿಮ್ಗೆ ಗೊತ್ತುಂಟು, ನಾರಿ ಮುನಿದರೆ ನಾರಿ, ಅದೇ ಮುನಿದರೆ ಮಾರಿ, ಒಲಿದರೆ ನಾರಿ ಅಂತ ಹೇಳ್ತಾರೆ. ಹಾಗೆ ನಾನು ಇವತ್ತು ನಿಮ್ಗೆಲ್ಲರಿಗೂ ಒಂದು ಕಿವಿ ಮಾತು ಹೇಳೋದಂದರೆ, ಎಲ್ಲಿ ಬರೀ ಒಂದು ನೀವು ಅನ್ಯಾಯ ಮಾತ್ರ ಅಲ್ಲ, ಯಾರಾದರೂ ಒಂದು ಹೆಣ್ಣಿಗೆ ಏನಾದರೂ ಒಂದು ಅನ್ಯಾಯ ಆಗಿದೆ ಅಥವಾ ಅವಳಿಗೆ ಏನಾದರೂ ಒಂದು ಸಹಾಯ ಬೇಕು, ಹೆಣ್ಣಿಗೆ ಹೆಣ್ಣಿ ಶತ್ರು, ಆದರೆ ನೀವು ಅದನ್ನು ಸುಳ್ಳು ಮಾಡಬೇಕು. ಹೆಣ್ಣಿಗೆ ಹೆಣ್ಣೆ ಸಹ ಒಂದು ಮಿತ್ರ. ಯಾಕಂದರೆ ಒಂದು ಹೆಣ್ಣನ್ನು ಕ್ಷಮಯಾಧರಿತ್ರಿ ಅಂತ ಹೇಳ್ತಾರೆ. ಯಾಕಂದರೆ ಎಷ್ಟೇ ಗಲಾಟೆ ಮಾಡಲಿ, ಎಷ್ಟೇ ಒಂದು ಏನು ಮಾಡಲಿ, ಆದರೆ ಆ ಹೆಣ್ಣು ಒಂದು ಹೋಗ್ಬಿಟ್ಟು ನಂಗೆ ತಪ್ಪಾಯಿತು ಅಂತ ಹೇಳಿದ ತಕ್ಷಣ ಕ್ಷಮಿಸುವ ಗುಣ ಇರೋದು ತಾಯಿಯ ಹೃದಯದ ಹೆಣ್ಣಿಗೆ ಮಾತ್ರ. ಹಾಗಾಗ್ಬಿಟ್ಟು ಯಾಕೆ ಇಲ್ಲಿ ಪ್ರಧಾನವಾಗಿ ನಿಮಗೆ ಸ್ಥಾನ ಕೊಟ್ಟಿದ್ದಾರೆ ಇಲ್ಲಿ ಈ ಒಂದು ಆತ್ಮಶಕ್ತಿ ಇಲ್ಲಿ ಅಂತ ಹೇಳಿದರೆ, ಅವ್ರಿಗೆ ಗೊತ್ತುಂಟು ಎಷ್ಟೇ ಇದು ಬರಲಿ, ಒಂದ್ಸಲ ಜಗಳ ಮಾಡಿ ನೀವು ಅವ್ರಿಗೆ ಬೈಬೋದು ಇಲ್ಲದೆ ಆಗುವಾಗ, ಆದರೆ ಅಷ್ಟೇ ಒಂದು ಒಳ್ಳೇದು ಮಾಡಿ ಅದನ್ನು ಹ್ಯಾಂಡಲ್ ಮಾಡುವ ಒಂದು ಕೆಪಾಸಿಟಿ ಇರೋದಂಥದ್ದು ಹೆಣ್ಣಿಗೆ ಅಂತ ನಮ್ಮ ಚಿತ್ರರಂಜನ್ ನನಗೆ ಗೊತ್ತುಂಟು. ಹಾಗಾಗಿಬಿಟ್ಟು ಅವ್ರು ಹೇಳಿದ್ರು, ಇಲ್ಲಿ ಜಾಸ್ತಿ ಹೆಣ್ಣು ಮಕ್ಕಳಿದ್ದಾರೆ ಅಂತ ಹೇಳುವಾಗ ಹೇಳಿದರು. ಯಾಕೆ ಅಂತ ಹೇಳಿದರೆ ಅವಳಿಗೆ ಯಾವುದೇ ಒಂದು
ಕೆಲಸವನ್ನು ಜವಾಬ್ದಾರಿಯನ್ನು ಕೊಟ್ಟರೆ ಆ ಜವಾಬ್ದಾರಿಯನ್ನು ಸೂಕ್ತವಾಗಿ ಮನೆಯ ಕೆಲಸ ಮಾಡಿ ಹಾಗೆ ಇಲ್ಲಿ ಬಂದು ಸಹ ಅವಳು ಒಂದು ಒಳ್ಳೆಯ ಒಂದು ನಮ್ಮ ಒಂದು ಏನು ಈ ಆತ್ಮಶ್ರೀ ಸಹಕಾರಿ ಬ್ಯಾಂಕಿಗೆ ಅವರಿಂದ ಒಳ್ಳೆಯ ಒಂದು ನಮಗೆ ಒಂದು ಮುಂದೆ ಇದಾಗ್ಬೋದು ಅಂತ ಹೇಳ್ಬಿಟ್ಟು ಹೇಳಿ ಒಂದು ನಿಮ್ಮನ್ನೆಲ್ಲ ಇದು ಮಾಡಿದ್ದಾರೆ. ಹಾಗೆ ಅವ್ರು ಏನು ನಿಮ್ಮ ಮೇಲೆ ಅಭಿಮಾನ ಇಟ್ಟು ನಿಮ್ಮನ್ನೆಲ್ಲ ಇಷ್ಟು ಚಂದ ಮಾಡಿ ನೋಡ್ತೀರಾ. ಹಾಗೆ ನೀವು ಕೆಲಸಕ್ಕೆ ಬರುವಾಗ ನಂದೇ ಮನೆ ನಂದೇ ಕೆಲಸ, ಹಾಗೆ ನೀವು ಸಂಬಳ ಕೊಡ್ತಾರಂತ ಯಾರು ಅದಕ್ಕೋಸ್ಕರ ಕೆಲಸ ಮಾಡಬೇಡಿ. ನಾನು ಹೇಳೋದು ಯಾಕಂದರೆ ನೀವು ಕೆಲಸಕ್ಕೆ ಬಂದಾಗ ನಿಮ್ಮದೇ ಕೆಲಸ, ಅದು ನಿಮ್ಮ ಮನೆ ಕೆಲಸ ಅಂತ ಪ್ರೀತಿಯಿಂದ ಕೆಲಸ ಮಾಡಿ. ಆಗ ಯಾವ ನಿಮಗೆ ಯಾರು ನಿಮಗೆ ಸಂಬಳ ಕೊಡ್ತಾರೆ, ಯಾವ ಒಂದು ಸಂಘ ಸಹಕಾರಿ ಸಂಘ ಅದಕ್ಕೆ ನೀವು ಒಂದು ಕೊಡುವಂಥ ಗೌರವ ಅಂತ ನಾನು ಹೇಳ್ತೇನೆ. ಹಾಗೆ ಈ ಒಂದು ನಿಮ್ಮ ಆತ್ಮಶಕ್ತಿಗೆ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಸಮೇತ ಬಂದಿದೆ. ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಹೀಗೆ ಬರುವುದಿಲ್ಲ, ನೀವು ಅಷ್ಟು ಒಂದು ಸಾಧನೆ ಮಾಡಿರಬೇಕು. ಅವರೀಗ ಈಗಾಗಲೇ 14 ವರ್ಷ ಆಗಿರ್ಬೋದು. 14 ವರ್ಷ ಅಂದರೆ ಸಾಧಾರಣ ವಿಷಯ ಅಲ್ಲ. ಒಂದೊಂದು ವರ್ಷವೂ ಎಷ್ಟು ಕಷ್ಟ ಇರ್ತದೆ ಅದನ್ನು ಯಾರು ನಡೆಸ್ತಾರೆ ಅವರಿಗೆ ಮಾತ್ರ ಅದರ ಒಂದು ಕಷ್ಟ ಗೊತ್ತಿರ್ತದೆ. ಅವರು ಎಷ್ಟೊಂದು ಕಷ್ಟಪಟ್ಟು ಈ ಒಂದು ಸಂಸ್ಥೆಯನ್ನು ಬೆಳೆಸಿದ್ದಾರೆ. ಈ ಸಂಸ್ಥೆಯನ್ನು ನೀವು ಸಹ ಎಲ್ಲ ಅವರೊಟ್ಟಿಗೆ ಏನು ಅವರಿಗೆ ಏನು ಅವರ ಆಸೆ ಉಂಟು ಆದ ಆಸೆಯನ್ನು ಎಷ್ಟೊಂದು ಈಗ 33 ಬ್ರ್ಯಾಂಚ್. ಹಾಗೆ ನಾನು ಇವತ್ತು ಹೇಳುವುದೇನೆಂದರೆ 33 ಬ್ರ್ಯಾಂಚ್ ಅಲ್ಲ, ಈ ಬ್ರ್ಯಾಂಚಿನ 100 ಬ್ರ್ಯಾಂಚ್ ಆಗಬೇಕು. ಹಾಗೆ ನಿಮಗೆಲ್ಲ ಸಹಕಾರ ಅವರಿಗೆ ಕೊಟ್ಟು ಪ್ರತಿಯೊಂದು ಏನೋ ಒಂದು ತಪ್ಪಾಗ್ಬೋದು ಅದಕ್ಕೆ ನೀವೆಲ್ಲ ಅದನ್ನು ದೊಡ್ಡದು ಮಾಡ್ಬೋದು. ನಮ್ಮ ಮನೆಯಲ್ಲಿ ನಾವು ನಮ್ಮ ತಂದೆ ತಾಯಿಗಳು ಬೈತಾರೆ, ನಮ್ಮ ತಮ್ಮ ಬೈತಾರೆ, ನಮ್ಮ ಅಕ್ಕ ತಂಗಿಯರು ನಾವು ಗಲಾಟೆ ಮಾಡ್ತೇವೆ. ಹಾಗೇನೆ ಎಂತ ಇದ್ರು ನೀವು ನಿಮ್ಮ ಏನು ಟೆನ್ಷನ್ ಇದ್ರೂ ಇಲ್ಲೇ ಮುಗಿಸಿ. ಈ ಒಂದು ಆತ್ಮಶಕ್ತಿಯನ್ನು ಬರುವಾಗ ಏನಾದರೂ ಬರ್ತದೆ ಅದನ್ನು ಇಲ್ಲೇ ಮಾಡಿ ಮನೆಗೆ ಕೊಂಡು ಹೋಗಬಾರ್ದು. ಮನೆಗೆ ಹೋಗುವಾಗ ನೀವು ಮನೆಯ ಒಂದು ಹೆಣ್ಣು ಅದಾಗೆ ಮನೆಗೆ ಹೋಗಿ ಹಾಗೆ ಈ ಸಂಸ್ಥೆಯನ್ನು ಒಳ್ಳೆ ರೀತಿಯಲ್ಲಿ ಬೆಳೆಸಿ ಹಾಗೆ ನಾರಾಯಣ ಗುರುಗಳ ಆಶೀರ್ವಾದ ಯಾವತ್ತೂ ನಿಮ್ಮೊಂದಿಗೆ ಎಲ್ಲರೊಂದಿಗೆ ಇರಲಿ ಅಂತ ಆಶಿಸ್ತಾ ನಾನು 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ನಮಸ್ಕಾರ. ಕಾರ್ಯದರ್ಶಿಗಳು ಕೂಡ ಆಗಿರುವ ಶ್ರೀಮತಿ ಮಂಜುಳಾ ನಾಯ್ಕ್ ಇವರಿಗೆ ಪದವು ವ್ಯವಸಾಯ ಸೇವಾ ಸಹಕಾರಿ ಸಂಘ ನಿಯಮಿತ ಇದರ ಅಧ್ಯಕ್ಷರಾದ ಶ್ರೀಮತಿ ಸುಮನಾ ಶರಣ್ ಇವತ್ತಿನ ಸಮಾರಂಭವನ್ನ ಉದ್ದೇಶಿಸಿ ಮಾತನಾಡಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾರೆ. ವೇದಿಕೆಯಲ್ಲಿ ಉಪಸ್ಥಿತಿ ಇರುವ ಎಲ್ಲ ಗಣ್ಯರೇ, ಇವತ್ತು ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘದ ವತಿಯಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಪ್ರಯುಕ್ತ ಸಾಧಕ ಮಹಿಳೆಯರಿಗೆ ಆತ್ಮ ಸನ್ಮಾನ ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಂಡಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಬರಬೇಕಾದ್ರೆ ನನಗೆ ತುಂಬ ಖುಷಿಯಾಗಿ ಚಿಕ್ಕಣ್ಣ ಫೋನ್ ಮಾಡಿ 5 ಥರ ದಾಲ್ ಉಂಟು ಬೇರೆ ದಾಲ್ ಉಂಟಾ, ನಾನು ಯಾಕೆ ಇವ್ರು ಕೇಳ್ತಾ ಇದ್ದಾರೆ ಅಂತ. ಅದು ಸಡನ್ ಅಲ್ಲೂ ಫಿಕ್ಸ್ ಆಗೋದು ಕೆಲವೆಲ್ಲ. ದಾಲ್ ಪಲ್ಯ ಇವಾಗ 1 ಗಂಟೆಗೆ ಬರೋಳು ಅಂತ ಹೇಳಿದ್ರು. ಆಯಿತು, ಚಿತ್ತಣ್ಣ ಕರೆಯುವಾಗ ಇಲ್ಲ ಅಂತ ಹೇಳಿಕ್ಕಾಗಲ್ಲ. ಸಹೋದರ ಸಮಾನರಾದಂಥ ಚಿತ್ತಣ್ಣ ಕರೆದು ನನ್ನ ಇಲೆಕ್ಷನ್ಗೂ ಕೂಡ ಪದೋತ್ಸವ ಸೇರಿ ಆತ್ಮಶಕ್ತಿಯ ಮಹಿಳೆಯರು ಯೂನಿಫಾರ್ಮ್ ಸಾರಿಯಲ್ಲಿರೋದು. ಇವತ್ತು ಸಾರಿ ಬೇಡ, ನಾವೆಲ್ಲ ಇವತ್ತು ಚೂಡಿದಾರ ಹಾಕ್ತೇವೆ. ಯಾವನು ಸಾರಿ ಹುಟ್ಟು ಸಾಕಾಗಿದೆ. ಒಂದು ದಿನ ಆದರೂ ನಾವು ಚೂಡಿದಾರ ಹಾಕುವ ಹೇಳಿ ನೀವೆಲ್ಲ ಚೂಡಿದಾರ ಹಾಕಿ ಬಂದು ನೋಡುವಾಗ ಕಲರ್ಫುಲ್ಲಾಗಿ ಚೆಂದ ಕಾಣ್ತಾ ಇದೆ. ಅದು ಯೂನಿಫಾರ್ಮ್ ಕೂಡ ಅಷ್ಟೇ ಡಿಗ್ನಿಟಿ ಇದೆ, ಅದನ್ನು ನಾವು ಮರಿಬಾರ್ದು. ಸೀರೆ ಕೂಡ ಅಷ್ಟೇ ಡಿಗ್ನಿಫೈಡ್ ನಮ್ಮ ಮಹಿಳಾ ಭಾರತದ ಸಂಸ್ಕೃತಿಯಲ್ಲಿ. ಇವತ್ತು ಆತ್ಮಶಕ್ತಿಯ CEO ಸೌಮ್ಯ ಅವರನ್ನು ನಾವು ಕೂಡ ಇವತ್ತು ಅಭಿನಂದನೆ ಮಾಡಬೇಕು. 33 ಶಾಖೆಗಳನ್ನು ಉಸ್ತುವಾರಿ ವಹಿಸಿ ಅದರ ಜವಾಬ್ದಾರಿಯನ್ನು ವಹಿಸುವುದು ಅಷ್ಟು ಸುಲಭದ ಕೆಲಸ ಅಲ್ಲ. ಆಡಳಿತ ಮಂಡಳಿ ಒಂದು ಮಹಿಳೆಗೆ ಆ ಸ್ಥಾನವನ್ನು ಕೊಟ್ಟಿದೆ ಅಂತ ಹೇಳಿದರೆ ನಾವು ಆಡಳಿತ ಮಂಡಳಿಯ ಅಧ್ಯಕ್ಷರಿಗೂ ಹಾಗೂ ಎಲ್ಲ ನಿರ್ದೇಶಕರುಗಳಿಗೂ ಅಭಿನಂದನೆಯನ್ನು ಸಲ್ಲಿಸಬೇಕು. ಎಲ್ಲಿ ನೋಡಿದರೆ ಸಹ ಮಹಿಳೆಯನ್ನು ಕೆಳಗೆ ಕಾಣಿಸುವುದಲ್ಲದೆ ಕೆಳಮಟ್ಟದಲ್ಲಿ ಇರ್ತಾರಲ್ಲದೆ ಯಾವುದೋ ಉನ್ನತ ಪೋಸ್ಟನ್ನು ಕೊಡೋದು ಭಾರಿ ಕಡಿಮೆ. ರಿಸರ್ವೇಷನ್ ಸಹಕಾರಿ ಸೊಸೈಟಿ ಸಹಕಾರಿ ಇಲೆಕ್ಷನ್ನಲ್ಲಿ ಕೂಡ 2 ಮಾತ್ರ ಮಹಿಳೆಯರಿಗೆ ರಿಸರ್ವೇಷನ್ ಇರೋದು 13 ಸೀಟಲ್ಲಿ. ಅದು ಸಹ 50% ಬರಬೇಕು ಹೇಳಿ ನನ್ನ ಆಸೆ ಅಲ್ವಾ. ಎಲ್ಲ ಮಹಿಳೆಯರಿಗೆ ಆಸೆ ಇದೆ. ಮಹಿಳೆಗೆ ಒಂದು ಕೆಲಸ ಅಥವಾ ಒಂದು ಜವಾಬ್ದಾರಿಯನ್ನು ಕೊಟ್ಟರೆ ಎಷ್ಟು ಸಮರ್ಥವಾಗಿ ಆ ಕೆಲಸವನ್ನು ನಿರ್ವಹಿಸಬಲ್ಲಲು ಅನ್ನೋದಕ್ಕೆ ಈ ಸೌಮ್ಯವೇ ಒಂದು ಸಾಕ್ಷಿ. ನಾವು ವಕೀಲರಾಗಿ ನೋಡುವಾಗ ಮಹಿಳೆಯರಿಗೆ ಕೊಟ್ಟಿರುವಂಥ ಸ್ವಾತಂತ್ರ್ಯ ಜಾಸ್ತಿ ಆಯಿತಾ ಅಂತ ಹೇಳೋ ಕೆಲವು ಸಲ ಪ್ರಶ್ನೆ ಬರ್ತದೆ. ಯಾಕೆ ಹೇಳಿದರೆ ನ್ಯಾಯಾಲಯದಲ್ಲಿ ಮೊದಲು ಫ್ಯಾಮಿಲಿ ಕೋರ್ಟ್, ಡೈವರ್ಸ್ ಕೇಸಸ್ ಫ್ಯಾಮಿಲಿ ಕೋರ್ಟ್ ಅಂತಲೇ ಇರಲಿಲ್ಲ. ಆಮೇಲೆ 1 ಕೋರ್ಟ್ ಬಂತು, ಈಗ 2 ಕೋರ್ಟ್ ಬರ್ತಾ ಇದೆ. ಮಹಿಳೆಯರಿಗೆ ಸ್ವಾತಂತ್ರ್ಯ ಕೊಟ್ಟಿದೆ, ಮಹಿಳೆಯರು ಉದ್ಯೋಗಕ್ಕೆ ಹೋಗ್ತಾ ಇದ್ದಾರೆ. ಆದರೆ ನಾವು ನಿಲ್ಲಿಸಬೇಕು, ನಮ್ಮ ಕುಟುಂಬದ ಜವಾಬ್ದಾರಿ ಕೂಡ ನಮ್ಮಲ್ಲಿ ಅಷ್ಟೇ ಇದೆ. ನಾವು ದುಡಿತೇವೆ ಹೇಳಿ ನಮಗೆ ಅಹಂಕಾರ ಬರಬಾರ್ದು.
ಕೆಲವು ಕೇಸಸ್ಸಲ್ಲಿ ಇದೆ. ಹಾಗಾಗಿ ಹೇಳೋದು, ನಾವು ನಿಮಗೆಲ್ಲ ಹೇಳೋದಲ್ಲ, ನಮ್ಮ ಸಮಾಜದಲ್ಲಿ ಅಂಥ ಮಹಿಳೆಯರು ಕೂಡ ಇದ್ದಾರೆ. ಗಂಡನಕ್ಕಿಂತ ಜಾಸ್ತಿ ಸಂಪಾದನೆ ಮಾಡುವಂಥ ಮಹಿಳೆಯರು ಇದ್ದಾರೆ. ಆಗ ಅವರಿಗೊಂದು ಅಹಂಕಾರ ಬರಲಿಕ್ಕಿದೆ. ಅಹಂಕಾರವನ್ನು ಕುಟುಂಬದಲ್ಲಿ ತೋರಿಸಬಾರ್ದು. ಯಾಕೆಂದರೆ ನಮ್ಮ ಸಂಸ್ಕಾರ ಏನು ಹೇಳ್ತದೆ, ನಮ್ಮ ಜೀವನದಲ್ಲಿ ಒಂದೇ ಪತಿ, ಸಾಯುವ ತನಕ ಕುಡುಕ ಆಗಿರ್ಬೋದು, ಒಡೆಯುವುದು ಬಡಿಯುವುದಿರ್ಬೋದು, ಅಥವಾ ಕೆಲಸ ಇಲ್ಲದೆ ಇರ್ಬೋದು, ಅವಿದ್ಯಾವಂತ ಆಗಿರ್ಬೋದು, ಯಾರಿದ್ರೂ ಕೂಡ ಮದುವೆ ಅಂತ ಆದ ನಂತರ ನಾವು ಕುಟುಂಬದ ಜೊತೆ ಅವರ ಅನ್ಯೋನ್ಯತೆ ಒಟ್ಟಿಗೆ ನಾವು ಸಂಸಾರವನ್ನು ಮಾಡಬೇಕು. ನಿಮಗೆ ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ನಮ್ಮಲ್ಲಿ ಕೂಡ ಏನಾದರೂ ಸಣ್ಣ ಪುಟ್ಟ ಗಂಡನ ಹತ್ರ ಜಗಳ ಆದರೆ, ಎಲ್ಲ ಮಹಿಳೆಯರು, ಕೆಲವರು ಮಹಿಳೆಯರು ಮದುವೆ ಆದವರು ಇದ್ದೀರಿ, ಮದುವೆ ಆಗೋರು ಇದ್ದೀರಿ, ಇಲ್ಲಿಯ ಸಿಬ್ಬಂದಿಗಳು ಮದುವೆ ಆದರೆ ದಯವಿಟ್ಟು ಜಾಯಿಂಟ್ ಫ್ಯಾಮಿಲಿಯನ್ನೇ ಪ್ರಿಪೇರ್ ಮಾಡಿ. ಯಾಕೆ ಹೇಳಿದರೆ, ನಮ್ಮಲ್ಲಿ ಜಗಳ ಆದಾಗ, ಗಂಡ ಹೆಂಡತಿಯ ಜಗಳ ಆದಾಗ ನಮಗೆ ಅದಕ್ಕೆ ಸೊಲ್ಯೂಷನ್ ಕೊಡಲಿಕ್ಕೆ ಮನೆಯಲ್ಲಿ ಯಾರು ಇರೋದಿಲ್ಲ. ನಾನು, ನನ್ನ ಗಂಡ, ನನ್ನ ಮಗ, ನನ್ನ ಮಗಳು ಅಂತಿದ್ರೆ ಮಕ್ಕಳು ನಮ್ಮ ನಡುವೆ ಇಂಟರ್ಫಿಯರ್ ಆಗಲಿಕ್ಕೆ ಬರುವುದಿಲ್ಲ. ಅದೇ ಅತ್ತೆ ಮಾವ ಇದ್ದರೆ ಖಂಡಿತವಾಗಿ ನಮ್ಮ ಜೊತೆ ಎರಡು ಮಾತು ಆಡ್ತಾರೆ. ದಾದ ಮಾರಯ್ಯ, ದಾಯಗಾಲಿಗೆ ನೆರಪ, ದಾಯಗಾಲಿಗೆ ಚುಡಾಯಿಸುವ, ದಾಯಗಾಲಿನ ಸಂಶಯ ಪಡ್ಪ, ಅಲ್ಲಿ ಎಟ್ಟೆ ಪೊಣ್ಣು ಅಂತೇಳಿ ಅತ್ತೆ ಹೇಳ್ತಾಳೆ, ಖಂಡಿತ ಹೇಳ್ತಾಳೆ, ಅವಳು ಎಣ್ಣೆ. ಮಾವು ಕೂಡ ನಮಗೆ ಸಪೋರ್ಟ್ ಆಗಿ ಮಾತಾಡ್ತಾರೆ. ನಾನು ಮದುವೆಯಾಗಿ ಬಂದಾಗ ನನಗೂ ಅತ್ತೆ ಇದ್ದರು. ನನಗೆ ಮಗ ಹುಟ್ಟಿದಾಗ ನಾನು ಸಹಕಾರ ಕ್ಷೇತ್ರದಲ್ಲಿರುವಾಗ ಅಥವಾ ರಾಜಕೀಯ ಕ್ಷೇತ್ರದಲ್ಲಿರುವಾಗ ಯುರೋಪ್ ಟೂರ್ ಕೂಡ 2011 ಮಾಡಿದ್ದೇನೆ. 2002 ಅಲ್ಲಿ ಮದುವೆ ಆಯಿತು, 2003 ಮಗ ಹುಟ್ಟಿದ. ಆ ಸಣ್ಣ ಹುಡುಗನನ್ನು ಬಿಟ್ಟು ಹೋಗ್ಬೇಕಾದ್ರೆ ಯಾರ ಜೊತೆ ಬಿಟ್ಟು ಹೋಗೋದು ನಾವು? ಅತ್ತೆ ಇದ್ರೆ ಧೈರ್ಯದಲ್ಲಿ ಬಿಟ್ಟು ಹೋಗ್ಬೋದು ಅಲ್ವಾ? ಅತ್ತೆಯ ಮಗ, ಅತ್ತೆಯ ಮೊಮ್ಮಗ, ಅಜ್ಜಿ ಪುಲ್ಲಿ ಅಂತ ನಾವು ಹೇಳ್ತೇವೆ. ಅಷ್ಟು ಪ್ರೀತಿಯಿಂದ ನಾವು ಧೈರ್ಯದಲ್ಲಿ ಎಲ್ಲಿ ಇಡೀ ದೇಶವನ್ನು ಸುತ್ತಿದ್ದೇನೆ, ಹೊರ ದೇಶಕ್ಕೆ ಕೂಡ ಹೋಗಿದ್ದೇನೆ. ಹಾಗಾಗಿ ನಾನು ಹೇಳೋದು, ನಮ್ಮ ಸಂಸಾರದಲ್ಲಿ ಅತ್ತೆ ಮಾವನಿಗೆ ಪ್ರಾಮುಖ್ಯತೆ, ನಾವು ತಾಯಿಗೆ ಪ್ರಾಮುಖ್ಯತೆ ಕೊಡ್ತೇವೆ. ನಮ್ಮ ತಾಯಿ, ನಮ್ಮ ಎನ್ನಮ್ಮ ಅಮ್ಮ ತೀರಿ ಪೋಯ್ಬಕ್ಕ ಅವ್ರನ್ನ ಬೆಲೆ ಗೊತ್ತಾಪನದು ಅತ್ತು. ಅಮ್ಮ ಉಪ್ಪುನಗನೆ, ಮಾಮಿ ಉಪ್ಪುನಗನೆ, ಅವರ ಬೆಲೆ ನಮಗೆ ಗೊತ್ತಾಗಬೇಕು. ಅವರಿದ್ರೇ ನಮ್ಮ ಸಂಸಾರ ಸುಂದರ ಆಗಲಿಕ್ಕೆ ಸಾಧ್ಯ. ಹಾಗೆ ಮಹಿಳೆ ಹೇಳಿದ ಕೂಡಲೇ ನಾವು ಭಾವಿಸಬೇಕು, ಮಹಿಳೆಗೆ ಗೌರವವನ್ನು ಕೊಡಬೇಕು ಪುರುಷರಂತ. ಆದರೆ ಇವತ್ತು ಇಲ್ಲಿ ಪ್ರಾರ್ಥನೆ ಮಾಡಿರುವಂಥ ಎರಡು ಉದ್ಯೋಗ ಪುರುಷರ ನೋಡುವಾಗ ನನಗೆ ಖುಷಿ ಆಯ್ತು. ನನಗೆ ಒಂದ್ಸಲ ಚಿತ್ತಣ್ಣದ ಆಗಿದೆ, ಮಹಿಳಾ ದಿನಾಚರಣೆ ಆದ ಆಂಜೋಡ ಪ್ರಾರ್ಥನೆ ಮಲ್ಪವೇರ ಅಂತೇಳಿ ಎಲ್ಲ ಎಲ್ಲಿ ನೋಡಿ ಕಾರ್ಯಕ್ರಮದಲ್ಲಿ ಪ್ರಾರ್ಥನೆ ಮಾಡೋದು ಮಹಿಳೆಯರೇ. ಪುರುಷರು ಭಾರಿ ಬೇಡ. ನನ್ನ ಸೊಸೈಟಿಯಲ್ಲಿ ಸಹ ಹಾಗೆ ಚೇತನ ಅಂತಿದ್ದ, ಅವನ ಹತ್ರ ಮಾಡಿಸೋದು, ಮಹಿಳೆಯರು ಇಂಜರಿ ಉಂಟು. ಅದು ಇಲ್ಲಿ ಎರಡು ಪುರುಷರು ಹಾಡುವಾಗ ತುಂಬ ಸುಂದರವಾಗಿ ಹಾಡಿದ್ರು, ಖುಷಿ ಆಯಿತು. ಹಾಗೆ ವೆಲ್ಕಮ್ ಸ್ಪೀಚ್ ಕೂಡ ಮಾಡಿದ್ದು ಸಿಒ ಅಲ್ಲ ಬ್ರಾಂಚ್ ಮ್ಯಾನೇಜರ್, ಅವನ ಸ್ವರ ಕೂಡ ತುಂಬ ಚೆನ್ನಾಗಿದೆ, ಖುಷಿ ಆಯಿತು ನನಗೆ. ಅಲ್ಲಿದ್ದಾರೆ ತುಂಬ ಅವರ ವಾಯ್ಸ್, ಅದೆಲ್ಲ ಒಂದು ಪ್ರತಿಭೆ. ಎಲ್ರಿಗೆ ಬರುವುದಿಲ್ಲ. ಯಾರಾದರೆ ವೋಟ್ ಆಫ್ ಥ್ಯಾಂಕ್ಸ್ ಕೊಡಿ ಅಥವಾ ಸ್ವಾಗತ ಮಾಡಿ ಸ್ವಲ್ಪ ಹಿಂಜರಿತಾರೆ, ಹೆಂಗೆ ಬೊಚ್ಚಪ್ಪ ಸ್ಟೇಜಿಗೆ ಪೂಪನ ಬೊಚ್ಚಿ ಅಂತ ಹೇಳಿ ಹೆದರ್ತಾರೆ. ಯಾವಾಗಲೂ ಯಾರು ಏನಿಗೆ ಸ್ಟೇಜಿಗೆ ಅವಕಾಶ ಕೊಟ್ಟರೆ ಬಿಡಬಾರ್ದು, ಮೈಕ ಸಿಕ್ಕಿದ್ರೆ ಬಿಡಲೇಬಾರ್ದು, ಮಾತಾಡ್ತಾ ಹೋಗ್ಬೇಕು. ಏನು ಬಂದರೂ ಮಾತಾಡ್ತೇವೆ ಅಂತ ಧೈರ್ಯ ನಮ್ಮಲ್ಲಿ ಬರಬೇಕು. ಆಗ ಮಾತ್ರ ನಮ್ಮ ಪ್ರತಿಭೆಯನ್ನು ಹೊರಗೆ ಹಾಕಲಿಕ್ಕೆ ಸಾಧ್ಯ. ಇಲ್ಲದೆ ನಾವು ಮನೆಯಲ್ಲಿ ಕೂತು ಒಂದು ಗುಬ್ಬಚ್ಚಿಯಾಗಿ ಇರ್ತೇವೆ, ಆಗಿರಬಾರ್ದು. ಇವತ್ತು ಮಹಿಳಾ ದಿನಾಚರಣೆಯನ್ನು ನಾವು ಎರಡು ಮಹಿಳೆಯರಿಗೆ ಸನ್ಮಾನ ಕಾರ್ಯಕ್ರಮ ಇಟ್ಟಿದ್ದಾರೆ ಹೇಳುವಾಗ ಭಾರಿ ಖುಷಿ ಆಯಿತು ನನಗೆ. ಅವರ ಮೇಡಮ್ನ ಪರಿಚಯ ಇದೆ ನನಗೆ. ತುಂಬ ಸಂತೋಷದ ವಿಷಯ ಕೇಳಿದರೆ, ಒಬ್ಬರು ಸಾಹಿತಿ ಮತ್ತು ರಿಟೈರ್ಡ್ ಟೀಚರ್ ಪ್ರಿನ್ಸಿಪಾಲ್, ಮತ್ತೊಬ್ಬರು ಪ್ರಾಣಿದಯ ಸಂಘದ ಜವಾಬ್ದಾರಿ ಇರುವಂಥವರು, ಇಬ್ಬರು ಒಳ್ಳೆ ಮಹಿಳೆಯರನ್ನೇ ಸಿಲೆಕ್ಟ್ ಮಾಡಿದ್ದೀವಿ. ಮಹಿಳೆಯರಿಗೆ ಸನ್ಮಾನ ಮಾಡೋದು ತುಂಬ ಸಂತೋಷದ ಸಂಗತಿ. ಅದು ಇಬ್ಬರು ಹಿರಿಯ ಮಹಿಳೆಯರನ್ನು ಅದಕ್ಕೆ ಸಿಲೆಕ್ಟ್ ಮಾಡಿದ್ರು, ಅದು ತುಂಬ ಸಂತೋಷದ ಸಂಗತಿ. ನಾನು ಇಬ್ಬರಿಗೂ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಪರವಾಗಿ ಎಲ್ರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಕೂಡ ಹೇಳ್ತಾ ಇದ್ದೇನೆ. 1975ರಲ್ಲಿ ವಿಶ್ವಸಂಸ್ಥೆ ಮಾರ್ಚ್ 8ರಂದು ಮಹಿಳಾ ದಿನಾಚರಣೆ ಆಚರಣೆ ಮಾಡಬೇಕು ಹೇಳುವಾಗ ಇವತ್ತಿಗೆ ಸಾಧಾರಣ 50 ವರ್ಷ ಆಯಿತು. ಆತ್ಮಶಕ್ತಿಗೆ 14ನೇ ವರ್ಷಕ್ಕೆ ಕಾಲಿಡ್ತಾ ಇದೆ. 14ನೇ ವರ್ಷದಲ್ಲಿ ಮೊದಲು ಬೆಂದ್ರುವೆಲ್ಲಲ್ಲಿ ಹೆಡ್ ಆಫೀಸ್ ಇತ್ತು, ಸಣ್ಣದು, ಫಸ್ಟ್ ಫ್ಲೋರ ಸೆಕೆಂಡ್ ಫ್ಲೋರ ಏನೋ, ಫಸ್ಟ್ ಫ್ಲೋರಲ್ಲಿ ಇತ್ತು, ಸಣ್ಣದಾಗಿತ್ತು. ಈ 14 ವರ್ಷಕ್ಕೆ ಕಾಲಿಡುವ ಮೊದಲೇ ಇಷ್ಟು ದೊಡ್ಡ ಒಂದು ಸ್ವಂತ ಬಿಲ್ಡಿಂಗ್ ಮಾಡಿ, ಈ ಒಂದು AC ರೂಮು ಮಾಡಿ, ಕೆಳಗೆ ಆಡಳಿತ ಮಂಡಳಿಗೆ ಒಂದು ವ್ಯವಸ್ಥೆ ಮಾಡಿ, ಇಷ್ಟು ಸುಂದರವಾದ ಒಂದು ಬಿಲ್ಡಿಂಗ್ ಕಟ್ಟುವುದಷ್ಟು ಸುಲಭದ ಕೆಲಸ ಅಲ್ಲ. ನಮ್ಮದು ಪದವ ಸೊಸೈಟಿ 50 ವರ್ಷ ಆಗ್ತಾ ಬಂತು. ನಾವು ಈಗ ಒಂದು ಈ ಸ್ವಂತದಲ್ಲಿದ್ದೇವೆ, ಇನ್ನೊಂದು ಸ್ವಂತಕ್ಕೆ ಕೈ ಹಾಕಿದಷ್ಟೇ 1.5 ಕೋಟಿದು ನಾವೊಂದು ತಗೊಳ್ತಾ ಇದ್ದೇವೆ ಆಫೀಸ್ ಪ್ರಿಮೈಸಸ್. ಆದರೆ ಚಿತ್ತಣ್ಣನ ಸಾಹಸ, ಚಿತ್ತಣ್ಣನ ಒಂದು ಧೈರ್ಯ,
ಈ ಒಂದು ಸಂಸ್ಥೆಯನ್ನು ಹೆಣ್ಣು ಮಕ್ಕಳಿಂದ ಮುಂದುವರಿಸಲಿಕ್ಕೆ ಸಾಧ್ಯ ಇದೆ ಅಂತೇಳಿ ತೋರಿಸಿಕೊಟ್ಟಿದೆ. ಹಾಗಾಗಿ ನಾನು ಆತ್ಮಶಕ್ತಿಗೆ ಮಗದೊಮ್ಮೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ನಮಗಿರುವಂತಹ ಒಂದು ಅವಕಾಶ ಮಹಿಳೆಯರಿಗೆ ಇಲ್ಲಿ ಸಹ ಕೆಲಸ ಕೊಡುವುದಿಲ್ಲ ಗೊತ್ತಾ. ನಾನು ನನ್ನ ಸೊಸೈಟಿಯಲ್ಲಿ ಮಹಿಳೆಯರಿಗೆ ಕೆಲಸ ಕೊಡಬೇಕು ಸ್ವಲ್ಪ ಹಿಂಜರಿತೇನೆ. ಯಾಕೆ ಹೇಳಿದ್ರೆ ತಿಂಗಳಿಗೆ ರಜೆ ಕೇಳ್ತಾರೆ, ಮದುವೆಗೆ ರಜೆ ಕೇಳ್ತಾರೆ, ಅದೇ ಒಟ್ಟಿಗೆ ಹೆರಿಗೆ ಆದರೆ 6 ತಿಂಗಳು ರಜೆ ಕೇಳ್ತಾರೆ. ಇದೆಲ್ಲ ನಮ್ಮ ಮೈಂಡ್ ಅಂದರೆ ಕ್ಯಾಲ್ಕುಲೇಟ್ ಮೈಂಡ್ ಆಗ್ತದೆ. ಸಂಸ್ಥೆ ಹೇಗೆ ನಡೆಸುವುದು ಇವರಿಗೆಲ್ಲ ರಜೆ ಕೊಟ್ಟರೆ ಅಂತೇಳಿ. ಅದನ್ನೆಲ್ಲ ಮೀರಿ ಚಿತ್ತಣ್ಣ ನಿಂತಿದ್ದಾರೆ, ಆತ್ಮಶಕ್ತಿ ನಿಂತಿದೆ ಹೇಳಿದರೆ ಅದಕ್ಕೆ ಎಷ್ಟು ಅಭಿನಂದನೆ ಸಲ್ಲಿಸಿದ್ರು ಸಾಲದು. ನಿಮ್ಮ ಪ್ರೋತ್ಸಾಹ, ನಿಮ್ಮ ಸಹಕಾರ ಹೀಗೆ ಆತ್ಮಶಕ್ತಿಗೆ ಇರಲಿ. ನಾವು ದುಡಿತಾ ಇರುವಂಥ ಮಹಿಳೆಯರು ನಾವೊಂದು ಸಂಸ್ಥೆಯ ಅನ್ನ ತಿಂತಾ ಇದ್ದೇವೆ. ಆ ಅನ್ನಕ್ಕೆ ಯಾವಾಗಲೂ ಚ್ಯುತಿ ಬರದ ರೀತಿಯಲ್ಲಿ ನಮ್ಮ ಕೆಲಸವನ್ನು ಮಾಡಬೇಕು. ನಾನು ಒಂದಿನ ಒಂದು ಇನ್ವಿಟೇಷನ್, ಮುತ್ತಪ್ಪ ಗುಡಿ ಇನ್ವಿಟೇಷನ್ ಕೊಡಲಿಕ್ಕೆ ನಾನು ಇಲ್ಲಿ 7 ಗಂಟೆಗೆ ಬಂದಿದ್ದೆ. ಆಗ ಕೂಡ ಹೆಡ್ ಆಫೀಸ್ ಓಪನ್ ಇತ್ತು, ಸೌಮ್ಯ ಮತ್ತು ಕೆಲವು ಸ್ಟಾಫ್ಗಳಿದ್ರು. ಇದನ್ನು ನಾನು ನಮ್ಮ ಸೊಸೈಟಿಗೆ ಹೋಗಿ ಹೇಳಿದೆ, ನಿಖಲ 5 ಗಂಟೆ ನನಗೆ ಬಲಿಪೋರು ಪೋಲೆ ಆತ್ಮಶಕ್ತಿದು ಕಲ್ಪಲೆ ಆತ್ಮಶಕ್ತಿದ ಸ್ಟಾಫ್ನ ಹಾಕಲಿ 7 ಗಂಟೆ ಅನ್ಕೊಂಡಾಗಲ್ಲ ಹುಲ್ಲೇರಲ್ಪ ಅಂತೇಳಿ ಕೇಳಿದರೆ, ನನ್ನ ಮನೆ ನನ್ನ ಸಂಸ್ಥೆ ಅಂತ ಹೇಳಿದರೆ ಮಾತ್ರ ಅಲ್ಲಿ ನಾವು ಕೆಲಸ ಮಾಡಲಿಕ್ಕೆ ಸಾಧ್ಯ. ಖಾಲಿ ದುಡ್ಡಿಗಾಗಿ ಅಲ್ಲ, ನಮಗೆ ಸಂಬಳ ಕೊಡ್ತಾರೆ ಅಂತೇಳಿ ಒಂದು ಟೈಮಿಗೆ ಬರೋದು ಟೈಮಿಗೆ ಹೋಗೋದು ಖಾಲಿ ಕೆಲಸ ಮಾತ್ರ ಮಾಡೋದಲ್ಲ. ಒಂದು ಸಂಸ್ಥೆಯ ಋಣ ನಮ್ಮ ಮೇಲೆ ಇದೆ. ನಾವು ಆ ಸಂಸ್ಥೆಗೆ ಎಷ್ಟೇ ಚಿರಋಣಿ ಆದರೂ ಸಾಲದು, ಸಂಬಳ ಸಹ ಅಷ್ಟೇ ಕೊಡ್ತಾ ಇದ್ದಾರೆ ಅಂತ ಮಾಹಿತಿ ಬಂದಿದೆ. ಹಾಗಾಗಿ ನಮಗೆ ಕೊಟ್ಟಿರುವ ಅವಕಾಶ ಮಹಿಳೆಯರಿಗೆ ಇಲ್ಲಿ ಒಂದು ಅವಕಾಶ ಕೊಡಿ. 95% ಮಹಿಳೆಯರು, 5% ಪುರುಷರಿದ್ದಾರೆ. ಆಗಾಗ ಟ್ರೈನಿಂಗ್ ಪ್ರೋಗ್ರಾಮ್ ಕೂಡ ಇಲ್ಲಿ ಮಾಡ್ತಾ ಇದ್ದಾರೆ. ಇವತ್ತು ಕೂಡ ಟ್ರೈನಿಂಗ್ ಪ್ರೋಗ್ರಾಮ್ ಇದೆ ಅಂತ ತಿಳ್ಕೊಂಡೆ ನಾನು. ಇಂಥ ಒಂದು ಸಿಬ್ಬಂದಿಗಳನ್ನು ಇಷ್ಟು ಚೆನ್ನಾಗಿ ನೋಡುವಾಗ ನಾವು ಕೂಡ ಆ ಕೆಲಸಕ್ಕೆ ಒಂದು ಚ್ಯುತಿ ಬರದ ರೀತಿಯಲ್ಲಿ ನಮ್ಮ ಸಂಸ್ಥೆಯಲ್ಲಿ ಏನಾಗಿದೆ ಅಂತ ನಾನು ಹೇಳಬೇಕಾಗಿಲ್ಲ. ನಮ್ಮ ಸಿಬ್ಬಂದಿ ಮಾಡಿರುವಂಥ ಅನ್ಯಾಯ ಅದು ನಿಮ್ಮಲ್ಲೇ ಆಗಬಾರ್ದು. ಒಂದು ಕೊಟ್ಟ ಒಂದು ತುತ್ತಿಗೂ ಕೂಡ ನಾವು ಋಣ ಇರಬೇಕು ಅಂತ ಹೇಳ್ತಾ ನಿಮಗೆಲ್ಲ ಈ ಒಂದು ಅವಕಾಶ, ನನಗಿಲ್ಲಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿರುವಂಥ ಚಿತ್ತರಂಜನ್ ಬೋಳಾರ್ ಹಾಗೂ ಎಲ್ಲ ಆಡಳಿತ ಮಂಡಳಿಗೆ ಹಾಗೂ ಸಿಬ್ಬಂದಿಗಳಿಗೆ ಮಗದೊಮ್ಮೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಶುಭಾಶಯ ಕೋರುತ್ತಾ ಜೈ ಸಹಕಾರ. ಪದವಿ ವ್ಯವಸಾಯ ಸೇವಾ ಸಹಕಾರಿ ಸಂಘ ಇದರ ಅಧ್ಯಕ್ಷರಾದ ಶ್ರೀಮತಿ ಸುಮನಾ ಶರಣ್ ಇವರಿಗೆ ಇನ್ನು ಮುಂದಕ್ಕೆ ವೇದಿಕೆಯಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಪ್ರಯುಕ್ತ ಸಾಧಕ ಮಹಿಳೆಯರಿಗೆ ಆತ್ಮಸನ್ಮಾನ ಕಾರ್ಯಕ್ರಮವು ನಡೆಯಲಿದೆ. ಆತ್ಮಶಕ್ತಿ ಸಹಕಾರಿ ಸಂಘವು ತನ್ನನ್ನು ಆರ್ಥಿಕ ಚಟುವಟಿಕೆಗಳು ಅಷ್ಟೇ ಸೀಮಿತಗೊಳಿಸದೆ ಸಾಮಾಜಿಕ ಚಟುವಟಿಕೆಗಳ ಜೊತೆಗೆ ಕಳೆದ 14 ವರ್ಷಗಳಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಪ್ರಯುಕ್ತ ಸಾಧಕ ಮಹಿಳೆಯರನ್ನು ಗುರುತಿಸಿ ಸನ್ಮಾನಗೊಳಿಸುತ್ತಾ ಬಂದಿದೆ. ಇವತ್ತಿನ ಈ ವೇದಿಕೆಯಲ್ಲಿ ಸಾಧಕ ಮಹಿಳೆಯರನ್ನು ಆತ್ಮಸನ್ಮಾನ ಕಾರ್ಯಕ್ರಮದಲ್ಲಿ ಸನ್ಮಾನಗೊಳಿಸಲಿದ್ದೇವೆ. ಸನ್ಮಾನಿತರಲ್ಲಿ ಸಾಹಿತಿಗಳು, ಸಮಾಜ ಸೇವಕರು ಹಾಗೂ ನಿವೃತ್ತ ಪ್ರಾಂಶುಪಾಲರಾದ ಶ್ರೀಮತಿ ಶಶಿಲೇಖಾ ಬೇಗ್ ಇವರು ಸನ್ಮಾನ ಪೀಠದಲ್ಲಿ ಆಸೀನರಾಗಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಇವರ ಸನ್ಮಾನ ಪತ್ರವನ್ನು ಸಂಘದ ವಸೂಲಾತಿ ಅಧಿಕಾರಿಯಾದ ಶ್ರೀ ರಾಜೇಶ್ ಇವರು ವಾಚಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಸುಸಂದರ್ಭದಲ್ಲಿ ಶೈಕ್ಷಣಿಕ, ಸಾಹಿತ್ಯಿಕ, ಸಾಮಾಜಿಕ ಸೇವಾ ಸಾಧಕ ಶ್ರೇಷ್ಠರಿಗೊಂದು ಅಭಿವಂದನಾ ಕಾರ್ಯಕ್ರಮನ ಗೌರವಾರ್ಪಣ ಭುವನ ಭವನಕ್ಕೆ ಹಾಲ್ನೊರೆಯ ತಂಪ ಬೆಳದಿಂಗಳ ಸೊಡರ ಸೂಸುವ ಶಶಿ ಲೇಖಿಸುತ್ತ ಚಿತ್ತಾಕರ್ಷಕ ಚಿತ್ರಾಕ್ಷರವ ಬಾನಂಗಳದ ಬಿಳಿ ಮುಗಿಲಲ್ಲಿ ಅನ್ನುವಂತೆ ಶೋಭಿಸುತ್ತಿಹ ಶ್ರೀಮತಿ ಶಶಿರೇಖಾ ಬಿ ಅವರಿಗೆ ಸಮರ್ಪಿಸುವ ಆತ್ಮಸನ್ಮಾನ ಪತ್ರ. ಗಣ್ಯನಾಗುವುದಲ್ಲ ಗುರಿಯನಗಿ ಲೇಸನಗಿ ಧನ್ಯನಾಗುವುದೊಂದೇ ನನ್ನ ಗುರಿಯು ಅನ್ನುವ ವಚನೋಕ್ತಿಗೆ ಭಕ್ತಿಯಿಂದ ಶಕ್ತಿ ತುಂಬುತ್ತಾ ಬದುಕಿನಾರ್ಥ ಅಗಧವಾಗಿಸುತ್ತಾ ಸರ್ವತ್ರ ಪ್ರೀತಿಗೆ ತಾವು ಪಾತ್ರರಾದ ಬಗೆಯದು ಅಸರಳವಾದುದು. 28 ಮೇ 1948ರಲ್ಲಿ ಸುಸಂಸ್ಕೃತ ಮನೆತನದಲ್ಲಿ ಸಂಸ್ಕಾರಯುತ ತಂದೆ ತಾಯಿಗೆ ಸುಕೃತ್ಕ್ರಿಯಾಗಿ ಈ ಭುವಿಯ ಬೆಳಕನ್ನು ಕಂಡ ಪರಿಯದು ಅನುಪಮವಾದುದು. ಸ್ಥಳೀಯವಾಗಿ ಆರಂಭಿಕ ಶಿಕ್ಷಣ ಪೂರೈಸಿ ವಿದ್ಯಾದಾನ ಮತ್ತು ಪರಂ ಎನ್ನುವ ಯುವ ಜೀವಂ ಚ ವಿದ್ಯಾಯ ಅನ್ನುವ ಹಾಗೆ ಗು ಎಂಬ ಕತ್ತಲೆಯ ಕಡೆದು ರು ಎಂಬ ಬೆಳಕ ನೀಡುವ ಗುರುವಾಗಬೇಕೆಂಬ ಹಂಬಲದಿ ಭೌತಶಾಸ್ತ್ರ ವಿಭಾಗದಿ MSc ಸ್ನಾತಕೋತ್ತರ ಪದವಿ ಸಂಪನ್ನರಾಗಿ ಮುಂದಕ್ಕೆ
ಮಂಗಳೂರಿನ ಶ್ರೀ ಗೋಕರ್ಣನಾಥೇಶ್ವರ ಕಾಲೇಜಿನಲ್ಲಿ ಉಪನ್ಯಾಸಕರಾಗಿ 23 ವರ್ಷ ಸೇವೆಯನ್ನು, 4 ವರ್ಷ ಪ್ರಾಚಾರ್ಯರಾಗಿ ಕಾರ್ಯಭಾರವನ್ನು, ನಿವೃತ್ತಿ ತರುವಾಯ ಮುಖ್ಯ ಶ್ರೀ ನಾರಾಯಣಗುರು ಸಂಯುಕ್ತ ಪದವಿ ಪೂರ್ವ ಕಾಲೇಜಿನಲ್ಲಿ ಪ್ರಾಂಶುಪಾಲರಾಗಿ ಕರ್ತವ್ಯ ನಿರ್ವಹಿಸಿ ವ್ಯವಸ್ಥೆಯ ಹಾಗೂ ವಿದ್ಯಾರ್ಥಿಗಳ ಪ್ರೀತ್ಯಾದಾಯಗಳಿಗೆ ಪಾತ್ರರಾದ ಪರಿಯದು ಅಪ್ರತಿಮವಾದುದು. ಕತ್ತಲೆಯ ದಾರಿಯಲ್ಲಿ ಜ್ಞಾನದ ಬೆಳಕನರಸಿ ಬರುವ ಜಿಜ್ಞಾಸು ಜೀವಿರುಗಳಿಗೆ ದಾರಿ ದೀಪ ಉಸಿರಿಟ್ಟು ತಾವು ಎಲೆಮರೆಯಾಗಿಯೇ ಇರಬಯಸಿ ಸೇವಾಹಿ ಪರಮೋ ಧರ್ಮ ಅನ್ನುವ ತಮ್ಮ ಕಾರ್ಯ ರೀತಿಯದು ಅನುಕರಣೀಯವಾದುದು. ಸಾಹಿತ್ಯ ಸಂಗೀತ ಕಲಾ ವಿಹೀನ, ಸಾಕ್ಷಾತ್ ಪಶುಪುಚ್ಛ ವಿಷಾಣ ವಿಹೀನ ಅನ್ನುವುದನ್ನು ಸಾರುತ್ತಾ ಬಂದಿರುವ ತಾವು ಗಂಧದ ಗಟ್ಟಿ, ಒಂದು ಹಿಡಿ ಬೆಳಕು, ಹಾಡು ಕಣಿವೆ ಹಕ್ಕಿ ಮುಂತಾದ ಕವನ ಸಂಕಲನಗಳು, ನೆಲದಿಂದ ಒಂದಿಷ್ಟು ಕಥಾ ಸಂಕಲನ, ತುಳುನಾಡಿನ ಮಾಸ್ತಿಕಲ್ಲುಗಳು, ವೀರಕಲ್ಲುಗಳು ಎಂಬ ಸಂಶೋಧನಾ ಗ್ರಂಥ, ಶ್ರೀ ನಾರಾಯಣ ಗುರು ವಿಜಯ ದರ್ಶನಂ ಕನ್ನಡ ಪುಸ್ತಕದ ಆಂಗ್ಲಾನುವಾದ ಕೃತಿ ಹೀಗೆ ಸಾಹಿತ್ಯಾಕೃಷಿಕರಾಗಿ ತಮ್ಮನ್ನು ಪ್ರಕಟಿಸಿಕೊಂಡ ಬಗೆಯದು ಅದ್ವಿತೀಯವಾದುದು. ಸಾಹಿತ್ಯ ಸೇವೆಗಾಗಿ ಕೊಲ್ಲಾಪುರದಲ್ಲಿ ಜರುಗಿದ ಅಖಿಲ ಭಾರತ ಕವಯಿತ್ರಿಯರ ಸಮ್ಮೇಳನದಲ್ಲಿ ಶ್ರೀಮತಿ ಕಾಶಿಬಾಯಿ ನಲ್ವಾಡ್ ಪ್ರಶಸ್ತಿ, ಕಥಾ ಸಂಕಲನಕ್ಕೆ ಕರಾವಳಿ ದತ್ತಿನಿಧಿ ಬಹುಮಾನ, ಮುಂಬೈ ನವಜ್ಯೋತಿ ಕಲಾವೃತದಿಂದ ಶ್ರೀಮತಿ ಸುಶೀಲಾ MS ಶೆಟ್ಟಿ ಸ್ಮಾರಕ ಕಾವ್ಯ ಪ್ರಶಸ್ತಿ, ಕಥಾ ಪ್ರಶಸ್ತಿ ಹೀಗೆ ಹಲವಾರು ಪುರಸ್ಕಾರಗಳೊಂದಿಗೆ ದಸರಾ ಕವಿಗೋಷ್ಠಿ, ಚಂದನ ದೂರದರ್ಶನ ವಾಹಿನಿ ಕವಿಗೋಷ್ಠಿ, ಆಕಾಶವಾಣಿ ಕಾರ್ಯಕ್ರಮದಲ್ಲಿ ಕವನ ವಾಚನ, ಚಿಂತನ, ಚರ್ಚೆ, ತುಳು ಮತ್ತು ಕನ್ನಡ ಭಾಷಣ ಹೀಗೆ ತಮ್ಮ ವಿದ್ವತ್ಗಳನ್ನು ನಿರಂತರ ದಾರಿಯಲ್ಲಿರಿಸಿದ ರೀತಿಯದು ಅಮೋಘವಾದುದು. ಕರಾವಳಿ ಲೇಖಕಿಯರ ವಾಚಕಿಯರ ಸಂಘದ ಅಧ್ಯಕ್ಷೆಯಾಗಿ ತಮ್ಮ ಸೇವೆಯ ಕೊಡುಗೆಯನ್ನು ಅಪರವಾಗಿಸಿದ ಪರಿಯದು ಅನಿರ್ವಚನೀಯವಾದುದು. ಹೀಗೆ ತಮ್ಮ ಶೈಕ್ಷಣಿಕ ಕೊಡುಗೆ, ಸಾಮಾಜಿಕ ಸೇವೆ, ಸಾಹಿತ್ಯಿಕ ಸಾಧನೆಗಳನ್ನು ಮನಗಂಡು ನಮ್ಮ ಸಂಘದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಈ ಸುಸಂದರ್ಭಗಳಲ್ಲಿ ತಮ್ಮನ್ನು ಗೌರವಪೂರ್ವಕವಾಗಿ ಸನ್ಮಾನಿಸ ಬಯಸುತ್ತಿದ್ದೇವೆ. ಶ್ರೀ ಗೋಕರ್ಣನಾಥ ದೇವರ ಅನುಗ್ರಹ, ಬ್ರಹ್ಮಶ್ರೀ ನಾರಾಯಣ ಗುರುವರ್ಯರ ಕೃಪಾಶೀರ್ವಾದ ತಮ್ಮೆಲ್ಲರ ಹಾರೈಕೆ ತಮಗೆ ಇನ್ನಷ್ಟು ಭೀಮ ಬಲವ ತುಂಬಲೆಂದು ಆಶಿಸುತ್ತಿದ್ದೇವೆ. ಧನ್ಯವಾದಗಳು. ಅಭಿನಂದನೆಗಳು ಶ್ರೀಮತಿ ಶಶಿರೇಖಾ ಬಿ ಇವರಿಗೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಶ್ರೀಮತಿ ಶಶಿರೇಖಾ ಇವರ ಪತಿ ಉಪಸ್ಥಿತರಿದ್ದಾರೆ. ದಯವಿಟ್ಟು ತಾವುಗಳು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಡ್ತಾ ಇದ್ದೇನೆ. ಸಂಘದ ನಿರ್ದೇಶಕರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಡ್ತಾ ಇದ್ದೇನೆ. ಶ್ರೀಮತಿ ಶಶಿರೇಖಾ ಬಿ ಇವರ ಪತಿಯವರು ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ದಯವಿಟ್ಟು ತಾವು ನೋಡಿ. ಎಲ್ರಿಗೂ ನಮಸ್ಕಾರ. ಆತ್ಮಶಕ್ತಿ ವೇದೋದ್ದೇಶ ಸಹಕಾರಿ ಸಂಘ ಇದರ ಸಂಯೋಜನೆಯಲ್ಲಿ ನಡೆದಂಥ ಅಂತಾರಾಷ್ಟ್ರೀಯ ಮಹಿಳಾ ದಿನದ ಈ ಆಚರಣೆಯಲ್ಲಿ ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಎಲ್ಲ ಗಣ್ಯರೇ ಹಾಗೂ ಆತ್ಮಶಕ್ತಿ ಸಹಕಾರಿ ಸಂಘ ಇದರ ಪದಾಧಿಕಾರಿಗಳೇ ಮತ್ತು ಎದುರಿಗೆ ಇರುವಂಥ ನನ್ನ ಎಳೆಯ ಗೆಳತಿಯರೇ, ಮುಖ್ಯವಾಗಿ ಇಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ. ಈ ಸಂದರ್ಭದಲ್ಲಿ ಎಲ್ಲರಿಗೂ ಮಹಿಳಾ ದಿನಾಚರಣೆ ಅಂಗವಾಗಿ ಶುಭಾಶಯಗಳನ್ನು ಹೇಳಬಯಸ್ತೇನೆ. ಇನ್ನು ಎರಡನೇದಾಗಿ, ನನ್ನನ್ನು ಈ ಒಂದು ದೊಡ್ಡ ಇದಕ್ಕೆ ನಾನು ಫಿಟ್ ಅಂತ ನನಗೆ ಅನಿಸಲಿಲ್ಲ, ಸತ್ಯವಾಗಿ. ಅದು ಒಂದು ಒತ್ತಾಯ, ಅದು ಸ್ನೇಹಪೂರ್ವಕ ಪ್ರೀತಿಪೂರ್ವಕ ಒತ್ತಾಯಕ್ಕೆ ನಾನು ಮಣಿಬೇಕಾಯಿತು. ನನ್ನನ್ನು ಗುರುತಿಸಿ ಆಹ್ವಾನಿಸಿ ಮತ್ತು ಇಲ್ಲಿ ನನಗೆ ಸನ್ಮಾನ ಕೊಟ್ಟಂತಹ ಆಡಳಿತ ಮಂಡಳಿಯ ಸದಸ್ಯರು, ಅಧ್ಯಕ್ಷರಾದಂಥ ಚಿತ್ತರಂಜನ್ ಬೋಳಾರ್, ಉಪಾಧ್ಯಕ್ಷರಾದ ನೇಮಿರಾಜ್, CEO ಆದಂಥ ಸೌಮ್ಯ ವಿಜಯ್ ಹಾಗೂ ಎಲ್ಲ ನಿರ್ದೇಶಕರುಗಳಿಗೆ ನನ್ನ ಹೃದಯಾಂತರಾಳದ ಧನ್ಯವಾದಗಳನ್ನು ಸಮರ್ಪಿಸ ಬಯಸ್ತೇನೆ.
ಆತ್ಮೀಯರೇ, ಇವತ್ತು ಮಹಿಳಾ ದಿನಾಚರಣೆ. ಸೊ ಮಹಿಳೆಯರ ಬಗ್ಗೆ ಸ್ವಲ್ಪ ಮಾತಾಡಬೇಕು ಅಂದ್ಕೊಂಡಿದ್ದೇನೆ. ಜಾಸ್ತಿ ಆದರೆ ಹೇಳ್ಬಿಡಿ ಹೋಗಿ ಅಂತ ಹೋಗ್ತೇನೆ. ಮಹಿಳಾ ದಿನಾಚರಣೆಯ ಸಂದರ್ಭದಲ್ಲಿ ಮಹಿಳೆಯರಿಗಾಗಿ ಸ್ವಲ್ಪ ಮಾತಾಡಬೇಕು. ಈಗ ಒಂದು ಸಂಸ್ಥೆ ದೊಡ್ಡದಾಗಿ ಒಂದು ಊರ್ಧ್ವಮುಖ ಅಂತ ಹೇಳ್ತೇವೆ ನಾವು, ಮೇಲೆ ಬೆಳೆದು ಕೊಂಬೆ ರೆಂಬೆ ಹರಡಿ ಒಂದು ಸಮಾಜದಲ್ಲಿ ಒಂದು ಗಟ್ಟಿ ಸ್ಥಾನ ಹಿಡಿಬೇಕಂದ್ರೆ ಅದರ ರೂವಾರಿಗಳು ಅಥವಾ ಯಾರು ಆಡಳಿತ ಮಂಡಳಿಯಲ್ಲಿ ಇದ್ದಾರೆ ನೋಡಿ, ಅವರಲ್ಲಿ ಕೆಲವು ಅರ್ಹತೆಗಳು, ಕೆಲವು ಗುಣಗಳು ಇರಬೇಕಾಗ್ತದೆ. ಒಂದು ಮರ ಬೆಳಿಬೇಕಾದ್ರೆ ಅದು ತಾಯಿ ಬೇರು ಗಟ್ಟಿ ಇರ್ಬೇಕು ತಾನೆ, ಹಾಗೆ ಆದರೆ ಮಾತ್ರ ಮರ ಬೆಳೀಲಿಕ್ಕೆ ಸಾಧ್ಯ. ಹಾಗೆ ಸಂಸ್ಥೆ ಬೆಳಿಬೇಕಾದ್ರೆ ಅದರ ಮುಂಭಾಗದಲ್ಲಿ ರೂವಾರಿಗಳು ಅಂತ ನಾವು ಯಾರು ಹೇಳ್ತೇವೋ ಅವರಲ್ಲಿ ಕೆಲವು ಗುಣಗಳು, ಅಂದರೆ ಅವರಲ್ಲಿ ಒಂದು ತಾಧ್ಯಾತ್ಮದಿಂದ ಕೆಲಸ ಮಾಡುವಂಥದ್ದು, ಹಾರ್ಟ್ ಆ್ಯಂಡ್ ಸೋಲ್ ಹಾಕಿ ಕೆಲಸ ಮಾಡುವಂಥದ್ದು, ಒಂದು ಅರ್ಪಣಾ ಮನೋಭಾವ, ಒಂದು ಸೇವಾ ಮನೋಭಾವ, ಒಂದು ದೃಢ ನಿಶ್ಚಯ ತಗೊಳ್ಳುವ ಛಾತಿ, ಒಂದು ಬದ್ಧತೆ ಅಂದರೆ ಕಮಿಟ್ಮೆಂಟ್, ಇದೆಲ್ಲ ಗುಣಗಳು ಇದ್ದರೆ ಮಾತ್ರ ಆ ಸಂಸ್ಥೆ ಮುಂದೆ ಸಾಗಲಿಕ್ಕೆ, ಒಂದು ಸಮಾಜದಲ್ಲಿ ಒಂದು ಉತ್ಕರ್ಷಕ್ಕೆ ಬರಲಿಕ್ಕೆ ಸಾಧ್ಯವಾಗ್ತದೆ. ಇಂಥ ಗುಣಗಳಲ್ಲಿ ಒಂದು ನಮ್ಮ ಯಾರು ಮುಂದೆ ಹೋಗ್ತಾರೆ, ಮುಂದೆ ಆಡಳಿತ ತಗೊಳ್ತಾರ, ಅವರಲ್ಲಿ ಒಂದು ವಿಷನ್ ಬೇಕು. ವಿಷನ್ ಇನ್ನೊಂದು 10 ವರ್ಷದ ನಂತರ, ಇನ್ನೊಂದು 20 ವರ್ಷದ ನಂತರ ಈ ಸಂಸ್ಥೆಯ ರೂಪುರೇಷೆ ಹೇಗೆ, ಅದನ್ನು ಹೇಗೆ ಬಲಪಡಿಸ್ಬೋದು, ಇದು ಒಂದು ಕರಡು ಪ್ರತಿ ಅವರ ಮನಸ್ಸಲ್ಲಿ ಇರಬೇಕು. ಒಂದು ಟಾರ್ಗೆಟ್ ಇಡಬೇಕು. ಆ ಟಾರ್ಗೆಟ್ ರೀಚ್ ಆಗೋ ಹಾಗೆ ಪ್ರಯತ್ನ ಪಡಬೇಕು. ಇಂಥ ಪ್ರಯತ್ನ ನಾನು ನಿಮ್ಮಲ್ಲಿ ಕಂಡಿದ್ದೇನೆ. ಇದು ನಿಜವಾಗಿ ಅಭಿನಂದನೀಯ. ಇದರ ಬ್ಯಾಂಕಿನ ಬಗ್ಗೆ ಸ್ವಲ್ಪ ಮಾಹಿತಿ ಕೊಟ್ಟರು ನನಗೆ ಸರ್. ಕಳೆದ ಬಹುಶಃ 2012ರಲ್ಲಿ ಪ್ರಾರಂಭವಾಗಿದ್ದು ಇದು ಸಂಸ್ಥೆ. ವಿದಿನ್ 14 ಇಯರ್ಸ್ 13 ಬ್ರಾಂಚಸ್ ಆಗಿದೆ. ಇದು ನಿಜವಾಗಿ ಅದ್ಭುತವಾದ ಬೆಳವಣಿಗೆ. ಅದಲ್ಲದೆ ಒಂದು 300 ಕೋಟಿಗೂ ಮಿಕ್ಕಿನ ವ್ಯವಹಾರ ನಡೆಸುವಂಥದ್ದು, ಅದಲ್ಲದೆ ಒಂದು 100ರ ಹತ್ತಿರ ಸಿಬ್ಬಂದಿಗಳಿಗೆ ಸೇವಾವಕಾಶ ಮಾಡಿಕೊಟ್ಟಂಥದ್ದು. ಅದು ಅಲ್ಲದೆ ಈ ಸಂಸ್ಥೆ ತನ್ನ ಕಾರ್ಯವ್ಯಾಪ್ತಿಯನ್ನು ವಿಸ್ತರಿಸ್ತಾ ಇವತ್ತಿಗೆ ಏನೇನೆಲ್ಲ ಕೆಲಸ ಮಾಡ್ತಾರೆ ಅದು ನೋಡಿದ್ರೆ ನನಗೆ ಶಾಕ್ ಆಯಿತು. ಎಷ್ಟೊಂದು ಸಮಾಜ ಸೇವೆಯ ಕೆಲಸಗಳು, ಆರೋಗ್ಯದ ಕ್ಯಾಂಪ್, ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡೋದು, ಅಶಕ್ತರಿಗೆ ಸಹ ಹೆಲ್ಪ್ ಮಾಡೋದು, ಇಂಥದ್ದೆಲ್ಲ ಕೆಲಸ ಬರ್ತಾ ಇದ್ದಾರಲ್ಲ, ಅದು ಕೂಡ ಇಷ್ಟೊಂದು ಅತ್ಯಲ್ಪ ಅವಧಿಯಲ್ಲಿ ನಿಜವಾಗಿಯೂ ಆಶ್ಚರ್ಯಕರ. ಇದಕ್ಕೆ ಆಗ ನಾನು ಹೇಳಿದಾಗೆ ಕಾರಣ ಎದುರಿದ್ದವರ ಧೈರ್ಯ, ಹಿಂದೆ ಹೋಗುವವರ ಅರ್ಪಣಾ ಮನೋಭಾವ. ಯಾರಿಲ್ಲಿ ಕೆಲಸ ಮಾಡ್ತೀರಾ ಅವರಲ್ಲಿ ಒಂದು ಅರ್ಪಣಾ ಮನೋಭಾವ ಬೇಕು, ಒಂದು ಸೇವಾ ಮನೋಭಾವ ಬೇಕು. ಅಂಥದ್ದು ಇದ್ದದಕ್ಕೆ ಮಾತ್ರ ಇವತ್ತು ಈ ಸಂಸ್ಥೆ ಇಷ್ಟರ ಮಟ್ಟಿಗೆ ಬೆಳೆದು ಬಂದಿದೆ. ಇದಕ್ಕೆ ಮಗದೊಮ್ಮೆ ಎಲ್ಲರಿಗೂ ಅಭಿನಂದನೆಗಳನ್ನು ತಿಳಿಸಬಯಸ್ತೇನೆ ಸರ್. ಇನ್ನೊಂದು ವಿಚಾರ ನನ್ನ ಮನಸ್ಸಿಗೆ ಬಂದದ್ದು ಏನಂದರೆ, ಒಂದು ವಿಷಯವನ್ನು ನಾವು ಯಾವ ದೃಷ್ಟಿಯಿಂದ ನೋಡ್ತೇವೆ, ಮೈಂಡ್ಸೆಟ್ ಅಂತೇವಲ್ಲ, ದ ವೇ ಯು ಲುಕ್ ಎಟ್ ಇಟ್, ಯಾವ ಥರ ನೋಡ್ತೇವೆ ನಾವು, ಅದು ಮುಖ್ಯ ಆಗ್ತದೆ ನೋಡಿ. ಒಂದು ಸಣ್ಣ ಎಪಿಸೋಡ್ ಹೇಳ್ತೇನೆ ನಾನು. ಒಂದು ಕಡೆ ಒಂದು ದೇವಸ್ಥಾನದ ಕೆಲಸ ಆಗ್ತಿತ್ತಂತೆ. ಆಗ ಇದು ಬೇಸಿಗೆ, ಕೆಲಸದಾಳುಗಳು ಕಲ್ಲು ಮಣ್ಣು ಹೊರ್ತಾ ಇದ್ರು, ಬೆವರು ಇಳಿತಾ ಇದೆ, ಈಗ ಇಳಿತಾ ಇದೆ ಇಲ್ಲ ನಮಗೆ ಹಾಗೆ. ಆಗ ಒಬ್ಬ ಪ್ರವಾಸಿ ಆ ಕಡೆಯಿಂದ ಬರ್ತಾನಂತ, ಒಬ್ಬ ಕೂಲಿಯಾಳ ಹತ್ರ ಕೇಳ್ತಾನೆ, ಅಣ್ಣ ಏನು ಮಾಡ್ತಿದ್ದೀಯ ನೀನು? ಆಗ ಅವನ ಮೊದಲೇ ಸಿಡಿಮಿಡಿ ಹುಟ್ಟುವ ಸ್ವಭಾವ, ಬಚ್ಚಿ ಆಯಾಸ ಬೇಡ. ಅವನು ಹೇಳ್ತಾನೆ, ನೋಡ್ತಾ ಇಲ್ವ ನೀನು ಕಲ್ಲು ಮಣ್ಣು ಹೊರ್ತಾ ಇದ್ದಾನೆ? ಹಾಗೆ ಪ್ರವಾಸಿ ಇನ್ನೊಬ್ಬನ ಹತ್ರ ಕೇಳ್ತಾನೆ, ಏನು ಮಾಡ್ತಿದ್ದೀಯ ಅಣ್ಣ? ನಾನು ನನ್ನ ಮನೆಗೆ, ನನ್ನ ಸಂಸಾರಕ್ಕೆ ಗಂಜಿ ಸಂಪಾದಿಸ್ತಾ ಇದ್ದೇನೆ. ಮತ್ತು ಮೂರನೇವನ ಹತ್ರ ಕೇಳ್ತಾನೆ, ಅವನು ಹೇಳ್ತಾನೆ, ನಾನು ದೇವಸ್ಥಾನ ಕಟ್ತಾ ಇದ್ದೇನೆ. ನೋಡಿ, ಮಾಡೋದು ಒಂದೇ ಕೆಲಸ, ಕಲ್ಲು ಮಣ್ಣು ಹೊರೋದು. ಆದರೆ ಒಬ್ಬನಿಗೆ ಬರೀ ಕಲ್ಲು ಮಣ್ಣು ಹೊರೋದಾದರೆ ಇನ್ನೊಬ್ಬ ದೇವಸ್ಥಾನ ಕಟ್ತಾ ಇದ್ದಾನೆ. ಸೊ ದ ವೇ ವಿ ಲುಕ್ ಇನ್ ಟು ಥಿಂಗ್ಸ್, ದ್ಯಾಟ್ಸ್ ವೆರಿ ಇಂಪಾರ್ಟೆಂಟ್. ನಾವು ಯಾವುದೇ ವಿಷಯ ಆಗಲಿ ಅದನ್ನು ಯಾವ ದೃಷ್ಟಿಕೋನದಿಂದ ನೋಡ್ತೇವೆ, ಯಾವ ಒಂದು ಅಂತಃಕರಣದಿಂದ, ನಿಷ್ಠೆಯಿಂದ, ಯಾವ ಶ್ರದ್ಧೆಯಿಂದ ನೋಡ್ತೇವೆ. ಬಹುಶಃ ಇಲ್ಲಿ ನನ್ನದೇ ಒಂದು ಅನುಭವವನ್ನು ಹೇಳ್ಬೋದು ಅಂತ ಅನಿಸ್ತದೆ. ದಯವಿಟ್ಟು ತಪ್ಪು ತಿಳ್ಕೋಬೇಡಿ, ಈ ಮೇಡಮ್ ಬಡಾಯಿ ಕೊಚ್ತಾ ಇದ್ದಾರಂತೆ. ಇದು ಬಡಾಯಿ ಅಲ್ಲ, ನನ್ನ ಅನುಭವ. ನಾನು ಸರಿಸುಮಾರು 35 ವರ್ಷಗಳ ಕಾಲ ಬೇರೆ
ಬೇರೆ ಕಡೆಗಳಲ್ಲೂ ಕೆಲಸ ಮಾಡಿದ್ದೇನೆ. ಗೋಕರ್ಣನಾಥ ಕಾಲೇಜಲ್ಲಿ ಮ್ಯಾಕ್ಸಿಮಮ್ 23 ಇಯರ್ಸ್ ನಾನು ಭೌತಶಾಸ್ತ್ರ ಉಪನ್ಯಾಸಕಿಯಾಗಿ ಪ್ರಾಂಶುಪಾಲಿಯಾಗಿ ಕೆಲಸ ಮಾಡಿದ್ದೇನೆ. ಆಗ ನಾನು ಹೆಚ್ಚಿನ ಮಕ್ಕಳಿಗೆ ಫಿಸಿಕ್ಸ್ ಅಥವಾ ಭೌತಶಾಸ್ತ್ರ ಕಲಿಸ್ತಿದ್ದೆ. ಸತ್ಯವಾಗಿ ಹೇಳ್ತೇನೆ, ನಾನು ಸಂಬಳ ತಗೊಂಡಿದ್ದೇನೆ ಹೌದು, ಖರ್ಚು ಮಾಡಿದ್ದೇನೆ ಹೌದು, ಆದರೆ ಸಂಬಳಕ್ಕಾಗಿ ಮತ್ತು ಕೇವಲ ಸಂಬಳಕ್ಕಾಗಿ ಕೆಲಸ ಮಾಡಿಲ್ಲ. ನಾನು ಭೌತಶಾಸ್ತ್ರ ಕಲಿಸುವುದರ ಜೊತೆಗೆ ಮಕ್ಕಳ ಸರ್ವಾಂಗೀಣ ಅಥವಾ ಸರ್ವ ರೀತಿಯ ಅಭಿವೃದ್ಧಿಗಾಗಿ ಆದಷ್ಟು ಮಟ್ಟಿಗೆ ಬೇರೆ ಬೇರೆ ರೀತಿಯ ಪ್ರೋಗ್ರಾಮ್ಗಳನ್ನು ತಯಾರು ಮಾಡ್ತಾಯಿದ್ದೆ. NSS ಮೊದಲಾದವು, ರೇಡಿಯೋ ಪ್ರೋಗ್ರಾಮ್ಸ್, ಯಕ್ಷಗಾನ ಮಂಡಳಿ, ಇನ್ನು ಲಿಟರರಿ ಫೀಲ್ಡಲ್ಲಿ, ಫೈನ್ ಆರ್ಟ್ಸ್ ಫೀಲ್ಡಲ್ಲಿ, ನಮ್ಮ ಗೋಪಾಲ್ಗೆ ಗೊತ್ತುಂಟು. ಹೀಗೆ ಬೇರೆ ಬೇರೆ ಥರದ ಇದರಲ್ಲಿ ಮಕ್ಕಳನ್ನು ಹುರುಪು ತಯಾರು ಮಾಡಿ, ನನಗೂ ಗೊತ್ತಿಲ್ಲ ಯಕ್ಷಗಾನ ಗೊತ್ತಿದ್ದವರನ್ನು ತಂದು ಅವರಿಂದ ಅವರಿಗೆ ಶಿಕ್ಷಣ ಕೊಡಿಸಿ ಅವರನ್ನು ಹುರುಪುಗೊಳಿಸ್ತಿದ್ದೆ, ತಯಾರು ಮಾಡ್ತಿದ್ದೆ. ನನಗೇನು ಸಿಕ್ಕಿದೆ ಇದರಿಂದ ಅಂತೀರಾ? ನನಗೆ ಜೀವನವನ್ನು ಎದುರಿಸುವ ಶಕ್ತಿ, ಒಂದು ಹುರುಪು, ಒಂದು ಜೀವನೋತ್ಸವ. ಇವತ್ತಿಗೆ 75+ ನಾನು, ಆದರೂ ಕೂಡ ಒಂದು ಉತ್ಸಾಹದಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಅದು ಸಿಕ್ಕಿದ್ದು ನನ್ನ ಮಕ್ಕಳಿಂದ. ನನ್ನ ಜೀವನಕ್ಕೆ ರಂಗು ತುಂಬಿದವರು ನನ್ನ ವಿದ್ಯಾರ್ಥಿಗಳು. ಅದನ್ನು ಹೇಳುವಾಗ ನನಗೆ ಈಗಲೂ ಖುಷಿ ಆಗ್ತದೆ. ನೋಡಿ, ನಾನು ಫಿಸಿಕ್ಸ್ ಕಲಿಸಿದ್ದೇನೆ 1000ಗಟ್ಟಲೆ ಮಕ್ಕಳನ್ನು. ಅವರು ಈಗ ಇಂಜಿನಿಯರ್, ಡಾಕ್ಟರ್ ಆಗೆಲ್ಲ ಇದ್ದಾರೆ. ದಾರಿಯಲ್ಲಿ ಸಿಕ್ಕಿದ್ರೆ ಗುರ್ತ ಸಿಗೋದಿಲ್ಲ ಅವ್ರಿಗೆ, ಯಾಕಂದರೆ ಅವ್ರು ದೊಡ್ಡ ಮನುಷ್ಯರು. ಆದರೆ ಯಾರನ್ನು ನಾನು ಸ್ಟೇಜಿಗೆ ನೂಕಿದ್ದೇನಲ್ಲ, ಯಾರನ್ನು ಸ್ಟೇಜಿಗೆ ನೂಕಿ ಅವರಿಂದ ಮಾತಾಡಿಸಿದ್ದೇನಲ್ಲ, ಅವರು ಕಾರಲ್ಲಿ ಹೋಗ್ತಿದ್ರು, ಬೈಕಲ್ಲಿ ನಿಲ್ಲಿಸಿಬಿಟ್ಟು, ಮೇಡಮ್ ಇನ್ನೊಂದು ಸಲ ಆಶೀರ್ವಾದ ಮಾಡಿ ನಮಗೆ, ನಿಮ್ಮಿಂದಾಗಿ ಅಂತ ಅವಳು, ನಿಮ್ಮಿಂದಾಗಿ ನಾನು ಇವತ್ತು ಹೀಗಿದ್ದೇನೆ ಮೇಡಮ್ ಅಂತ ಹೇಳುವಾಗ ಹೃದಯ ತುಂಬಿ ಬರ್ತದೆ. ಒಂಥರ ಸಾರ್ಥಕ್ಯ ಮನೋಭಾವನೆ, ಒಂಥರ ಧನ್ಯತಾ ಭಾವ ಬರ್ತದೆ. ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೇನೆ ಅಂದರೆ, ನಾವು ಯಾವುದೇ ಕೆಲಸ ಮಾಡುವಾಗ ಕೇವಲ ಸಂಬಳಕ್ಕಾಗಿ ಮಾಡಬಾರ್ದು. ಎಷ್ಟು ನಿಷ್ಠೆಯಿಂದ ನೀವು ಎಷ್ಟು ಅಂತಃಕರಣ ಪೂರ್ವಕ ಮಾಡ್ತೀರಿ, ಎಷ್ಟು ಮನಸ್ಸು ಹಾಕಿ ಮಾಡ್ತೀರಿ, ಎಷ್ಟು ಒಂದು ತಾಧ್ಯಾತ್ಮದಿಂದ ಮಾಡ್ತೀರಿ, ಅಷ್ಟು ನಿಮಗೆ ಒಂದು 10 ಪಟ್ಟು ಕೆಲಸ ಮಾಡಿದ್ರೆ 100 ಪಟ್ಟು ನಿಮಗೆ ಹಿಂದೆ ಬರ್ತದೆ. ಅದು ಪ್ರತಿಫಲ ಸಿಕ್ಕೇ ಸಿಗ್ತದೆ. ಇದು ನನ್ನ ಅನುಭವದ ಮಾತು. ಇನ್ನು ಈ ಮಹಿಳಾ ದಿನಾಚರಣೆಯ ಸಂದರ್ಭದಲ್ಲಿ ಒಂದು ಮಾತು ನಾನು ಹೇಳಬೇಕು. ಹೆಚ್ಚಿನ ನಮ್ಮ ಮಹಿಳೆಯರಿಗೆ ಒಂದು ಕೀಳರಿಮೆ ಅಥವಾ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಅಂತ ಇದೆ. ನನಗೆ ಶಕ್ತಿ ಇಲ್ಲ, ನಾನು ದುರ್ಬಲಳು, ನಮ್ಮ ಮನೆಯಲ್ಲೇ ಹಾಗೆ, ನಾನು ಗಂಡ ಬಿಡೋದಿಲ್ಲ, ಇನ್ನೊಂದು ಮತ್ತೊಂದು ಎಲ್ಲ ಹೇಳಿಕೊಂಡು ಅವರವರ ಒಂದು ಪ್ರೋಗ್ರೆಸ್ಸನ್ನು ಅವರವರೇ ಕಟ್ಟಿ ಹಾಕಿ, ತಮಗೆ ತಾವೇ ಬೇಲಿ ಹಾಕ್ಕೊಂಡು, ತಮಗೆ ತಾವೇ ಪಂಜರದಲ್ಲಿ ಕೂರಿಸಿಕೊಂಡು, ತಮ್ಮ ಪ್ರತಿಭೆಗಳಿಗೆ ನೀರು ಹಾಕಿ ನಂದಿಸಿ ಬೆಳೆಯುವ ಒಂದು ಛಾತಿಯನ್ನೇ ಕಲ್ಕೊಂಡಿದ್ದಾರೆ. ಯಾಕೆ ಹೀಗಾಯ್ತಂದರೆ, ಈಗ ಅದು ಅನುಚಾನವಾಗಿ ಪುರುಷರಿಗೆ ನಾನು ಇನ್ಸಲ್ಟ್ ಮಾಡ್ತಾ ಇಲ್ಲ, ಪುರುಷ ಕೇಂದ್ರಿತ ಸಮಾಜದಲ್ಲಿ ಅನುಚಾನವಾಗಿ ನಡೆದುಕೊಂಡು ಬಂದ ರೀತಿ. ನೀವು ಈಗ ಒಂದು 200 ವರ್ಷದ ಹಿಂದಿನ ಚರಿತ್ರೆ ಓದಿದರೆ ಅದರಲ್ಲಿ ಬರುವ ಯುದ್ಧಗಳು, ಅದರಲ್ಲಿ ಬರುವ ವಿದ್ಯಮಾನಗಳು, ಘಟನೆಗಳು ಎಲ್ಲ ಹೇಳೋದು ಅವನ ಕತೆ, ಅವಳ ಕತೆ ಅಲ್ಲ. ನೋಡಿ, ನೀವು ಯೋಚನೆ ಮಾಡಿ, ಎಲ್ಲವೂ ರಾಜರು, ಸೇನಾಪತಿಗಳು, ಮಂತ್ರಿಗಳು. ಸಾಧಾರಣ ಮಹಿಳೆ ಅವಳು ಎಲ್ಲಿದ್ದಾಳೆ ಗೊತ್ತಾ? ಪುರುಷ ರಾಜಮಾರ್ಗದಲ್ಲಿ ಹೋಗುವಾಗ ಸರ್ವಿಸ್ ರೋಡಲ್ಲಿ ಹೋಗ್ತಾಳೆ, ಅಷ್ಟೇ. ಕಾಂಪ್ಲಿಮೆಂಟರಿಯಾಗಿ, ಸಪ್ಲಿಮೆಂಟರಿಯಾಗಿ ಹೋಗ್ತಾಳೆ. ಆದರೆ ಕೆಲವರು ಮೇಡಮ್ ಹೇಳಿದರು, ಇಂದಿರಾ ಗಾಂಧಿ ಅವರೆಲ್ಲ ಮೇಲೆ ಹೌದು, ಇಂದಿರಾ ಗಾಂಧಿ ಬಂದಿದ್ದಾರೆ, ಕಿರಣ್ ಬೇಡಿ ಬಂದಿದ್ದಾರೆ, ಇನ್ನೆಲ್ಲ ಸುನೀತಾ ವಿಲಿಯಮ್ಸ್ ಬಂದಿದ್ದಾರೆ. ಇವರೆಲ್ಲ ಬಂದಿರೋದು ಪುರುಷರ ಧರ್ಮಕ್ಕೆ ಕೊಟ್ಟದಲ್ಲ, ಅವರ ಪ್ರತಿಭೆ, ಅವರ ಯೋಗ್ಯತೆಗೆ ಅವರು ಪಡ್ಕೊಂಡಿದ್ದದು, ಅವರ ಪ್ರತಿಭೆಯಿಂದ ಪಡ್ಕೊಂಡಿದ್ದು. ಪುರುಷರು ಧರ್ಮ ಕೊಟ್ಟದ್ದಲ್ಲ. ಆದರೆ ಇದು ಪರಿಸ್ಥಿತಿ ಹಾಗೆ ಉಳಿಲಿಲ್ಲ ನೋಡಿ. 19ನೇ ಶತಮಾನದಿಂದೀಚೆಗೆ ಪರಿಸ್ಥಿತಿ ಬದಲಾಗ್ತಾ ಬಂತು, ಸಾಮಾಜಿಕ ಕ್ರಾಂತಿ ಆಯಿತು. ಅದರಿಂದ ಹೆಂಗಸು ತನ್ನಲ್ಲಿ ಬೇಲಿ ಕಟ್ಕೊಂಡಿಲ್ಲಲ್ಲ, ಅದನ್ನು ಬಿಚ್ಚಿಬಿಟ್ಟು ಹೊರಗೆ ಬಂದು ಸಾಮಾಜಿಕವಾಗಿ ತನ್ನನ್ನು ಎಲ್ಲ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡು ಸಾಮಾಜಿಕವಾಗಿ ಬೆಳೆಯಲು ಪ್ರಾರಂಭಿಸಿದ್ಲು. ಈಗ ನೀವು ನೋಡಿ, ಯಾವ ಕ್ಷೇತ್ರದಲ್ಲಿ ಹೆಂಗಸು ಇಲ್ಲ, ಯಾವ ಕ್ಷೇತ್ರದಲ್ಲಿ ಇಲ್ಲ. ನಾವು ಚಿಕ್ಕದಿರುವಾಗ ನರ್ಸ್ ಮತ್ತು ಟೀಚರ್ ಎರಡೇ. ಈಗ ನೀವು ನೋಡಿ, ಲಾಯರ್ ಇದ್ದಾರೆ, ಟೀಚರ್ ಇದ್ದಾರೆ, ಆಮೇಲೆ ಇಂಜಿನಿಯರ್ ಇದ್ದಾರೆ, ವೈದ್ಯರಿದ್ದಾರೆ, ಪೈಲಟ್ಸ್ ಇದ್ದಾರೆ, ಲೊಕೋಮೋಟಿವ್ ಡ್ರೈವರ್ಸ್ ಇದ್ದಾರೆ, ಅಂತರಿಕ್ಷದಲ್ಲಿ ತಿಂಗಳುಗಟ್ಟಲೆ ಕಳೆದು ಬಂದವರಿದ್ದಾರೆ. ಇನ್ನೂ ಸ್ವಲ್ಪ ಮೇಲೆ ಹೇಳೋದಾದರೆ
ಎರಡೂ ಕಾಲಿಲ್ಲದ ಬಚೇಂದ್ರಿ ಪಾಲ್ ಹಿಮಾಲಯ ಏರಿದ್ಲು. ಈ ಮಹಿಳಾ ಇಂಜಿನಿಯರ್ ಕಾಶ್ಮೀರದಲ್ಲಿ ಜಗತ್ತಿನ ಅತಿ ಎತ್ತರದ ಬ್ರಿಡ್ಜ್ ಕಟ್ಟಿದ್ಲು. ಇಸ್ರೋದಲ್ಲಿ ಲೀಡಿಂಗ್ ಮಹಿಳಾ ಟೀಮ್ ಚಂದ್ರಯಾನ 3 ಬಂತಲ್ಲ, ಅದರದ್ದು ಲೀಡಿಂಗ್ ಟೀಮ್ ಮಹಿಳಾ ಟೀಮ್. ಇನ್ನೇನು ಬೇಕು ಹೇಳಿ ನಮ್ಮ ಆತ್ಮವಿಶ್ವಾಸ ನಾವು ಎತ್ತರಿಸೋದಕ್ಕೆ? ನಮ್ಮಲ್ಲಿರುವ ಆ ಕೀಳರಿನ ಬಿಟ್ಟು ಬಿಡಬೇಕು, ಆತ್ಮವಿಶ್ವಾಸ ಹೆಚ್ಚಿಸಬೇಕು. ಇದು ಈ ಮಹಿಳಾ ದಿನಾಚರಣೆ ಎಂದು ನಾವು ಮಾಡಬೇಕಾದ ಕೆಲಸ. ನಮಗೆ ಯಾರು ಧರ್ಮಕ್ಕೆ ಕೊಡೋದು ಬೇಡಮ್ಮ, ನಾವು ಪಡೆಯೋಣ. ನಮ್ಮ ಛಾತಿ, ನಮ್ಮ ಧೈರ್ಯ, ನಮ್ಮ ಶಕ್ತಿಯಿಂದ ಪಡೆಯೋಣ. ಒಂದು ಅಂತಾರಾಷ್ಟ್ರೀಯ ಸಮೀಕ್ಷೆ ಹೇಳ್ತದೆ, ಇದು ಏನು ಆಂತರಿಕ ಶಕ್ತಿ ಅಂತ ಹೇಳ್ತೇವಲ್ಲ ನಾವು, ಅದು ಸಹನಾ ಶಕ್ತಿ, ಧೈರ್ಯ, ಇದು ಮಹಿಳೆಯರಿಗೆ ಪುರುಷರಿಗಿಂತ ಎಷ್ಟೋ ಪಟ್ಟು ಜಾಸ್ತಿ ಆಗಿದೆ. ಅದು ನಮಗೂ ಗೊತ್ತಿಲ್ಲ, ನಾವು ಬಡವರು, ನಾವದು ನಾವೀಗ ಅದು ಹೇಳ್ಕೊಂಡು ನಮ್ಮನ್ನು ನಾವೇ ಹೀಗಳಿತಾ ಕೂತ್ಕೊಳ್ತೇವಲ್ಲ. ಇಫ್ ದೇ ಕ್ಯಾನ್ ಡೂ, ಐ ಕಾಂಟ್ ಬಿ. ಅಷ್ಟು ಬೇಡ, ಸಣ್ಣದಾಗಿ ಆದರೂ ಮಾಡ್ಬೋದಲ್ವಾ? ಈಗ ನಾವು ಅಂತರಿಕ್ಷಕ್ಕೆ ಹೋಗಿ 6 ತಿಂಗಳು ಇರುವಂಥ ಪರಿಸ್ಥಿತಿ ಬೇಡ, ಆದರೆ ನಮ್ಮ ಊರಿನಲ್ಲೇ ಗಟ್ಟಿಯಾಗಿ ನಿಲ್ಬೋದಲ್ವಾ? ಅದು ತಿಳ್ಕೊಳ್ಳಿ. ನಮ್ಮ ಶಕ್ತಿಯನ್ನು ನಾವು ಅರಿಯೋಣ ಮತ್ತು ಒಂದು ಮನಪೂರ್ತಿಯಾಗಿ ಕೆಲಸ ಮಾಡುವಂಥ ಒಂದು ಮನಸ್ಥಿತಿಯನ್ನು ಬೆಳೆಸೋಣ. ಇಲ್ಲೊಂದು ಸಣ್ಣದು ಹೆಚ್ಚಾಯ್ತಾ ಮಾತಾಡೋದು ಇಲ್ಲಲ್ಲ, ಒಂದು ಸಣ್ಣ ಎಪಿಸೋಡು. ನಾನೊಂದು 2-3 ವಾರದ ಹಿಂದೆ ಒಂದು ಸಣ್ಣ ವಿಡಿಯೋ ಕ್ಲಿಪ್ ನೋಡಿದೆ. ಅದು ಫೀಲ್ ಲೈಕ್ ಶೇರಿಂಗ್. ಅದು ಹೇಳುವಾಗಲೇ ನನಗೆ ಗಂಟಲು ಮೊದಲೇ ಗಂಟಲು ನೋವು, ಗಂಟಲು ಕಟ್ತಾ ಇದೆ. ಒಬ್ಬರು ಲೇಡಿ ಆಫೀಸರ್, ಫ್ಲೈಟ್ ಲೆಫ್ಟಿನೆಂಟ್ ಲೇಡಿ ಆಫೀಸರ್ ಮಾತಾಡ್ತಾರೆ. ಅವರು ಹೇಳ್ತಾರೆ, ವಿಡಿಯೋ ಪೂರ್ತಿ ಅವರೇ ಮಾತಾಡ್ತಾರೆ. ಅವ್ರು ಹೇಳ್ತಾರೆ, ನಮಗೆ 3 ಜನ ವೈರಿಗಳು. ಒಂದು ಅಂದರೆ ಅವರು ಕಾರ್ಗಿಲ್ ಯುದ್ಧದಲ್ಲಿ 1994 ಕಾರ್ಗಿಲ್ ಯುದ್ಧದಲ್ಲಿ ಅವರು ನಿಯುಕ್ತರಾಗಿದ್ದರು ಅಲ್ಲಿ ಕಾರ್ಗಿಲ್ನಲ್ಲಿ. ಸೊ ಫ್ರಮ್ ದೇರ್ ಶಿ ಸ್ಪೀಕಿಂಗ್. ನಮಗೆ 3 ವೈರಿಗಳು. ಒಂದು ಪಾಕಿಸ್ತಾನ ಬಿಡಿ, ಅದು ಯಾವತ್ತೂ ವೈರಿ. ಆಮೇಲೆ ಮೋರ್ ದೆನ್ 18,000 ಫೀಟ್ ಆ ಹೈಟ್ನಲ್ಲಿ ಬರ್ಫ ತುಂಬಿದ ಜಾಗದಲ್ಲಿ, ಕಾಳಿಮೆ ಕೊರಕಲ್ಲುಗಳಂಥ ಜಾಗದಲ್ಲಿ ನಾವು ಕೆಲಸ ಮಾಡಬೇಕು. ಅಷ್ಟೇ ಅಲ್ಲ, ಟೆಂಪರೇಚರ್ ಎಷ್ಟು ಅಂತೀರಿ? -25 ಡಿಗ್ರಿ ಸೆಂಟಿಗ್ರೇಡ್, -25 ಡಿಗ್ರಿ. ಅಂಥ ಒಂದು ದುರ್ಬಲ ಪರಿಸ್ಥಿತಿಯಲ್ಲಿ ನಾವು ಕೆಲಸ ಮಾಡಬೇಕಿತ್ತು. ಆದರೆ ನಮಗೆ ದೇಶಪ್ರೇಮ ಎಂಬ ಒಂದು ಧೈರ್ಯ ಇತ್ತು. ನಮ್ಮ ವರ್ದಿ ಅಂತ ಹೇಳ್ತಾಳೆ ಅವಳು, ನಮ್ಮ ಯೂನಿಫಾರ್ಮ್ ಮೇಲೆ ಗೌರವ ಇತ್ತು. ಅದಕ್ಕಾಗಿ ನಾನು ಕೆಲಸ ಮಾಡ್ತಾಯಿದ್ದೆ, ಪ್ರೀತಿಯಿಂದ ಮಾಡ್ತಾಯಿದ್ದೆ. ಅವಳ ಗಂಡ ಕೂಡ ಅಲ್ಲೇ ಫ್ಲೈಟ್ ಲೆಫ್ಟಿನೆಂಟ್ ಆಗಿ ಕೆಲಸ ಮಾಡ್ತಾಯಿದ್ರು. ಮತ್ತೊಂದು ಹೇಳ್ತಾಳೆ ಅವಳು, ನನಗೆ ಐ ವಾಸ್ ಎ ಸಪೋರ್ಟಿವ್ ಸ್ಟಾಫ್. ಅಂದರೆ ಮೇಲ್ಗಡೆ ಯಾರು ಯುದ್ಧ ಮಾಡ್ತಾರೆ ಅವರಿಗೆ ಸಾಮಾನು ಸರಂಜಾಮು ಒದಗಿಸುವಂಥ ಕೆಲಸ. ಆಗ ಅದರಲ್ಲಿ ಶವಪೆಟ್ಟಿಗೆಗಳನ್ನು ತಯಾರು ಮಾಡೋದು ಮತ್ತು ಸರ್ಟಿಫೈ ಮಾಡೋದು ಇವ್ರ ಕೆಲಸ. ಅಂದರೆ ಸೈನ್ ಹಾಕಿ ಕೊಡಬೇಕು, ಶವಪೆಟ್ಟಿಗೆ ಸರಿ ಇದೆ ಅಂತ. ಅಂದರೆ ಅಲ್ಲಿ ಸತ್ತರೆ ಬಾಡಿ ತರಬೇಕಲ್ವಾ, ಅದಕ್ಕೆ ಅವ್ರು ಹೇಳ್ತಾರೆ, ಕೆಲವೊಮ್ಮೆ ಸೈನ್ ಹಾಕುವಾಗ ನನಗೆ ಅನಿಸ್ತಿತ್ತು, ಈ ಪೆಟ್ಟಿಗೆಯಲ್ಲಿ ನನ್ನ ಗಂಡನೇ ಬರ್ತಾನ ಏನು ಅಂತ. ಆಗ ನಾನು ವಿಚಲಿತಳಾಗ್ತಿದ್ದೆ. ಆದರೆ ನನ್ನ ಯೂನಿಫಾರ್ಮ್ ನನ್ನನ್ನು ಎತ್ತರಿಸ್ತಿತ್ತು. ಇಲ್ಲ, ನಾನು ಸೈನ್ ಹಾಕ್ತೇನೆ, ನಾನು ದೇಶಕ್ಕಾಗಿ ಮೊದಲು, ಫ್ಯಾಮಿಲಿಗೆ ನಂತರ ಅಂತ ನಾನು ಕಣ್ಣು ಮುಚ್ಚಿ ಸೈನ್ ಹಾಕ್ತಾಯಿದ್ದೆ. ಗೆಳತಿಯರೇ, ಇನ್ನೊಂದು ಪಂಚಿಕೊಡುವಂಥದ್ದು ವಿಚಾರ ಉಂಟು ಅಲ್ಲಿ. ಶಿ ಹ್ಯಾಡ್ ಎ ಬೇಬಿ ಆಫ್ 1.5 years, 1.5 ವರ್ಷ ಪ್ರಾಯದ ಮಗು. ಮೋರ್ ದೆನ್ ದ್ಯಾಟ್ 4 ತಿಂಗಳ ಗರ್ಭಿಣಿ. ಆ ಕೆಲಸ ಮಾಡುವಾಗ ನೋಡಿ ಏನು ಧೈರ್ಯ. ಹ್ಯಾಟ್ಸ್ ಆಫ್ ಟು ದೆಮ್. ಏನು ಧೈರ್ಯ, ಏನು ಕೆಚ್ಚು, ಏನು ದೇಶ ಪ್ರೇಮ. ಅವರೆಲ್ಲ ಅಂಥ ಕೆಲಸ ಮಾಡಿ, ನಾವು ಅಂಥ ಕೆಲಸ ಮಾಡಲಿಕ್ಕೆ ಹೋಗೋದಿಲ್ಲಮ್ಮ. ಬಟ್ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್, ಲೆಟ್ ಅಸ್ ಟ್ರೈ ಟು ಫೀಲ್. ಒಂದು ನಮ್ಮಲ್ಲಿರೋ ಶಕ್ತಿಯನ್ನು ಅಳೆಯೋಣ, ನಾವು ಅದನ್ನು ಸದುಪಯೋಗಪಡಿಸೋಣ. ನನಗೆ ಇವರು ಚಿತ್ತರಂಜನ್ ಸರ್ ಹೇಳಿದರು, ನಾವು ನಾರಾಯಣ ಗುರುಗಳಾದ ತತ್ವದ ಮೇಲಿಂದ ಕೆಲಸ ಮಾಡ್ತೇವೆ ಮತ್ತು ಸಮಾಜ ಸೇವೆಯ ಒಂದು ಸಮಾಜ ಉದ್ಧಾರದ ನಿಟ್ಟಿನಲ್ಲಿ ಕೆಲವು ನಾರ್ಮ್ಸ್ ಇಟ್ಟುಕೊಂಡು ಆ ಪ್ರಕಾರ ನಾವು ಆಯ್ಕೆ ಮಾಡ್ತೇವೆ ಸಿಬ್ಬಂದಿಗಳನ್ನು ಅಂತ ಹೇಳಿದರು. ಸೊ ಯಾರು ಅಶಕ್ತ ಇದ್ದಾರೆ, ಯಾರು ಎಲಿಜಿಬಲ್ ಇದ್ದಾರೆ, ಯಾರಿಗೆ ನಿಜವಾಗಿ ಅಗತ್ಯ ಉಂಟು ಅಂಥವರನ್ನು ಹೆಕ್ಕಿ ನಾವು ಕೊಡ್ತೇವೆ ಅಂತ ಹೇಳಿದರು. ಒಂದು ರೀತಿಯಲ್ಲಿ ಇದು ನಿಮಗೆ ಸಿಕ್ಕಿದ ಅವಕಾಶ ಅಲ್ವಾ? ಅವಕಾಶ ಯಾವಾಗಲೂ ನಮ್ಮ ಮನೆ ಬಾಗಿಲು ಬೊಟ್ಟುವುದಿಲ್ಲ. ಅವಕಾಶ ಬರುವುದು ಬಹಳ ಕಡಿಮೆ. ಬಂದಾಗ ಹಿಡಿಬೇಕು, ಬಗ್ಗಿಸಬೇಕು, ಉಪಯೋಗಿಸಬೇಕು. ಇದು ನಮ್ಮ ಛಾತಿ, ನಮ್ಮ ಧೈರ್ಯ. ಸೊ ನಿಮಗೆ ಒಂದು ಅವಕಾಶ ಸಿಕ್ಕಿದೆ,
ಇದನ್ನು ಪರಿಪೂರ್ಣವಾಗಿ ಯೂಸ್ ಮಾಡಿಕೊಳ್ಳಿ ಅಂದರೆ ಹೇಗೆ ನಾನು ಆಗ ಹೇಳಿದೆ, ಹಾರ್ಟ್ ಆ್ಯಂಡ್ ಸೋಲ್ ಹಾಕಿ ಅಂತಃಕರಣಪೂರ್ವಕ ಕೆಲಸ ಮಾಡಿ. ಇದು ನಮ್ಮ ಮನೆ, ಇದು ನನ್ನ ಸಂಸ್ಥೆ, ಇದರ ಉತ್ಕರ್ಷ ನನ್ನ ಉತ್ಕರ್ಷ, ಇದು ಬೆಳೆದರೆ ನಾನು ಬೆಳೆದೇನು, ಈ ಭಾವನೆ ಇಟ್ಟುಕೊಂಡು ಮಾಡಿದರೆ ನೀವು ಸಂಬಳಕ್ಕಾಗಿ ಮಾತ್ರ ಕೆಲಸ ಮಾಡುವಾಗುವುದಿಲ್ಲ. ಸಂಬಳದ ಇದನ್ನು ದೂಡಿ, ಅದು ಬೇಕು. ಈಗಲೂ ನಾನು ಪೆನ್ಷನ್ ಪಡೀತಾ ಇದ್ದೇನೆ, ಅದು ಬೇಡ ಅನ್ನಲ್ಲ. ಬಟ್ ಅದು ಮಾತ್ರ ಆಗಬಾರ್ದು, ಅದರೊಟ್ಟಿಗೆ ಫೀಲಿಂಗ್ಸ್, ಒಂದು ಏನು ತಾಧ್ಯಾತ್ಮ ಅಂದರೆ ಹಾರ್ಟ್ ಆ್ಯಂಡ್ ಸೋಲ್ ಹಾಕಿ ಮಾಡುವಂಥದ್ದು ಕೆಲಸ. ಈ ಥರ ನೀವು ಕೆಲಸ ಮಾಡಿದರೆ ನೀವು ಉದ್ಧಾರ ಆಗ್ತೀರಾ, ಸಂಸ್ಥೆಯೂ ಉದ್ಧಾರ ಆಗ್ತದೆ. ಸಂಸ್ಥೆ ಈಗಾಗಲೇ ನಮ್ಮ ಅಧ್ಯಕ್ಷರು ಪ್ರಶಸ್ತಿಗಳ ಸರದಾರ ಆಗಿದ್ದಾರೆ ಮತ್ತು ಸಂಸ್ಥೆಗೂ ಕೂಡ ತುಂಬ ಪ್ರಶಸ್ತಿ ಬಂದಿದೆ. ನಾನು ಹೇಳೋದು ಇದಕ್ಕೂ ಮೀರಿ ದೇಶ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದು ಮುಂದೆ ಬರಲಿ, ಅದರ ಕೀರ್ತಿ ನಿಮಗೂ ಅವ್ರಿಗೂ ಸಿಕ್ಕಲಿ ಅಂತ ಆಶಿಸ್ತೇನೆ. ಕೊನೆಯದಾಗಿ ಇಂಥ ಒಂದು ಅವಕಾಶ ನನಗೆ ಕೊಟ್ಟೋದಕ್ಕಾಗಿ ಎಲ್ರಿಗೂ ಇನ್ನೊಮ್ಮೆ ಧನ್ಯವಾದ ಸಲ್ಲಿಸ್ತಾ, ದೇವರ ಮುಂದೆ ಎಲ್ಲ ರೀತಿಯ ಸೌಖ್ಯ, ಸಮೃದ್ಧಿ, ಸುಖ, ಶಾಂತಿ ಕೊಡಲಿ ಅಂತ ಪ್ರಾರ್ಥಿಸ್ತೇನೆ. ಧನ್ಯವಾದಗಳು ಶ್ರೀಮತಿ ಶಶಿಲೇಖಾ ಬಿ ಇವರಿಗೆ. ಇನ್ನು ಮುಂದಕ್ಕೆ ನಮ್ಮ ಇವತ್ತಿನ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಪ್ರಯುಕ್ತ ಸಾಧಕ ಮಹಿಳೆಯರ ಆತ್ಮಸನ್ಮಾನ ಕಾರ್ಯಕ್ರಮದಲ್ಲಿ ಪ್ರಾಣಿ ದಯಾಪರರಾದ ಶ್ರೀಮತಿ ಉಷಾ ಸುವರ್ಣ ಇವರಿಗೆ ಆತ್ಮಸನ್ಮಾನ ಕಾರ್ಯಕ್ರಮ ನೆರವೇರಲಿದೆ. ದಯವಿಟ್ಟು ಶ್ರೀಮತಿ ಉಷಾ ಸುವರ್ಣರವರು ಸನ್ಮಾನ ಪೀಠದಲ್ಲಿ ಆಸೀನರಾಗಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಇವರ ಸನ್ಮಾನ ಪತ್ರವನ್ನು ಸಂಘದ ಶಾಖಾಧಿಕಾರಿಯಾಗಿರುವ ಶ್ರೀ ಶಿವರಾಮ್ ಇವರು ವಾಚಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಅಧ್ಯಕ್ಷರಾದ ಶ್ರೀಮತಿ ಸುಮನಾ ಶರಣ್ ಹಾಗೆಯೇ ವೇದಿಕೆಯಲ್ಲಿರುವ ಅತಿಥಿ ಗಣ್ಯರೆಲ್ಲರೂ ಒಟ್ಟು ಸೇರಿ ನೆರವೇರಿಸಿಕೊಳ್ಳಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಎಲ್ರಿಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಹಾಗೂ ಆತ್ಮಶಕ್ತಿ ವಿವಿಧೋದ್ದೇಶ ಸಂಘದ ಚಿತ್ತರಂಜನ್ ಸರ್ ಇವತ್ತು ನನಗೆ ಈ ಒಂದು ಒಳ್ಳೆಯ ವೇದಿಕೆಗೆ ಕರೆದು ಸನ್ಮಾನ ಮಾಡಿದ್ದಾರೆ. ತುಂಬ ಥ್ಯಾಂಕ್ಸ್ ಸರ್ ನಿಮಗೆ. ಯಾಕೆಂದರೆ ನನ್ನ ಏನು ಇವತ್ತು ನಾನು ಪ್ರಾಣಿಗಳ ಸೇವೆಯನ್ನು ಮಾಡ್ತಿದ್ದೇನೆ ಅದನ್ನು ಗುರುತಿಸಿ ನನಗೆ ಇಲ್ಲಿ ತನಕ ಕರೆದು ನನಗೆ ಅವಕಾಶ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಹಾಗೂ ಮಂಜುಳಾ ಮೇಡಮ್ ಅವರದ್ದು ನನಗೆ ಪರಿಚಯ ಇದೆ. ವೇದಿಕೆಯಲ್ಲಿ ಎಲ್ಲರೂ ಹಿರಿಯರಿದ್ದೀರಿ, ನಿಮಗೆಲ್ಲರಿಗೂ ನಾನು ನಮಸ್ತೆ ಹೇಳ್ತಾ ಇದ್ದೇನೆ. ಹಾಗೂ ಮುಂದೆ ಯಾರೆಲ್ಲ ಇದ್ದಾರೆ ಎಲ್ರಿಗೂ ನಿಮಗೂ ಕೂಡ ನಾನು ನಮಸ್ತೆ ಅಂತ ಹೇಳ್ತೇನೆ. ಇವತ್ತು ನನಗೆ ಜಾಸ್ತಿ ಮಾತಾಡೋಕ್ಕೆ ಬರೋದಿಲ್ಲ, ಆದರೂ ಹೇಳ್ತೇನೆ ನಾನು. ಅಂದರೆ ಇವತ್ತು ಮಹಿಳಾ ದಿನಾಚರಣೆ ಆದ ಕಾರಣ ನಾನು ನನ್ನ ಹೃದಯದಿಂದ ಏನು ಹೇಳ್ತೇನೆ ಅಂತ ಹೇಳಿದರೆ, ಹೆಣ್ಣು ಮಕ್ಕಳಿಗೆ ಆದಷ್ಟು ರೆಸ್ಪೆಕ್ಟ್ ಕೊಡಿ. ಇದು ಯಾಕೆಂದರೆ ಗಿವ್ ರೆಸ್ಪೆಕ್ಟ್ ಟೇಕ್ ರೆಸ್ಪೆಕ್ಟ್ ಅಂತ ಹೇಳ್ತಾರೆ. ಮೊದಲು ಮನೆಯಲ್ಲಿ ಯಾರು ಅಮ್ಮ ಇರಲಿ, ಅಕ್ಕ ಇರಲಿ, ಮಕ್ಕಳು ಯಾರೇ ಇರಲಿ, ಹೆಂಗಸರಿಗೆ ಮೊದಲು ರೆಸ್ಪೆಕ್ಟ್ ಕೊಡಲಿಕ್ಕೆ ಕಲೀರಿ. ಗಂಡಸರಿಗೆ ಸ್ಪೆಷಲಾಗಿ ನಾನು ಹೇಳೋದು, ಯಾಕೆಂದರೆ ಮನೆಯಲ್ಲಿ ಕೆಲವು ಗಂಡಸರು ಹೆಂಗಸರನ್ನು ಒಂದು ಕೀಳಾಗಿ ನೋಡ್ತಾರೆ, ಕೆಲಸದವರಾಗಿ ನೋಡ್ತಾರೆ. ಅದು ಮಾಡು ಇದು ಮಾಡು ಅಂತ ತುಂಬ ನನ್ನದೇ ಅನುಭವ ನಾನು ಹೇಳ್ತೇನೆ. ಯಾಕೆಂದರೆ ಹೆಂಗಸರು ಹೊರಗಡೆ ಕೆಲಸಕ್ಕೆ ಹೋಗ್ತಾರೆ, ಪ್ಲಸ್ ಮನೆಯಲ್ಲಿ ಕೂಡ ಬಂದು ತುಂಬ ಒದ್ದಾಡ್ತಾರೆ. ಯಾರಿಗೋಸ್ಕರ? ಗಂಡನಿಗೋಸ್ಕರ, ಮಕ್ಕಳಿಗೋಸ್ಕರ. ಆದರೆ ಗಂಡ ಆದವನು ಒಂದು ಹೆಣ್ಣಿನ ಕಷ್ಟ ನೋವನ್ನು ಅರ್ಥ ಮಾಡಬೇಕು. ಹಾಗಿದ್ರೆ ಮಾತ್ರ ಗಂಡ ಹೆಂಡತಿ ಚಂದದಲ್ಲಿ ಜೀವನ ಮಾಡಲಿಕ್ಕೆ ಸಾಧ್ಯ. ಇದು ನನ್ನದೇ ಒಂದು ಅನುಭವದ ಮಾತು. ಯಾಕೆಂದರೆ ಕೆಲವೊಮ್ಮೆ ಗಂಡಸರಿಗೆ ಹೆಣ್ಣಿನ ಕಷ್ಟ ನೋವು ಅರ್ಥ ಆಗೋದಿಲ್ಲ. ಹೆಂಗಸರು ಹೊರಗಡೆ ಕೆಲಸ, ಮನೇಲಿ ಕೆಲಸ, ಅವಳಿಗೆ ಪೀರಿಯಡ್ಸ್ ಟೈಮಲ್ಲಿ ಹೊಟ್ಟೆ ನೋವು, ಬೆನ್ನು ನೋವು, ಈ ಥರದ್ದೆಲ್ಲ ಇರ್ತದೆ. ಆದರೆ ಎಲ್ಲ ಗಂಡಸರಿಗೆ ಇದು ಅರ್ಥನೇ ಆಗೋದಿಲ್ಲ. ಆಗ ಹೆಣ್ಣು ತುಂಬ ನೊಂದ್ಕೊಳ್ತಾಳೆ ಮನಸ್ಸಿನಲ್ಲಿ. ನನ್ನ ಗಂಡ ನಾನು ಇಷ್ಟೆಲ್ಲ ಕಷ್ಟಪಟ್ಟರು ಒಂದು ಚೂರು ಅರ್ಥ ಮಾಡೋದಿಲ್ಲ. ಅವಾಗ ಏನಾಗ್ತದೆ, ನಮ್ಮ ಸಂಬಂಧಗಳು ಅಲ್ಲಿ ಇದಾಗ್ತದೆ, ಬಿರುಕು ಬೀಳ್ತದೆ, ಗಂಡ ಹೆಂಡತಿ ದೂರ ಆಗುವ ಸಾಧ್ಯತೆ ಇದರಿಂದೆಲ್ಲ ಇರ್ತದೆ. ಹೆಚ್ಚಿನ ಕೆಲವು ಕಡೆ ನಾನು ಕೆಲವರು ಹೆಣ್ಣು ಮಕ್ಕಳ ಕಥೆ ಕೂಡ ನಾನು ಕೇಳಿದ್ದೇನೆ. ತುಂಬ ಕ್ಲೋಸ್ ಆಗುವಾಗ ಶೇರ್ ಮಾಡ್ತಾರೆ. ಪಾಪ ಹೆಣ್ಣು ಮಕ್ಕಳು ಹೇಗೆ ಅಂದರೆ ಎಲ್ಲರ ಹತ್ರ ಶೇರ್ ಮಾಡೋದಿಲ್ಲ.
ಅವರು ಸ್ವಲ್ಪ ನಾಚಿಕೆ ಸ್ವಭಾವ, ಮತ್ತು ಯಾರು ಏನು ಅಂದ್ಕೊಳ್ತಾರೆ ಅಂತ ಹೇಳಿ ಹೆಣ್ಮಕ್ಳು ಅವರ ನೋವನ್ನು ಹಂಚಿಕೊಳ್ಳೋದು ಭಾಳ ಕಡಿಮೆ. ಅಷ್ಟು ಕ್ಲೋಸ್ ಆಗಿದ್ದರೆ ಮಾತ್ರ ಒಂದು ಹೆಣ್ಣು ತನ್ನ ನೋವನ್ನು ಇನ್ನೊಬ್ಬರ ಜೊತೆ ಹಂಚ್ಕೊಳ್ತಾರೆ. ಹಾಗೆ ಅದಕ್ಕೆ ಅವಕಾಶ ಮಾಡಿಕೊಡಬೇಡಿ. ಗಂಡಸರಿಗೆ ನಾನು ಸ್ಪೆಷಲಾಗಿ ಹೇಳ್ತೇನೆ, ಹೆಣ್ಣಿಗೆ ರೆಸ್ಪೆಕ್ಟ್ ಕೊಡಿ, ತಾಯಿಗೆ ಕೊಡಿ, ತಾಯಿಯ ನೋವು ಅರ್ಥ ಮಾಡಿಕೊಳ್ಳಿ. ಮಕ್ಕಳು, ಹೆಣ್ಣು ಮಕ್ಕಳಿಗೆ ಸಹ ಪ್ರತಿಯೊಬ್ಬರು ನಾವು ಹೆಣ್ಣು ಮಕ್ಕಳಿಗೆ ರೆಸ್ಪೆಕ್ಟ್ ಕೊಟ್ಟರೆ ಏನಾಗ್ತದೆ, ನಮಗೆ ತುಂಬ ಒಂದು ಖುಷಿ ಆಗ್ತದೆ. ನಾವು ಪ್ರೀತಿ ಮುಂದೆ ಅವರಿಗೆ ತೋರಿಸ್ತೇವಪ್ಪ, ನಮ್ಮನ್ನು ಒಂದು ಅರ್ಥ ಮಾಡ್ಕೊಳ್ತಾರೆ, ನನ್ನ ಗಂಡ ಇರ್ಬೋದು, ಅಣ್ಣ ಇರ್ಬೋದು. ಒಂದು ಕೆಲಸದವರಾಗಿ ನೋಡಬೇಡಿ ಮನೆಯಲ್ಲಿ. ಇದೆಲ್ಲ ನಾನು ಎಕ್ಸ್ಪೀರಿಯನ್ಸ್. ಮತ್ತು ಅವರವರಿಗೆ ಸ್ವತಂತ್ರವಾಗಿ ಬದುಕಲಿಕ್ಕೆ ಬಿಡಿ. ಯಾಕೆಂದರೆ ಒಬ್ಬರು ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ, ಗಂಡ ಹೆಂಡತಿಗೆ ಬಿಡುವುದಿಲ್ಲ, ಹೆಂಡತಿ ಗಂಡನಿಗೆ ಬಿಡುವುದಿಲ್ಲ, ಬೈತಾರೆ, ನೀಗೇನು ಇದೇ ಆಗಿ ಹೋಗ್ಬೇಕಾ, ಹೀಗೆ ಲೇಟ್, ಆ ಥರ ಎಲ್ಲ ಇರ್ತದೆ. ಫಾರ್ ಎಕ್ಸಾಂಪಲ್ ನಾನು ನನ್ನದೇ ಹೇಳ್ತೇನೆ. ಯಾಕೆಂದರೆ ನನಗೆ ಒಂದು ಈ ಪ್ರಾಣಿಗಳ ಸೇವೆಯ ಬಿಡುವಿನಲ್ಲಿ ಕೂಡ ನನಗೆ ಒಂದು ಸಂಗೀತ ಹಾಡುವ ಹವ್ಯಾಸ ಇದೆ. ಯಾಕೆಂದರೆ ನನ್ನ ಗಂಡ ಚೆನ್ನಾಗಿ ಹಾಡ್ತಾರೆ, ಆದರೆ ಅವರು ಹೊರಗೆ ಬರೋದಿಲ್ಲ. ನನಗೇನು, ನಾನು ಹಾಡೋದು 4 ಜನರು ನೋಡಿದರೆ ಮಾತ್ರ ಅಲ್ಲ ನಮಗೆ ಖುಷಿ ಆಗೋದು. ಅವರು ಹೇಳ್ತಾರೆ ನಿಮಗೆ ಮನೆ ಒಳಗೆ ಹಾಡ್ಬೋದಲ್ಲ. ನಾನು ಹೇಳೋದು ಮನೆ ಒಳಗೆ ಹಾಡಿದ್ದು ಯಾರು ಕೇಳ್ತಾರೆ, ನಮ್ಮ ಒಂದು ಹೌದಲ್ವ, ನಾವು ಹಾಡಿದೊಂದು 4 ಜನರು ಕೇಳಿದರೆ ನನಗೆ ಖುಷಿ. ನನ್ನ ಪ್ರಕಾರ ಅವ್ರಿಗೆ ನಮ್ಮಿಬ್ಬರ ಮಧ್ಯೆ ಈ ಥರ ಗಲಾಟೆ ಬರ್ತದೆ ಹಾಡುವ ವಿಷಯದಲ್ಲಿ. ನಿಮಗೇನು ಸಂಜೆನೇ ಹಾಡಲಿಕ್ಕೆ ಹೋಗಬೇಕಾ, ಹಗಲಲ್ಲಿಲ್ವಾ? ಮಂಜುಳಾ ಮೇಡಮ್ಗೆ ಗೊತ್ತುಂಟು, ಸಂಗೀತ ಎಂಬುದು ಸಾಯಂಕಾಲ ಹಾಡ್ತಾರೆ. ಹೆಚ್ಚಾಗಿ ಕೆಲಸಕ್ಕೆ ಹೋಗುವವರಿರ್ತಾರೆ, ಫ್ಯಾಮಿಲಿ ಬರ್ತಾರೆ, ಗಂಡ ಹೆಂಡತಿ. ಮಂಜುಳಾ ಮೇಡಮ್ದು ಗಂಡ ಕೂಡ ತುಂಬ ಚೆನ್ನಾಗಿ ಹಾಡ್ತಾರೆ. ನಾವೆಲ್ಲ ಜೊತೆಯಲ್ಲಿ ಒಂದು ಕ್ಲಬ್ಬಲ್ಲಿ ಸೇರ್ತೀವಿ, ಒಂದು ಫ್ಯಾಮಿಲಿ ಥರ ಇರ್ತದೆ. ನಮಗೆ ಅದು ಒಂದು ತುಂಬ ಸಂತೋಷ ಕೊಡ್ತದೆ. ಹೊರಗಡೆ ನಾವು ಬರಬೇಕು, ನಮ್ಮನ್ನೊಂದು ಕೂಡಿ ಹಾಕಿದ್ರು. ಮೇಡಮ್ ನೀವು ಹೇಳಿದ್ರಲ್ಲ, ಕೂಡಿ ಹಾಕಬಾರ್ದು, ಪಂಜರದಲ್ಲಿ ಇಡಬಾರ್ದು. 100% ಸರಿ. ಯಾಕೆಂದರೆ ಗಂಡ ಹೆಂಡತಿಯನ್ನು ಪಂಜರದಲ್ಲಿ ಕೂಡಿ ಹಾಕಿದಾಗೆ ಕಟ್ಟಿ ಹಾಕಬಾರ್ದು. ಮತ್ತು ಹೆಂಡತಿ ಸಹ ಗಂಡ ನಾನು ನೀ ಅಲ್ಲಿ ಹೋಗಬೇಡ ಇಲ್ಲಿ ಹೋಗಬೇಡ ಹೇಳಬಾರ್ದು. ಇರಲಿ, ಅವರವರು ಒಂದು ಒಳ್ಳೆಯ ಕೆಲಸದಲ್ಲಿ ಅವರು ಹೊರಗಡೆ ಬರಲಿ, ಅವರಿಗೆ ಏನು ಇಷ್ಟ ಉಂಟು ಅದನ್ನು ಮಾಡಲಿ. ಏನು ಕೆಟ್ಟ ಕೆಲಸ ಮಾಡಿ ನಾವು ನಮ್ಮ ಮನೆಯ ಮರ್ಯಾದೆ ತೆಗೆಯುವಂಥ ಕೆಲಸ ಮಾಡಬಾರ್ದು. ಒಳ್ಳೆಯ ರೀತಿಯಲ್ಲಿ ನಾವೊಂದು ಮರ್ಯಾದೆ, ನಮಗೆ ಮತ್ತೆ ಗೌರವ ಸಿಗುವಂಥ ಕೆಲಸವನ್ನು ನಾವು ಮಾಡಬೇಕು. ಆ ರೀತಿ ಸಂಗೀತದ ವಿಷಯದಲ್ಲಿ ನಾನು ನನ್ನ ಗಂಡ ಸ್ವಲ್ಪ ಜಗಳ ಆಡ್ತೇವೆ. ಆದರೂ ಅದು ಏನಾಗ್ತದೆ ಅಂದರೆ, ನನ್ನ ಗಂಡ ನನಗೆ ಹಾಗೆಲ್ಲ ಹೇಳುವಾಗ ಅದು ನನ್ನನ್ನು ಕುಗ್ಗಿಸುವ ಹಾಗೆ, ಅದು ದೊಡ್ಡ ವಿಷಯ ಅಲ್ಲ. ಆದರೆ ಅವರೊಂದು ಪ್ರಾಣಿಯನ್ನು ತುಂಬ ಪ್ರೀತಿಸ್ತಾರೆ, ನನಗೆ ಅದರ ವಿಷಯದಲ್ಲಿ ಅವರು ತುಂಬ ಸಪೋರ್ಟ್ ಮಾಡ್ತಾರೆ. ಆದರೆ ಆ ಒಂದು ಸಂಗೀತದ ವಿಷಯದಲ್ಲಿ ಅವರು ನನ್ನನ್ನು ಕುಗ್ಗಿಸುವಾಗ ನಾನು ಕುಗ್ಗಿದರೆ ನನಗೆ ಮತ್ತೆ ಹೋಗೋದೇ ಬೇಡ ಅಂತ ಅನಿಸ್ತದೆ. ಆದರೆ ನಾನು ಹಾಗಲ್ಲ, ನಾನು ಸ್ಟ್ರಾಂಗ್ ಇದ್ದೇನೆ, ನಾನು ಕುಗ್ಗುವುದಿಲ್ಲ. ಯಾಕೆ ಇವರು ಹೇಳೋದು ಹೇಳ್ತಾ ಇಲ್ಲ, ಅದು ದಿನನಿತ್ಯ ರಾಮಾಯಣ. ನಾನು ಹೋಗ್ತೇನೆ, ನನಗೆ ಆಸೆ ಉಂಟು ಚಂದ ಹಾಡಬೇಕು. ನಾನೀಗ ಗಂಡನಿಗೆ ಸಪೋರ್ಟ್ ಮಾಡ್ತೇನೆ, ಹಾಡ್ತೇನೆ. ಹಾಗೆಯೇ ನಾನು ಮತ್ತು ಇನ್ನೊಂದು ವಿಷಯ ಏನಂದರೆ, ಈಗ ಹಾಗೆ ನಾನು ಹೇಳ್ತೇನೆ, ಆದಷ್ಟು ಹೆಂಗಸರಿಗೆ ರೆಸ್ಪೆಕ್ಟ್ ಕೊಡಿ. ನಾನು ಎಲ್ರಿಗೂ ಗಂಡಸರಿಗೂ ರೆಸ್ಪೆಕ್ಟ್ ಕೊಡ್ತೇನೆ, ಹೆಂಗಸರಿಗೂ ರೆಸ್ಪೆಕ್ಟ್ ಕೊಡ್ತೇನೆ. ನಾನೊಂದು ಪ್ರಾಣಿಗಳ ಸೇವೆ ಮಾಡುವವಳಾದ ಕಾರಣ ಒಂದೆರಡು ಮಾತು ನಾನು ಪ್ರಾಣಿಗಳ ವಿಷಯ ಕೂಡ ಹೇಳ್ತೇನೆ. ನೋಡಿ, ನಾವೀಗ ಮನುಷ್ಯರ ಮೇಲೆ ಕಾಳಜಿ, ಕರುಣೆ ಎಲ್ಲ ತೋರಿಸ್ತೇವೆ. ನಾವು ಅದೇ ರೀತಿ ಸ್ವಲ್ಪ ಪ್ರಾಣಿಗಳ ಮೇಲೆ ಕೂಡ ಕರುಣೆ ಎಲ್ಲ ತೋರಿಸಿದರೆ ಒಳ್ಳೆಯದು. ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ಈ ಒಂದು ನಾಯಿಯ ವಿಷಯದಲ್ಲಿ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿದೆ, ಊಟ ಹಾಕಬೇಡ ಅಂತ. ಸುಳ್ಳು. ಸುಪ್ರೀಂ ಕೋರ್ಟ್ ಇವತ್ತು ನಾಯಿಗಳಿಗೆ ಊಟ ಹಾಕಬೇಡ ಅಂತ ಏನು ಹೇಳಿಲ್ಲ. ಯಾಕೆಂದ್ರೆ ಪಾಪ ಅವುಗಳಿಗೂ ಹಸಿವಿರ್ತದಲ್ಲ. ನೋಡಿ, ಈ ಒಂದು ಸೀಸನಲ್ಲಿ ಎಷ್ಟು ಬಾಯಾರಿಕೆ ಅಂದರೆ, ನಾವು ಅಲ್ಲಲ್ಲಿ ಜ್ಯೂಸ್ ಎಲ್ಲ ಕುಡಿತೇವೆ, ಬೊಂಡ ಕುಡಿತೇವೆ, ನೀರು ಕುಡಿತೇವೆ. ಆದರೆ ಈ ಒಂದು ಮೂಕ ಪ್ರಾಣಿಗಳಿಗೆ ಜ್ಯೂಸ್, ಆಹಾರ ಬಿಟ್ಟು ಒಂದು ತೊಟ್ಟು ನೀರು ಸಹ ಸಿಗದಂಥ ಪರಿಸ್ಥಿತಿ ಈಗಿನದು. ಯಾಕೆಂದರೆ ಸುಪ್ರೀಂ ಕೋರ್ಟ್ ಊಟ ಹಾಕಬಾರ್ದು ಅಂತ ಹೇಳಿದರೆ ಅದೆಲ್ಲ ತಪ್ಪು. ನೋಡಿ, ಹಾಗೆಲ್ಲ ನಿಮಗೆ ಗೊತ್ತಿಲ್ಲದೆ ಕೆಲವರು ಏನು ಮಾಡ್ತಾರೆ, ಕಾನೂನು ಗೊತ್ತಿಲ್ಲದೆ ಊಟ ಹಾಕೋದನ್ನು ನಿಲ್ಲಿಸ್ತಾರೆ. ಇನ್ನು ಬೇರೆಯವರು ಸುಮ್ಮನೆ ಟಾರ್ಚರ್ ಕೊಡೋದು, ನಾಯಿಗೆ ಊಟ ಹಾಕಬಾರ್ದಂತೆ ಸುಪ್ರೀಂ ಕೋರ್ಟ್ ಹೇಳಿದಂತೆ. ಯಾಕೆ ಸುಪ್ರೀಂ ಕೋರ್ಟ್ ಜಡ್ಜಿಗೇನೋ ಹೃದಯ ಇಲ್ವಾ, ಮಾನವೀಯತೆ ಎಂಬುದಿಲ್ಲ, ಅವರು ಊಟ ಮಾಡೋದಿಲ್ವಾ? ಸೊ ಒಂದು ವೇಳೆ ಅಂಥ ಕಾನೂನು ಬಂದರೆ ಕೂಡ ನಾನು ಒಂದು ಮೂಕ ಪ್ರಾಣಿಗೆ ಆಹಾರ ಹಾಕೋದನ್ನು ಖಂಡಿತ ನಿಲ್ಲಿಸೋದಿಲ್ಲ. ಯಾಕೆಂದರೆ ನೋಡಿ, ಮನುಷ್ಯರಿಗೆ ಹೇಗೆ ಹಸಿವು ಬಾಯಿಕೊಂಡು ಅದೇ ರೀತಿ ಪ್ರಾಣಿಗಳಿಗೂ ಸಹ ಉಂಟಲ್ವಾ. ಆದ ಕಾರಣ ನಾವು ಮನುಷ್ಯರಾಗಿ ಇನ್ನೊಂದು ಮೂಕ ಪ್ರಾಣಿಯ ಮೇಲೆ ಕರುಣೆ ತೋರಿಸೋದು ನಮ್ಮ ಕರ್ತವ್ಯ. ಯಾಕೆಂದರೆ ನೋಡಿ, ನಾವೀಗ ಭೂಮಿಯಲ್ಲಿದ್ದೇವೆ, ಅದೊಂದು ದೇವರ ದಯೆ. ಇವತ್ತು ನಾನು ಸಹ ಒಂದು ದೇವರ ದಯೆಯಿಂದ ಈ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ನಿಂತಿದ್ದೇನೆ, ನಿಮ್ಮೆಲ್ಲರ ಎದುರು ನಿಂತು ಮಾತಾಡ್ತಿದ್ದೇನೆ. ಆದ ಕಾರಣ ಇವತ್ತು ಈ ಪ್ರಾಣಿಗಳು ಕೂಡ ಭೂಮಿಗೆ ಬರಬೇಕಾದ್ರೆ ಅದು ದೇವರೇ ಕಳಿಸಿರೋದು. ಆದರೆ ಅದಕ್ಕೆ ಬಾಯಿ ಬರೋದಿಲ್ಲ. ಅವುಗಳು ಕಷ್ಟ ಬರುವಾಗ ಯಾರು ಸಹಾಯ ಮಾಡಬೇಕು? ನಾವು ಮಾಡಬೇಕು ತಾನೇ, ಅದು ನಮ್ಮ ಕರ್ತವ್ಯ. ಆದ ಕಾರಣ ನಾನು ಜನರಲ್ಲಿ ಏನು ವಿನಂತಿ ಮಾಡೋದು ಅಂತ ಹೇಳಿದರೆ, ನಿಮಗೆ ಎಲ್ಲಿಯಾದರೂ ಒಂದು ಹಸಿವಿರುವ ಬಾಯಾರಿಕೆಯಿರೋ ಪ್ರಾಣಿ ಪಕ್ಷಿಯಲ್ಲಿ ಅದಕ್ಕೆ ನಿಮ್ಮ ಕೈಯಲ್ಲಿ ಆಗುವಷ್ಟು ಮಾಡಿ. ಸುಮ್ಮನೆ ಹರ್ಟ್ ಮಾಡಬೇಡಿ, ಸುಮ್ಮನೆ ಕಲ್ಲು ಬೀಸಾಡೋದು ಈ ಥರದ್ದೆಲ್ಲ ಮಾಡಬೇಡಿ.
ಸೊ ಒಂದು ಅಂಗಡಿ ಬಾಗಿಲಿರ್ಬೋದು, ಮನೆ ಬಾಗಿಲಿರ್ಬೋದು, ಸ್ವಲ್ಪ ನೀರಿಡಿ, ಪ್ರಾಣಿ ಇರಲಿ ಪಕ್ಷಿ ಇರಲಿ, ಅವುಗಳೊಂದು ನೀರು ಕುಡಿದು ಹೋಗುವುದರಿಂದ ಅವುಗಳ ಒಂದು ಬ್ಲೆಸ್ಸಿಂಗ್ ನಮಗೆ ಇರ್ತದೆ. ಈಗ ನಾಯಿ ಯಾಕೆ ನೀರಿಡಬೇಕಂತ ಸುಮ್ಮನೆ ಬಿಸಿನೀರು ಚೆಲ್ಲೋದು ಆ ಥರದ್ದೆಲ್ಲ ಅನ್ಯಾಯ ಮಾಡಬಾರ್ದು. ನಿಮಗೆ ಗೊತ್ತಾ, ಈಗ ಒಂದು ಪ್ರಾಣಿಗೆ ನಾವು ಊಟ ಹಾಕಿದೆ ನೀರು ಇಟ್ಟರೆ ಸಹ ಅವುಗಳು ಮನಸ್ಸಿನಿಂದ ದೇವರಲ್ಲಿ ಪ್ರಾರ್ಥಿಸ್ತದೆ ನಮಗೋಸ್ಕರ. ಇದು ನನ್ನ ಎಕ್ಸ್ಪೀರಿಯನ್ಸ್. ಇವತ್ತು ನಾನು ಎಲ್ಲೋ ಇದ್ದವಳು ಇವತ್ತು ಇಷ್ಟರ ಮಟ್ಟಿಗೆ ಬೆಳೆದಿದ್ದೇನೆ ಅಂದರೆ ನಾನು ಕಾರಲ್ಲಿ ಓಡಾಡಬೇಕಂತ ಏನಿಲ್ಲ. ನಾನು ಹ್ಯಾಪಿಯಾಗಿದ್ದೇನೆ, ನಾನು ಮನಸ್ಸಿನಿಂದ ನಾನು ತುಂಬ ಸಂತೋಷವಾಗಿದ್ದೇನೆ. ನನ್ನ ಮನೆಯಲ್ಲಿ ನಾನು ಈ ಒಂದು ಪ್ರಾಣಿಗಳ ಜೊತೆ ಸಂತೋಷ. ಇದಕ್ಕೆಲ್ಲ ಯಾರ ಕಾರಣ? ಈ ಒಂದು ಪ್ರಾಣಿಗಳ ಬ್ಲೆಸ್ಸಿಂಗ್ ಕೂಡ ನಮಗೆ ಇರ್ತದೆ. ಯಾಕೆಂದರೆ ಪ್ರಾಣಿ ಅಂದರೆ ಒಂದು ದೇವರ ಸಮಾನ. ಅವುಗಳು ಒಂದು ದೇವರ ಹತ್ರ ಏನು ಬೇಡ್ತದೆ ಅದು ದೇವರ ತನಕ ಬೇಗ ತಲುಪ್ತದೆ ಅಂತ ಒಂದು ಮಾತು ನಾನು ಹಿರಿಯರಿಂದ ಕೇಳಿದ್ದೇನೆ. ಯಾಕಂದರೆ ನನಗೆ ಕೂಡ ಅನುಭವ ಆಗಿದೆ. ಇವತ್ತು ನಾನು ಎಲ್ಲೋ ಇದ್ದವಳು ಇಲ್ಲಿ ತನಕ ಬೆಳೆಯಬೇಕಾದ್ರೆ ಅದಕ್ಕೆ ನಾನು ಪ್ರಾಣಿಗಳ ಒಂದು ಸೇವೆ ಮಾಡುತ್ತೇನಲ್ಲ, ಅದೇ ಕಾರಣ, ಪ್ರಾಣಿಗಳೇ ಕಾರಣ. ಆದ ಕಾರಣ ಒಂದು ದಯವಿಟ್ಟು ಅವುಗಳಿಗೆ ಸಹ ಆಹಾರ ನೀಡಿ. ಹಸಿವು ಏನು ಅಂತ ನಮ್ಗೆ ಗೊತ್ತಲ್ಲ, ಬಾಯಾರಿಕೆ ಏನು ಅಂತ ಗೊತ್ತಲ್ಲ. ಇಮ್ಯಾಜಿನ್ ಮಾಡಿ, ನಾವು ದಿವಸಕ್ಕೆ 4 ಹೊತ್ತು ಊಟ ತಿಂಡಿ ತಿಂತೀಯ, ಆ ಒಂದು ಪ್ರಾಣಿಗಳು, ಕೆಲವೊಂದು ಬೀದಿ ನಾಯಿಗಳು ಎಷ್ಟೋ ದಿನಗಳ ತನಕ ಊಟವೇ ತಿಂದಿರುವುದಿಲ್ಲ, ಅಟ್ಲೀಸ್ಟ್ ನೀರು ಕೂಡ ಸಿಗುವುದಿಲ್ಲ. ಇಟ್ಟ ನೀರನ್ನು ಕೂಡ ಕೆಲವರು ಚೆಲ್ತಾರೆ, ಏನೆಲ್ಲ ಅನ್ಯಾಯ ಮಾಡ್ತಾರೆ. ಆದ ಕಾರಣ ದಯವಿಟ್ಟು ಪ್ರಾಣಿಗಳ ಮೇಲೆ ಹಾಗೆ ಮಾಡಬೇಡಿ. ಮತ್ತು ಇನ್ನೊಂದು ವಿಷಯ, ನೀವು ಎಲ್ಲೋ ಒಂದು ಅನಾರೋಗ್ಯದಲ್ಲಿದ್ದ ಪ್ರಾಣಿ, ಅಂದರೆ ಈ ಒಂದು ನಾಯಿ ಅಂತ ಹೇಳ್ತಾರಲ್ಲ, ಈ ನಾಯಿ ಒಂದು ನಾನಾ ರೀತಿಯ ಕಾಯಿಲೆಯಲ್ಲಿ ಬಳಲ್ತಾ ಇರ್ತವೆ. ಏನಂದರೆ ಈ ಒಂದು ಬೀದಿ ನಾಯಿಗಳು ಎಷ್ಟೋ ಎಲ್ಲ ಕಡೆ ಎಷ್ಟೆಷ್ಟೋ ಕಾಯಿಲೆಯಿಂದ ನರಳಾಡ್ತಾ ಇರ್ತವೆ. ಹಾಗಿರುವಾಗ ನೀವು ಏನು ಮಾಡಬೇಕಂತ ಹೇಳಿದರೆ, ಆ ಒಂದು ಪ್ರಾಣಿ ಅಥವಾ ಯಾವುದೇ ಪ್ರಾಣಿ ಇರಲಿ, ನೋಡಿದೆ ತಕ್ಷಣವೇ ನೀವು ಅದಕ್ಕೆ ಸಂಬಂಧಪಟ್ಟ ಒಂದು ಪ್ರಾಣಿ ದೇವಸ್ಥಾನಕ್ಕೆ ಕರೆ ಮಾಡಿ, ಇಂಥ ಒಂದು ಪ್ರಾಣಿ ಈ ಒಂದು ಕಾಯಿಲೆಯಿಂದ ಬಳಲ್ತಾ ಉಂಟು, ದಯವಿಟ್ಟು ರೆಸ್ಕ್ಯೂ ಮಾಡಿ ಅಂತ ಹೇಳಿ. ಹೆಚ್ಚಿನವರಿಗೆ ಗೊತ್ತಿಲ್ಲ ಯಾರಿಗೆ ಕಾಲ್ ಮಾಡಬೇಕು ಅಂತ ಗೊತ್ತಿರೋದಿಲ್ಲ. ಈಗಿನ ಒಂದು ಕಾಲದಲ್ಲಿ ಸೋಷಿಯಲ್ ಮೀಡಿಯಾ ತುಂಬ ಈಸಿ ನಮಗೆ ಸರ್ಚ್ ಮಾಡಲಿಕ್ಕೆ. ಗೂಗಲಲ್ಲಿ ಸರ್ಚ್ ಮಾಡಿ ಆ್ಯನಿಮಲ್ ರೆಸ್ಕ್ಯೂವರ್ ಅಥವಾ ಆ್ಯನಿಮಲ್ ಶೆಲ್ಟರ್ ಎಲ್ಲಿ ಉಂಟು. ಯಾವುದೇ ಊರಿಗೆ ಹೋಗಿ, ನೀವೀಗ ಮಂಗಳೂರಾದರೆ ಮಂಗಳೂರಿನಲ್ಲಿದ್ದ ಹತ್ತಿರದವ್ರು ಯಾರು ತುಂಬ ಜನ ಇದ್ದಾರೆ ಮಂಗಳೂರಲ್ಲಿ. ಆದರೆ ಹೊರಗಡೆ ಎಲ್ಲ ಹೋಗುವಾಗ, ಈಗ ನಾನು ಶಿರ್ಡಿಗೆ ಹೋದೆ ಅಂತ ಎನಿಸಿ, ಅಲ್ಲಿ ನಾನು ಹೋಗುವಾಗ ಬಸ್ಸಲ್ಲಿ ಹೋಗುವಾಗ ಹೊರಗಡೆ ಒಂದು ಹುಳ ಆದ ನಾಯಿ ನೋಡಿದೆ. ಆಗ ನಾನೇನಿದು ಅದು ಎಂತ ಮಾಡೋದು, ಇರಲಿ ನಮಗೆ ಎಂತ ಮಾಡಲಿಕ್ಕೆ ಆಗೋದಿಲ್ಲ. ಇಲ್ಲ, ಹಾಗಲ್ಲ, ನೀವು ಆ ಸ್ಪಾಟಲ್ಲಿ ಲೊಕೇಶನ್ ತೆಗೆದು ಆ ನಾಯಿದು ಪಿಕ್ಚರ್ ತೆಗೆದು ಉಂಟಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ, ಯಾರಾದರೂ ಅದು ತುಂಬ ಸ್ಪ್ರೆಡ್ ಆಗ್ತದೆ, ಜನರ ತನಕ ರೀಚ್ ಆಗ್ತದೆ. ಈಗಿನ ಕಾಲದಲ್ಲಿ ಮಾಡ್ತಾರೆ, ಈಗ ತುಂಬ ಜನ ನೋಡ್ತಾರೆ, ಶೇರ್ ಮಾಡ್ತಾರೆ. ಖಂಡಿತ ಒಂದು ಆ ಪ್ರಾಣಿಯ ಭಾಗ್ಯದಲ್ಲಿದ್ದರೆ ಅದಕ್ಕೆ ಆ ಒಂದು ಸಹಾಯ ಸಿಗ್ತದೆ, ಅದು ಬದುಕಿ ಉಳಿತದೆ. ಇನ್ನು ಕೆಲವರು ಕಣ್ಣಿದ್ದು ಸಹ ನೋಡದಾಗೆ ಮಾಡ್ತಾರೆ, ಗೊತ್ತಿದ್ದು ಸಹ ಹಾಗೆಲ್ಲ ಮಾಡಬೇಡ. ನನ್ನ ಒಂದು ಎಕ್ಸ್ಪೀರಿಯನ್ಸ್ ಪ್ರಕಾರ ನಾನು ಎಷ್ಟೋ ಹುಳ ಬಿದ್ದ ಪ್ರಾಣಿಗಳನ್ನು ತಂದು ಮನೆಗೆ ನನ್ನ ಕೈಯಾರೆ, ಗ್ಲೌಸ್ ಕೂಡ ನಾನು ಹಾಕೋದಿಲ್ಲ. ತುಂಬ ಜನ ಫೇಸ್ಬುಕ್ನಲ್ಲಿ ಎಲ್ಲ ನೋಡಿ ಹೇಳ್ತಾರೆ, ಮೇಡಮ್ ನಿಮಗೆ ಗಲೀಜಾಗೋದಿಲ್ವ, ನೀವು ಗ್ಲೌಸ್ ಹಾಕೋದಿಲ್ಲ, ನಿಮಗೆ ಅದು ಸ್ಪ್ರೆಡ್ ಆಗೋದಿಲ್ವ, ತುಂಬ ಜನ ನನಗೆ ಹೇಳ್ತಾರೆ. ಕೆಲವರು ಏನು ಮಾಡ್ತಾರೆ ಅಂದರೆ, ಒಂದು ಅನಾರೋಗ್ಯದಲ್ಲಿದ್ದ ಪ್ರಾಣಿಯನ್ನು ಮುಟ್ಟಿದ ತಕ್ಷಣ ನಮಗೆ ಸಹ ಸೀಕು ಬರ್ತದೆ, ಅದೆಲ್ಲ ತಲೆಯಲ್ಲಿ ಇರ್ತದೆ. ಇದು ಖಂಡಿತ ಸುಳ್ಳು. ನೋಡಿ, ಒಂದು ವೇಳೆ ಪ್ರಾಣಿಯ ಕಾಯಿಲೆಯಿಂದ ನಮಗೆ ರೋಗ ಬಂದು ನಾವೇನದಿದ್ದಾರೆ, ಹಾಗಾದರೆ ವೆಟರ್ನರಿ ಡಾಕ್ಟರ್ನವರೆಲ್ಲ ಏನು ಮಾಡ್ತಾರೆ, ಕ್ಲೋಸ್ ಮಾಡಬೇಕು. NGO ದವರು ಏನು ಮಾಡಬೇಕು, ಅವರು ಕೂಡ ನಾಯಿಗಳನ್ನು ಕ್ಯಾಚ್ ಮಾಡೋದು ಕ್ಲೋಸ್ ಮಾಡಬೇಕು. ನಮ್ಮಂಥವ್ರು ಏನು ಮಾಡಬೇಕು, ನಾವು ಸಹ ಪ್ರಾಣಿಗಳ ಕೆಲಸ ಮಾಡೋದನ್ನು ಸ್ಟಾಪ್ ಮಾಡಬೇಕಲ್ಲ. ಅಷ್ಟು ಭಯ ಪ್ರಾಣಿಯಿಂದ ಹಾಗೆ ಬರ್ತದೆ, ಹೀಗೆ ಬರ್ತದೆ. ಆದರೆ ನಾವು ಪ್ರಿಕಾಕ್ಷನ್ ತಗೊಳ್ಬೇಕು. ಯಾಕಂದರೆ ಈಗ ನಾನು ಸ್ಟ್ರೀಟ್ ಡಾಗನ್ನು ಎಲ್ಲಿಂತಿಲ್ಲ, ನೋಡ್ತೇನೆ, ಮುಟ್ತೇನೆ, ಹಿಡಿತೇನೆ. ಆದರೆ ಭಯ ನನಗೆ ಸಹ ಇರ್ತದೆ. ಕೆಲವೊಮ್ಮೆ ಎಲ್ಲ ನಾಯಿ ಒಂದೆಲ್ಲ ಇರೋದಿಲ್ಲ. ಕೆಲವೊಂದು ನಾಯಿಗಳು ಏನು ಮಾಡ್ತಾರೆ ಅಂದರೆ ಅವು ಗೊತ್ತಾಗೋದಿಲ್ಲ, ಅದಕ್ಕೆ ನನ್ನ ಪರಿಚಯ ಇಲ್ಲ. ನಾನು ಒಂದು ದೊಡ್ಡ ರೆಸ್ಕ್ಯೂವರ್ ಅಂತ ಹೇಳಿ ಎಲ್ಲ ನಾಯಿಯನ್ನು ಹಾಗೆ ಹಿಡಿದರೆ ಅದು ನನ್ನದು ಮೂರ್ಖತನಲ್ಲ. ಅದಕ್ಕೆ ಕೆಲವು ಮನುಷ್ಯರಲ್ಲಿ ಸಹ ಕೆಟ್ಟವರು ಇರ್ತಾರೆ, ಪ್ರಾಣಿ ಸಹ ಕೆಟ್ಟವರು. ಆದರೆ ನಾವು ಕೆಟ್ಟವರು ಅಂತ ಊಟ ಹಾಕದೇ ಇರಲಿಕ್ಕೆ ಆಗ್ತದೆ, ಅದಕ್ಕೆ ಸಹ ಹಸಿ ಉಂಟಲ್ಲ. ಆಗ ನಾನು ಸಹ ವರ್ಷಕ್ಕೊಮ್ಮೆ ರೇಬಿಸ್ ವ್ಯಾಕ್ಸಿನ್ ಎಲ್ಲ ತಗೊಳ್ತೇನೆ, ಯಾಕಂದರೆ ನಾನು ರೆಸ್ಕ್ಯೂ ಮಾಡುವವಳಲ್ಲ. ಹಾಗಂತ ತುಂಬ ಈ ಥರದ ಕೇಸಸ್ ಎಲ್ಲ ಕಾಲ್ ಬರ್ತದೆ. ಆದರೆ ದೇವರ ದಯೆಯಿಂದ ಪ್ರಾಣಿಗಳ ಒಂದು ಇದರಿಂದ ನನಗೆ ಇಷ್ಟರ ತನಕ ಯಾವುದೇ ಕಾಯಿಲೆ ಬರಲಿಲ್ಲ. ನಾನು ಎಷ್ಟೋ ವರ್ಷದಿಂದ ಮಾಡ್ತಾ ಇದ್ದೇನೆ, ಗ್ಲೌಸ್ ಹಾಕದೆ ಮುಡ್ತೇನೆ. ಈಗಲೂ ನನ್ನ ಮನೆಯಲ್ಲಿ ಅನಾರೋಗ್ಯದಲ್ಲಿದ್ದ ತುಂಬ ಪ್ರಾಣಿ ಉಂಟು, ಕೈಯಾರೆ ನಾನೇ ಮಾಡೋದು, ಗ್ಲೌಸ್ ಎಲ್ಲ ಹಾಕೋದಿಲ್ಲ. ಮತ್ತು ನಾನು ನನ್ನ ಸ್ವಚ್ಛತೆಯನ್ನು ನಾನು ಕಾಪಾಡ್ತೇನೆ. ಕೈ ತೊಳೆದು ನಾವು ಆಹಾರ ಸೇವಿಸಬೇಕಾದ್ರೆ ಕೈ ತೊಳೆದೆಲ್ಲ ನಾವು ಸೇವಿಸಬೇಕು. ಅದು ಬಿಟ್ಟು ಕೇರ್ಲೆಸ್ ಮಾಡಬಾರ್ದು. ಒಂದು ನಾಯಿ ಕಚ್ಚಿದ್ರೆ, ಉಗುರ್ತಾಗಿದ್ರೆ ಸಹ ನಾವು ಕೇರ್ಲೆಸ್ ಮಾಡಬಾರ್ದು. ಯಾಕೆಂದರೆ ನನ್ನ ಜವಾಬ್ದಾರಿ ಏನು ಹೇಳಬೇಕು, ನನ್ನ ಒಂದು ಅಂದರೆ ಕಚ್ಚಿದ ತಕ್ಷಣವೇ ನಾವು ಡಾಕ್ಟರ್ ಹತ್ರ ಹೋಗಲೇಬೇಕು. ಫಸ್ಟ್ ನಾವು ಸೋಪ್ ಹಾಕಿ ತೊಳಿಬೇಕು, ಅರಿಶಿನ ಏನಾದರೂ ಹಚ್ಚಬೇಕು ಬೆಕ್ಕಿಲ್ಲಿ, ನಾಯಿಗೆ, ಮತ್ತು ನಾವು ಡಾಕ್ಟರ್ ಹತ್ರ ಹೋಗಲೇಬೇಕು. ಹಾಗಂತ ನಾವು ಒಂದು ಪ್ರಾಣಿಗೆ ಆಹಾರ ಹಾಕಬಾರ್ದು ಅಂತ ಯಾರು ಸಹ ತಲೆಯಲ್ಲಿ ಇಟ್ಕೊಳ್ಬೇಡಿ. ದಯವಿಟ್ಟು ಮನುಷ್ಯರಿಗೆ ಎಷ್ಟು ಬದುಕುವ ಹಕ್ಕುಂಟು ನೋಡಿ ಭೂಮಿಯಲ್ಲಿ, ಅದೇ ರೀತಿ ಪ್ರಾಣಿಗಳಿಗೆ ಸಹ ಉಂಟು.
ಆದಷ್ಟು ಪ್ರಾಣಿಗಳ ಮೇಲೆ ಪ್ರೀತಿ ತೋರಿಸಿ ನಿಮಗೆ ಪುಣ್ಯ ಸಿಗ್ತದೆ. ಇದರಿಂದ ನಿಮಗೆ ನೀವು ಬೇಕಾದರೆ ನೋಡಿ, ನನ್ನ ಮಾತು ಸುಳ್ಳಲ್ಲ. ನೀವು ಇವತ್ತು ಒಂದು ತುತ್ತು ಊಟ ಹಾಕಿ ನೋಡಿ, ನೀವು 50 ರೂಪಾಯಿ ಖರ್ಚು ಮಾಡಿದರೆ ದೇವರು ನಿಮಗೆ ಒಂದು 200 ರೂಪಾಯಿ ನಿಮಗೆ ಬೇರೆ ರೀತಿಯಲ್ಲಿ ಕೊಡ್ತಾನೆ. ಇದು ನನ್ನ ಮಾತು, ನನ್ನ ಅನುಭವದ ಮಾತು. ಖಂಡಿತ ದೇವರು ಕೊಡ್ತಾನೆ. ಅದು ಪ್ರಾಣಿಗಳ ಮೇಲೆ ಪ್ರೀತಿ ತೋರಿಸಿ. ಇದು ನಾನೊಂದು ಪ್ರಾಣಿ ಪ್ರಿಯಳಾಗಿ ಜನರಲ್ಲಿ ರಿಕ್ವೆಸ್ಟ್ ಮಾಡೋದು, ಯಾವುದೇ ಪ್ರಾಣಿಗಳಿಗೆ ಸುಮ್ಮನೆ ಹರ್ಟ್ ಮಾಡಲಿಕ್ಕೆ ಹೋಗಬೇಡಿ, ಅದರ ಪಾಡಿಗೆ ಅದನ್ನು ಬದುಕಲಿಕ್ಕೆ ಬಿಡಿ. ನಾನು ಹೇಳಿದಾಗೆ ಎಲ್ಲಿಯಾದರೂ ಅಂತ ಅಗ್ರೆಸಿವ್ ನಾಯಿ ಇದ್ದರೆ ಸಹ, ಕಚ್ಚುವ ನಾಯಿ ಇದ್ದರೆ ಸಹ, ಹಿಂಬಾಲಿಸ್ಕೊಂಡು ಹೋಗುವ ನಾಯಿ ಇದ್ದರೆ ಪ್ರಾಣಿ ದಯಾ ಸಂಘಕ್ಕೆ ಕರೆ ಮಾಡಿದರೆ ಅವರು ಬರ್ತಾರೆ, ಅಂತ ನಾಯಿಯನ್ನು ಕ್ಯಾಚ್ ಮಾಡ್ತಾರೆ. ಮತ್ತು ಸುಮ್ಮನೆ ಇನ್ನೊಬ್ಬರಿಗೆ ಆಹಾರ ಹಾಕೋರಿಗೆ ತೊಂದರೆ ಕೊಡಬೇಡಿ. ನಮ್ಮ ಕೈಯಲ್ಲಾದರೆ ನಾವು ಹಾಕುವ, ಇಲ್ಲದೆ ನಾವು ನಮ್ಮ ಪಾಡಿಗೆ ಇರುವ. ಸುಮ್ಮನೆ ಒಂದು ಬಾಯಿ ಬಂದ ಪ್ರಾಣಿಗೆ ಅನ್ಯಾಯ ಮಾಡೋದು ಬೇಡ. ಸೊ ಮತ್ತೊಮ್ಮೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಮತ್ತು ಸರ್ ಚಿತ್ತರಂಜನ್ ಸರ್ ಈಗ ಫಸ್ಟ್ ಥ್ಯಾಂಕ್ಸ್ ಇಂಕೊಂಚು ಈ ವೇದಿಕೆಗೆ ಇರ್ತಾರೆ. ಅಂಚನೆ ಗೋಪಾಲ್ ಸರ್ಗೆ ಆಮ್ ಥ್ಯಾಂಕ್ಸ್ ಮಾಡ್ತಾರೆ. ಬೈದು ಮೂಲು ಆರು ಇಂಕೊಂಚಿ ಅವಕಾಶ ಮಂತ್ ಕೊರಿಯರು ಚಿತ್ತರಂಜನ್ ಸರ್ ಅಂತ ತಿಕ್ಕಂಡು. ಸೊ ಮಾತಾಡೋದು ಥ್ಯಾಂಕ್ ಯು ಸೋ ಮಚ್. ಅಮ್ಮ ಎಂದರೆ ಮೈಮನವೆಲ್ಲ ಹೂವಾಗುವುದಮ್ಮ, ಎರಡಕ್ಷರದಲ್ಲಿ ಏನಿದೆ ಶಕ್ತಿ ಹೇಳುವರಾರಮ್ಮ, ಹೇಳುವರಾರಮ್ಮ. ಅಮ್ಮ ಅಮ್ಮ. ಥ್ಯಾಂಕ್ ಯು. ಪ್ರಾಣಿ ದಯಾಪರರು ಹಾಗೂ ಉತ್ತಮ ಗಾಯಕರು ಆದ ಶ್ರೀಮತಿ ಉಷಾ ಸುವರ್ಣ ಉಜ್ಜೋಡಿ ಇವರಿಗೆ ಕಾರ್ಯಕ್ರಮದ ಮುಂದಿನ ಅಂಗವಾಗಿ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವ ಸಂಘದ ಅಧ್ಯಕ್ಷರಾದ ಸಹಕಾರ ರತ್ನ ಶ್ರೀ ಚಿತ್ತರಂಜನ್ ಬೋಳಾರ್ ಇವರು ಅಧ್ಯಕ್ಷೀಯ ಮಾತುಗಳನ್ನಾಡಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾರೆ. ಆತ್ಮಶಕ್ತಿ ವಿವಿಧ ಸಹಕಾರಿ ಸಂಘ ಇದರ ಇಂದು ನಡೆಯುವಂತಹ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಪ್ರಯುಕ್ತ ನಡೆಯುವಂಥ ಸಾಧಕಿ ಮಹಿಳೆಯರಿಗೆ ನೀಡುವಂಥ ಆತ್ಮಸನ್ಮಾನ ಕಾರ್ಯಕ್ರಮದ ಈ ಸಭಾ ವೇದಿಕೆಯಲ್ಲಿ ಈ ಒಂದು ಸಭಾ ಕಾರ್ಯಕ್ರಮದ ಅತಿಥಿಗಳಾಗಿ ಆಗಮಿಸಿದಂಥ ಸಮಾಜ ಸೇವಕರು ಹಾಗೂ ಸಾಮರಸ್ಯ ಬಳಗದ ಅಧ್ಯಕ್ಷೆಯಾಗಿ ಅದೆಷ್ಟು ಸಾಮಾಜಿಕವಾಗಿ ಹೆಣ್ಣು ಮಕ್ಕಳ ಸಮಸ್ಯೆಗಳು ಬಂದಾಗ ಅಥವಾ ದಾಂಪತ್ಯ ಸಮಸ್ಯೆಗಳನ್ನು ನೇರವಾಗಿ ಅವರಿಗೆ ಸಾಂತ್ವನ ನೀಡುವಂಥ ಮಹಿಳೆಯರು ಅಂತ ಹೇಳಿದರೆ ಮಂಜುಳಾ ನಾಯಕ್ ಅವರು. ನಾನು ಈ ಕಾರ್ಯಕ್ರಮಗಳನ್ನು ಕರೀಲಿಕ್ಕೆ ಕಾರಣ ಅವರು ಮಾಡುವಂಥ ಜನಪರ ಸೇವೆಗೋಸ್ಕರ ಅವರನ್ನು ಕರೆದೆ. ಇನ್ನೊಬ್ಬರು ನನ್ನ ಅಕ್ಕ ಅಂತ ಹೇಳಿ ಸುಮನಕ್ಕನ್ನು ಯಾಕೆ ಕರೆದೆ ಹೇಳಿದ್ರೆ, ಅವರು ಸಹಕಾರಿಯಾಗಿ ಸಹಕಾರ ಕ್ಷೇತ್ರದ ಜೊತೆಯಲ್ಲಿ ಅವರು ನ್ಯಾಯವಾದಿಯಾಗಿ ಬಾಲ ನ್ಯಾಯ ಸಮಿತಿಯ ಸದಸ್ಯೆಯಾಗಿ ಜಿಲ್ಲೆಯಲ್ಲಿ ಸಾಮಾಜಿಕ ಸೇವೆಯನ್ನು ಜೋಡಿಸಿಕೊಂಡವರು. ಇಲ್ಲಿ ಸಾಧಕಿಯರನ್ನು ಸನ್ಮಾನ ಮಾಡುವಾಗ ನಾವು ಅಂಥ ಸೇವೆ ಮಾಡುವವರನ್ನೇ ಇಲ್ಲಿಗೂ ಕರೆಯುವ ಸನ್ಮಾನ ಮಾಡಿಸುವಂಥದ್ದು ನಮ್ಮ ಕರ್ತವ್ಯ. ಈ ನಿಟ್ಟಿನಲ್ಲಿ ಇವತ್ತು ಸನ್ಮಾನ ಮಾಡಿದಂತಹ ಶಶಿಲೇಖಾ ಮೇಡಮ್, ನಾನು ಯಾಕೆ ಹೇಳ್ತೇನೆ ಹೇಳಿದ್ರೆ, ಅವರು ಅದೆಷ್ಟೋ ಮಕ್ಕಳನ್ನು ಇಂದು ಅವರು ಹೇಳಿದಾಗೆ ಇಂಥ ವೇದಿಕೆಯಲ್ಲ, ಅವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸುವಂತೆ ಮಾಡಿದವರು ಶಶಿಲೇಖಾ ಮೇಡಮ್. ಅವರ ಇನ್ನೊಂದು ಸಾಧನೆ ಏನಂತ ಹೇಳಿದ್ರೆ ಸಾಹಿತ್ಯ ಕ್ಷೇತ್ರ. ನಾನು ಮೊನ್ನೆ ಮನೆಯಲ್ಲಿ ಹೋದಾಗ ಅವರ ಕೆಲವು ಸಾಹಿತ್ಯ ಕಥೆಗಳ ಬಗ್ಗೆ ತಿಳ್ಕೊಂಡೆ. ಅದರಲ್ಲೂ ವಿಶೇಷವಾಗಿ ನಾನು ಅವರು ಗುರುತಿಸ ಕಾರಣ ಸತಿ ಪದ್ಧತಿ ಬಗ್ಗೆ ಅವರು ಸಮಗ್ರ ಅಧ್ಯಯನ ಮಾಡಿ, ನೀವು ಗೊತ್ತಿರ್ಬೋದು, ಸತಿ ಕಲ್ಲು ಅಂದರೆ ಕೆಲವು ಕಡೆ ಎಲ್ಲ ಕಡೆ ಇರುವಂಥದ್ದು. ಆ ಕಲ್ಲು ನಾವು ಸತಿ ಸಹಗಮನ ಅಂತ ಮುಂಚೆ ಹೇಳ್ತಾ ಇದ್ದೆವು. ಆ ಸತಿ ಸಹಗಮನದ ನಿದರ್ಶನಗಳು ಈಗಲೂ ಕೂಡ ನಮ್ಮ ಜಿಲ್ಲೆಯಲ್ಲಿ, ನಮ್ಮ ಈ ಕರಾವಳಿ ಭಾಗದಲ್ಲೂ ಕೂಡ ಇದೆ ಅನ್ನೋದನ್ನು ಅದನ್ನು ಪ್ರೂವ್ ಮಾಡಿಕೊಟ್ಟು ಅದರ ಮೂಲಕ ಕೃತಿಯನ್ನು ಬಿಡುಗಡೆ ಮಾಡಿ ಆ ಕೃತಿಯನ್ನು ರಾಷ್ಟ್ರೀಯ ಅಲ್ಲ ಅಂತಾರಾಷ್ಟ್ರೀಯ ಮಟ್ಟದ ಅದಕ್ಕೆ ಮನ್ನಣೆ ಸಿಗಬೇಕಿತ್ತು. ಯಾಕಂದರೆ ಆ ಕೃತಿಯ ಬಗ್ಗೆ ಹೇಳಿದಾಗ ಅಂತಹ ಒಂದು ಕೃತಿಯನ್ನು ಮಾಡಿದವರು ಯಾರು ಅಂತ ಹೇಳಿದ್ರೆ ಶಶಿಲೇಖಾ ಮೇಡಮ್. ಯಾಕಂತ ಹೇಳಿದ್ರೆ ಸಾಮಾಜಿಕವಾಗಿ ಹೆಣ್ಣು ಇಷ್ಟು ದುರ್ಬಲ ಆಗಿದ್ರು ಅನ್ನೋದನ್ನು ಆ ಸತಿಕಲ್ಲು ಮೂಲಕ ತಿಳಿಯುತ್ತದೆ. ಅಷ್ಟೇ ಅಲ್ಲ, ಅವರು ತನ್ನ ಈ ಒಂದು ಸಾಹಿತ್ಯ ಹಾಗೂ ಸಮಾಜ ಸೇವೆಯಲ್ಲಿ ಅವರ ನಾವು ಈಗಾಗಲೇ ಹೇಳಿದೆವು, ಪ್ರತಿಯೊಂದು ಆದರ್ಶ ಪುರುಷನಿಂದ ಮಹಿಳೆ ಇರ್ತಾರೆ, ಇಲ್ಲಿ ಆಗಿಲ್ಲ. ಪ್ರತಿಯೊಂದು
ಸಾಧಕಿ ಮಹಿಳೆ ಹಿಂದೆ ಅವರ ಪತಿಯವರಿರ್ತಾರೆ ಅನ್ನೋದಕ್ಕೆ ಸಾಕ್ಷಿ. ಯಾಕಂತ ಹೇಳಿದ್ರೆ ಅವ್ರ ಮನೆಗೆ ಹೋದಾಗ ನಾನು ಕಂಡುಕೊಂಡೆ ಅವರು ಪ್ರತಿಯೊಂದು ಯಾವುದೇ ಒಂದು ಸಾಹಿತ್ಯ ಕ್ಷೇತ್ರದಲ್ಲಾಗಲಿ ಸಾಮಾಜಿಕ ಕ್ಷೇತ್ರ ಅವರ ಹಿಂದೆ ಇರುವವರು ಅವರ ಪತಿಯವರು. ಅವರು ನಾವು ಮನೆಗೆ ಹೋದ ಕೂಡಲೇ ಹೇಳಿದ್ದು, ನೀವು ಸನ್ಮಾನಕ್ಕಾದರೆ ಬರೋದಿಲ್ಲ ಅಂತ ಹೇಳಿದರು. ಸನ್ಮಾನಕ್ಕಲ್ಲ ನಾವು ಕರೆಯುವುದು, ನಾವಿಲ್ಲಿ ಅವರ ಕರ್ತದ್ದು ನಿಮಗೆ ಒಂದೆರಡು ಮಾತನ್ನು ಹೇಳಿ ನಮ್ಮ ಸಿಬ್ಬಂದಿಗಳಿಗೆ ಅವರ ಅನುಭವದ ಮಾತನ್ನು ಹೇಳಿ ಅಂತ ಕರ್ತದ್ದು. ಇಲ್ಲಿ ನಿಮಗೆ ನೀಡುವ ಸನ್ಮಾನ ಅಲ್ಲ, ನಾವು ಸನ್ಮಾನ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ನಾವು ಕೊಟ್ಟದ್ದು ಕಿಂಚಿತ್ತಾದರೂ ಕೂಡ ನಮ್ಮ ನೀವು ಮಕ್ಕಳಿಗೆ ನೀವು ಒಳ್ಳೆಯ ಮಾರ್ಗದರ್ಶನ ನೀಡಿದ್ದೀರ. ಅಷ್ಟೇ ಅಲ್ಲ, ಅದರಲ್ಲೂ ವಿಶೇಷವಾಗಿ ಅವರ ಏನು ದುಡಿಮೆ ಇದೆ, ದುಡಿಮೆಯ ಮುಕ್ಕಾಲು ಪಾಲನ್ನು ಸಮಾಜವಾಗಿ ತೊಡಗಿಸಿಕೊಂಡವರು. ಅವರು ಹೇಳಬೇಡಿ ಹೇಳಿದ್ರು, ಆದರೂ ಕೂಡ ನಾನು ಹೇಳಲೇಬೇಕಾಗತ್ತೆ. ಯಾಕೆ ಹೇಳಿದ್ರೆ ಅವರ ಸ್ವಂತ ಅವರ ತಾಯಿಯಿಂದ ಬಂದಂಥ ಒಂದು ಆಸ್ತಿಯಲ್ಲಿ ತಮ್ಮ ಸ್ವಂತ ಒಂದು ಖರ್ಚಿನಲ್ಲಿ ಒಂದು ಹಾಸ್ಟೆಲ್ ನಿರ್ಮಾಣ ಮಾಡಿ ಆ ಹಾಸ್ಟೆಲ್ನಲ್ಲಿ ಅದೆಷ್ಟೋ ಮಕ್ಕಳಿಗೆ ಉಚಿತವಾಗಿ ಇವರೇ ತಮ್ಮ ಸ್ವಂತ ಖರ್ಚಿನಲ್ಲಿ ಊಟೋಪಚಾರದ ಜೊತೆಯಲ್ಲಿ ಉಚಿತವಾಗಿ ಹಾಸ್ಟೆಲ್ ಮಾಡಿದ್ದಾರೆ. ಇದು ಯಾರಿಗೂ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ಅಲ್ಲಿ ಕಲಿಯುವಂಥ ವಿದ್ಯಾರ್ಥಿಗಳು ಅದೆಷ್ಟೋ ಕಡು ಬಡತನದಿಂದ ಬಂದಂಥ ಬೇರೆ ಬೇರೆ ಜಿಲ್ಲೆಯ ವಿದ್ಯಾರ್ಥಿಗಳಿದ್ದಾರೆ. ಅವರು ಅದೆಷ್ಟೋ ಉನ್ನತ ಸ್ಥಾನಕ್ಕೆ ಹೋಗಿದ್ದಾರೆ. ಇಲ್ಲಿ ಕಲಿತು ಅವ್ರು ಹೋದಂಥ ಅವರಿಗೆ ಹೆಮ್ಮೆ ಪಡುವಂಥದ್ದು ಯಾವುದು ಅಂತ ಕೇಳಿದರೆ ಅವರು ಉದ್ಯೋಗದಲ್ಲಿ ಹೋದಾಗ ಅವರು ಅದನ್ನು ಹೆಮ್ಮೆಯಿಂದ ಹೇಳ್ತಾ ಇದ್ದಾರೆ. ನನಗೆ ಅದು ತುಂಬ ಖುಷಿ ಆಯಿತು. ಯಾಕಂತ ಹೇಳಿದ್ರೆ ನಾವೊಂದು ಸೇವೆ ಮಾಡಿದಾಗ ಅದರಿಂದ ನನಗೂ ಕೂಡ ಅಷ್ಟೇ, ನಮ್ಮ ಸಿಬ್ಬಂದಿಗಳು ಅವರು ಉನ್ನತ ಸ್ಥಾನದಲ್ಲಿ ಹೋಗಿ ಅವರ ಮನೆಯಲ್ಲಿ ಇನ್ನಷ್ಟು ಪ್ರಗತಿಯನ್ನು ಕಂಡಿದ್ದಾರೆ ಅಂತ ನಮಗೆ ಹೆಮ್ಮೆ ಆಗ್ತಾ ಇದೆ. ಅಂಥ ಒಂದು ಪ್ರಗತಿಯನ್ನು ಅವರು ಕಾಣುವವರು ಶಶಿಲೇಖಾ ಮೇಡಮ್. ಇನ್ನೊಬ್ರು ಯಾರು ಅಂತ ಕೇಳಿದಾಗ ನನ್ನ ಮಿತ್ರರಾದ ಗೋಪಾಲಕೃಷ್ಣ ಅವ್ರ ಹತ್ರ ನಾನು ಕೇಳಿದೆ. ಅವರು ತುಂಬ ಸಾಮಾಜಿಕ ಸೇವೆ ತೊಡಗೊಂಡವರು. ಅವ್ರ ಹತ್ರ ಕೇಳುವಾಗ ಹೇಳಿದ್ರು, ಯಾರು ಅತಿಥಿಗಳಾಗಿ ಈಗ ನಾವು ಮಾತಾಡ್ತಾ ಇರ್ತೀವಿ ಅವರು ಯಾವುದೋ ಒಂದು ಸಾಮಾಜಿಕ ವಿಷಯದಲ್ಲಿ ಮಾತಾಡುವಾಗ ಅವರು ಹೇಳಿದರು, ನೀವು ಗುರುತಿಸಿ ನಾನು ಒಳ್ಳೆಯ ಒಂದು ವ್ಯಕ್ತಿಯನ್ನು ತೋರಿಸ್ತೇನೆ, ಪ್ರಾಣಿತಾಯಬಾರದು. ಯಾಕಂತ ಹೇಳಿದ್ರೆ ಒಬ್ಬರು ಹಿರಿಯರಿದ್ದರೆ ಅದರ ಜೊತೆ ಒಬ್ಬರು ಕಿರಿಯರು ಬೇಕು. ನಾವು ಪ್ರತಿ ವರ್ಷ ಮಹಿಳಾ ಸಾಧಕಿಯನ್ನು ಗುರುತಿಸುವಾಗ ಅದೇ ರೀತಿ ಗುರುತಿಸ್ತೇವೆ. ಕಳೆದ 14 ವರ್ಷ ನಿರಂತರವಾಗಿ ಮಹಿಳಾ ದಿನಾಚರಣೆ ಆರಿಸಿಕೊಂಡು ಬಂದ ಸಂಸ್ಥೆ ಆತ್ಮಶಕ್ತಿ. ಈ ನಿಟ್ಟಿನಲ್ಲಿ ನಾವು ಇವತ್ತು ಉಷಾ ಸುವರ್ಣವನ್ನು ಗುರುತಿಸಿದ್ದೇವೆ. ಅವ್ರು ಈಗಾಗಲೇ ಹೇಳಿದ್ರು ಪ್ರಾಣಿಗಳ ಬಗ್ಗೆ ಅವರು ಹೇಳುವಾಗ ನನಗೂ ಅನಿಸ್ತಾ ಇದೆ. ಯಾಕಂತ ಹೇಳಿದ್ರೆ ನಮ್ಮಲ್ಲಿ ನಾನು ನಾಯಿಯನ್ನು ಕಂಡು ಹೆದರ್ತಾ ಇದ್ದವ ಅಥವಾ ನಾಯಿಯನ್ನು ಮುಟ್ಲಿ ಕೂಡ ಹೆದರ್ತಾ ಇದ್ದವ. ನನ್ನ ಮನೆಯಲ್ಲಿ ನನ್ನ ಮಗಳು ಚಿಕ್ಕಮ್ಮ ನಾಯಿ ಅಂತಂದ್ರು, ಆ ನಾಯಿ ತೋರಿಸುವಂಥ ಪ್ರೀತಿ ಮನುಷ್ಯರಲ್ಲಿ ಇಲ್ಲ. ಅದನ್ನು ನಾನು ಯಾಕೆ ಹೇಳ್ತೇನೆ ಹೇಳಿದ್ರೆ ಪ್ರತಿಯೊಂದು ಹಂತದಲ್ಲೂ ಕೂಡ ನನಗೆ ನನ್ನ ಮನೆಯಲ್ಲಿ ನನ್ನ ತಂದೆ ತೀರುವಾಗ ಕೂಡ ಆ ನಾಯಿ ತೋರಿಸಿದ ಪ್ರೀತಿ, ಅಥವಾ ನನ್ನ ತಾಯಿಗೆ ಮೊನ್ನೆ ಹಾರ್ಟ್ ಅಟ್ಯಾಕ್ ಆದಾಗ ನಾವು ಮೇಲ್ನಟ್ಟಿಸ್ಕೊಂಡ್ರೆ ನನ್ನ ಮನೆಯಿಂದ ಮೇಲೆ ಬಂದು ನನ್ನನ್ನು ಕರೀತಾ ಇತ್ತು. ಪುನಃ ನಾನು ಅಲ್ಲಿವರೆಗೆ ನಾನು ಡ್ರೆಸ್ ಆಗಿರೋ ನಾನು ಹೊರಗೆ ಕರೀಲಿಕ್ಕೆ ಅದು ಬರ್ತಾ ಇತ್ತು. ನಾಯಿಯಲ್ಲಿರುವಂಥ ಪ್ರೀತಿ, ಒಂದು ಪ್ರಾಣಿಯಲ್ಲಿರುವಂಥ ಪ್ರೀತಿ ಮನುಷ್ಯನಲ್ಲಿ ಇರಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ಅಷ್ಟೊಂದು ಪ್ರೀತಿಯನ್ನು ಪ್ರಾಣಿಗಳು ತೋರಿಸ್ತದೆ. ಆ ಒಂದು ಪ್ರೀತಿಯನ್ನು ನಾನು ಮೊನ್ನೆ ಒಂದು ನಮ್ಮ ಮನೆಗೊಬ್ಬರು ಬಂದಾಗ ಹೇಳಿದ್ರು, ಅವರ ತಂಗಿ ಬೀಳ್ತಾರೆ ನಮ್ಮ ಸಂಬಂಧಿಕರೇ, ನಾಯಿ ನಿಲ್ಲದಲ್ಲ ಮುಳುಗಿಸಿ ನಾಯಿಯಿಂದ ಈಗ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಹೇಳಿದರು. ಆಗ ನಾನು ನೇರವಾಗಿ ಹೇಳಿದರೆ, ನಿಮ್ಮ ಗಂಡ ಕೂಡ ಸತ್ತದ್ದು ಹಾರ್ಟ್ ಅಟ್ಯಾಕಲ್ಲಿ, ಆಗ ನಿಮ್ಮ ಮನೆಯಲ್ಲಿ ಕೂಡ ನಾಯಿ ಸಾಕಿದ್ದೀರಾ? ಇಲ್ಲ ಹೇಳಿದ್ರು. ಹಾಗಾದ್ರೆ ನಾಯಿಗಳು ಇದ್ದೀರ ಅಂತ ಹೇಳಿದ್ರು. ಅರ್ಥ ಮಾಡಿಕೊಳ್ಳಿ, ನಾವು ಸಾಕುವ ನಾಯಿಯ ಬಗ್ಗೆ ಅಲ್ಲ, ಮನೆಯಲ್ಲಿರುವ ವ್ಯಕ್ತಿಗಳು ಕೂಡ ಆ ರೀತಿಯ ಒಂದು ಭಾವನೆ ತೋರಿಸಿದ್ರೆ, ಪ್ರೀತಿ ತೋರಿಸ್ತಿದ್ರೆ ಅವರು ಬರ್ತಿದ್ರೆ. ಯಾಕಂತ ಹೇಳಿದ್ರೆ ಅವರಿಗೆ ಸ್ವಲ್ಪ ಆ ಮಾತು ಕಟುವಾಗಿ ಕಂಡಿದ್ರು ಕೂಡ ನೀವು ತಿಳ್ಕೊಳ್ಳಿ, ನಾವು ನಾಯಿಯ ಬಗ್ಗೆ ಹೇಳಿದ್ದಲ್ಲ, ಅದು ನೇರವಾಗಿ ಅವರಿಗೆ ಹೇಳಿದ್ದು, ಅರ್ಥ ಮಾಡ್ಕೊಳ್ಳಿ. ನಾನು ಮುಂದೆ ಹೇಳ್ತೇನೆ, ನಾವು ಈ ಕಾರ್ಯಕ್ರಮ ಮಾಡಲಿಕ್ಕೆಲ್ಲ ಕಾರಣ ಯಾವುದು ಅಂತ ಕೇಳಿದರೆ, ನಾವು ಸಮಾಜದಲ್ಲಿ ಈ ಒಂದು ಇಷ್ಟೊಂದು ಮಹಿಳೆಯರೇನು ಈ ದುಡಿತಾ ಇದ್ದೀರಿ ಈ ಸಂಸ್ಥೆಯಲ್ಲಿ, ಒಂದು ಮಹಿಳೆ ದುಡಿದ್ರೆ ಆ ಮನೆ ಗಟ್ಟಿಯಾಗಿರ್ಬೋದು. ಆ ಮನೆ ಗಟ್ಟಿಯಾಗಬೇಕಾದ್ರೆ ಮಹಿಳೆ ಕೂಡ ಸ್ಟ್ರಾಂಗ್ ಆಗಿರಬೇಕು. ನಾನು ಇಷ್ಟೇ ಹೇಳುವಂಥದ್ದು, ನೀವು ಇಲ್ಲಿ ಮೊನ್ನೆ ನಾನು ನಮ್ಮ ಮಾರ್ಗದರ್ಶಕರೊಬ್ಬರು ಹಿರಿಯರ ಮನೆಗೆ ಹೋದಾಗ ನನ್ನ ಶಿವ ಕೂಡ ಇದ್ದರು ಆಗ ಒಬ್ಬರು ಹೇಳಿದರು, ಅವರ ಮಾತಲ್ಲಿ ಬಂತು, ನೀವು ಆತ್ಮಶಕ್ತಿಯಲ್ಲಿ 8 ಗಂಟೆ ತನಕ ದುಡಿಸ್ತೀರಾ ಅಂತ ಹೇಳಿದ್ರು. ಯಾರು ಮಾತಾಡುವಾಗ ಹೇಳಿದರು ಅಂತ. ಹೌದು ಹೇಳಿದೆ. ಈಗಲ್ಲ, 2012ರಲ್ಲಿ ದುಡಿದವರು 8 ಗಂಟೆ ತನಕ ದುಡಿದಿದ್ದಾರೆ. ಇವರು ಕೂಡ 8 ಗಂಟೆ ತನಕ ದುಡಿದಿದ್ದಾರೆ. ಯಾಕೆ ಹೇಳಿದ್ರೆ, ಯಾವಾಗ ಸ್ಟ್ಯಾಂಪ್ ಪೇಪರ್ ಕ್ಯೂ ನಿಲ್ತಾ ಇದ್ರು,
8 ಗಂಟೆ ಬೆಳಿಗ್ಗೆ ಬಂದರೆ ರಾತ್ರಿ 8 ಗಂಟೆ ತನಕ ಸ್ಟ್ಯಾಂಪ್ ಪೇಪರ್ ಕೊಡ್ತಾಯಿದ್ರು. ಅವರು ಸಮಾಜ ಸೇವೆ ಅಂತ ಅವತ್ತು ಕೆಲಸ ಮಾಡಿದ್ದಕ್ಕೆ ಈಗ ದುಡಿಯುವವರು ಅವತ್ತು ಅವರು 3,500 ರೂಪಾಯಿ ಸಂಬಳಕ್ಕೆ ಬಂದವರು ಈಗ ದುಡಿಯುವವರಿಗೆ ನಮಗೆ 20,000ಕ್ಕಿಂತ ಮೇಲೆ ಸಂಬಳ ಇದೆ. ಆದರೆ ಅವರಿಗೆ ತೃಪ್ತಿ ಇಲ್ಲ. ಕೆಲವರಿಗೆ, ಎಲ್ರಿಗೂ ಹೇಳುವುದಿಲ್ಲ ನಾನು, ಕೆಲವರಿಗೆ ತೃಪ್ತಿ ಇಲ್ಲ. ಆದರೂ ಕೂಡ ಇಲ್ಲಿ ಬಿಟ್ಟು ಕೆಲಸ ಬಿಟ್ಟು ಹೋದ ಮೇಲೆ ಅವರಿಗೆ ಆಮೇಲೆ ಹೇಳ್ತಾ ಇದ್ದಾರೆ ಅದೆಷ್ಟೋ. ಈಗ ಮೊನ್ನೆ ಶಿವ ಕೂಡ ಅವರು ಹೇಳಿದರು, ನಾನು ಕೆಲಸ ಬಿಟ್ಟು ಈಗ ನಾನು ಪರಿತಪಿಸ್ತಾ ಇದ್ದೇನೆ. ಯಾಕಂತ ಹೇಳಿದ್ರೆ ನಾನು ಹೇಳುವಂಥದ್ದು ನಿಮಗೆ ಎಲ್ರಿಗೂ ಕೂಡ ಸಮಸ್ಯೆಗಳು ಇದ್ದೇ ಇರ್ತದೆ. ಸಮಸ್ಯೆಗಳನ್ನು ಮನೆಗೆ ತೆಗೆದುಕೊಂಡು ಹೊರಟೋಗಿ ಅಂತ ಆಗ ಮೇಡಮ್ ಹೇಳಿದರು. ಸಮಸ್ಯೆ ಏನಿದ್ರು ಸಂಸ್ಥೆ ಇರುವ ಸಂಸ್ಥೆಯಲ್ಲೇ ಇರಬೇಕು. ನಿಮಗೆ ಹೇಳ್ತೇವೆ ನಾವು, ನೀವು ಇವತ್ತು ಇಷ್ಟು ಡೆಪಾಸಿಟ್ ತನ್ನಿ ಅಥವಾ ಇಷ್ಟು ನೀವು ಇನ್ಶೂರೆನ್ಸ್ ಮಾಡಿ, ಎಲ್ಲಿಗೆ ದುಡಿಯೋದು, ಎಲ್ಲಿಗೆ ನೀವು ಇದೇ ಸಂಸ್ಥೆಗೆ. ಈ ಸಂಸ್ಥೆ ಉದ್ಧಾರ ಆದರೆ ಮಾತ್ರ ನಿಮ್ಮ ಸಂಬಳ ಹೆಚ್ಚಾಗ್ಬೋದು, ಸಂಸ್ಥೆ ಲಾಭದಲ್ಲಿ ನಡೀಬೋದು. ಹಾಗಾಗಿ ಈ ಸಂಸ್ಥೆಗೋಸ್ಕರ ದುಡಿಯುವಂಥದ್ದು ಅದು ನಿಮ್ಮ ಮನೆಗೆ ದುಡಿದಾಗೆ. ನೀವು ಹೆಂಗಿಂದ ಏನು ಸಂಬಳ ತಗೊಂಡು ಹೋಗ್ತೀರಾ? ಮೊನ್ನೆ ಯಾರೋ ಮಾತಾಡುವಾಗ ಹೇಳಿದರು, ನಾವು ಮೊಬೈಲಲ್ಲಿ ಎನ್ನ ಕಾಸು ಯಾರು ಮೊಬೈಲ್. ಹಾಗೆ ನಾನು ಹೇಳಿದೆ ನಿನ್ನ ಕಾಸು ಅಂತ, ಮುಳ್ತುರ್ದು ಕೊಂತಿನ ಕಾಸು ಅಂತ ಹೇಳಿದೆ. ಯಾಕಂತ ಹೇಳಿದ್ರೆ ಇಲ್ಲಿ ದುಡಿದ ಹಣದಲ್ಲಿ ನೀವು ಅಷ್ಟೊಂದು ಮಾಡಲಿಕ್ಕೆ ಸಾಧ್ಯ ಆಯಿತು, ಅಥವಾ ನಿಮ್ಮ ಸಾಧನೆಗಳಿಗೆ ಅದು ಸಹಕಾರಿಯಾಯಿತು. ಈ ಸಂಸ್ಥೆ ಬೆಳೆದರೆ ನೀವು ಬೆಳಿತೀರಾ, ಸಂಸ್ಥೆಗಳಿಗೆ ನೀವು ಸದಾ ಇರಿ, ನಿಮ್ಮೊಂದಿಗೆ ನಾವು ಇದ್ದೇವೆ. ನಮ್ಮ ಆಡಳಿತ ಮಂಡಳಿ ನೋಡಿ ಹೇಳ್ಬೋದು, ಯಾವುದೇ ಒಂದು ಹೊಸತನವನ್ನು ತರಬೇಕಾದ್ರೆ ಆಡಳಿತ ನಿರಂತರವಾಗಿ ಪ್ರೋತ್ಸಾಹ ಇದೆ. ಅಥವಾ ವಾಮನರು ಪ್ರಾರಂಭದಿಂದ ನಿರ್ದೇಶಕರಾಗಿದ್ದವರು, ಅವರು ಸಣ್ಣ ನಮ್ಮ ಬೀಳಿನಿಂದ ನಾವು ಎಷ್ಟು ತನಕ ಬೆಳೆದಿದ್ದೇವೆ ಅದನ್ನು ಕಂಡವರು ವಾಮನರು. ಹಾಗಾಗಿ ನಾವು ಹೇಳ್ತೇವೆ ಪ್ರತಿಯೊಂದು ಕೆಲಸದಲ್ಲಿ ಕೂಡ ನಾವು ನಿಯತ್ತಿದ್ರೆ ನಾವು ಎಲ್ಲವನ್ನು ಸಾಧಿಸ್ಬೋದು. ಅವ್ರು ಯಾವಾಗಲೂ ಒಂದು ಮಾತು ಹೇಳಲಿಕ್ಕಿದೆ, ನೀವು ಯಾರ್ಯಾರು ನಿಮ್ಮನ್ನು ದ್ವೇಷ ಮಾಡ್ತಾರ ಅವರ ಹೆಗಲಿಗೆ ಕೈ ಹಾಕ್ಕೊಂಡು ಹೋಗಿ. ಯಾಕೆ ಹೇಳಿದರೆ ಒಂದು ಸಲ ಒಬ್ಬರು ನಿಮ್ಮನ್ನು ಬೈತಾ ಇದ್ದರೆ, ನಿಮ್ಮ ಹತ್ರ ಒಬ್ಬರು ನನ್ನನ್ನು ಬೈತಾ ಇರ್ಬೋದು. ಆಗ ನಾನು ಅವರು ವಾಮನರು ಸರಿ ಇಲ್ಲ ಮಾರ್ರೆ, ವಾಮನರು ಹಾಗೆ ನನ್ನ ಬೈತಾ ಇರ್ತಾರೆ. ನಾನು ಸ್ವಲ್ಪ ಹೊತ್ತಾದ್ಮೇಲೆ ಅವರು ವಾಮನ್ ನಿಮ್ಮ ಹತ್ರ ನನ್ನ ಬೈದಿದ್ದಾರೆ, ನಾವು ವಾಮನ ಹೆಗಲ್ ಕೈಕೊಂಡು ಹಾಕೋಗಿ ವಾಮನ ನನ್ನ ಹೆಗಲ್ ಕೈಕೊಂಡು ಹಾಕೋಗಿ ಆದರೆ ಎಕಡೆ ಅನ್ನೋದು ನೆರ್ತಿನ ಮಾರ್ರೆ ಇತ್ತು ಬಾರಿ ಒಟ್ಟಿಗೆ ಒಳ್ಳೆಯರು ಮಕ್ಕಳು ಒಂದೇ ಬೀಗಂದ್ರೆ ಒಳ್ಳೆಯರು. ಇದನ್ನು ಯಾಕೆ ಹೇಳ್ತೇನೆ ಹೇಳಿದ್ರೆ, ಯಾವಾಗಲೂ ಶತ್ರುವನ್ನು ಮಿತ್ರರಾಗಿ ಕಾಣಿ, ಆಗ ಮಾತ್ರ ನೀವು ಬೆಳವಣಿಗೆ ಸಾಧ್ಯ. ಯಾಕೆ ಯಾರು ನಿಮಗೆ ಶತ್ರುಗಳಲ್ಲ, ಎಲ್ಲರೂ ನಿಮ್ಮ ಹಿತೈಷಿಗಳೇ. ನೀವು ಶತ್ರು ಅಂತ ಕಂಡ್ರೆ ಮಾತ್ರ ನೀವು ಅವ್ರು ಶತ್ರುಗಳಾಗ್ತಾರೆ. ಎಲ್ಲರನ್ನು ಹಿತೈಷಿಗಳಂತ ಕಂಡ್ರೆ ಅವ್ರು ನಿಮ್ಮ ಮಿತ್ರರಾಗ್ತಾರೆ. ಯಾಕೆ ಹೇಳಿದ್ರೆ ಇನ್ನೊಬ್ಬರು ಕೂಡ ಅವರಲ್ಲಿ ಮಿತ್ರತ್ವ ಕಾಣ್ತಾರೆ. ಅದನ್ನು ಬೆಳೆಸಿ ಅಂತ ಹೇಳ್ತಾ ಎಲ್ರಿಗೂ ಮಹಿಳಾ ದಿನಾಚರಣೆ ಶುಭಾಶಯ ಕೋರಿ ಎಲ್ರಿಗೂ ಧನ್ಯವಾದ. ಎರಡು ಮಾತನ್ನು ಮುಗಿಸ್ತೇನೆ. ವಂದನೆಗಳು. ಈ ಒಂದು ಸಣ್ಣ ಸನ್ಮಾನವನ್ನು ಸ್ವೀಕರಿಸಿ ಬಂದಂಥ ಎಲ್ಲ ನಮ್ಮ ಸನ್ಮಾನಿತರಿಗೂ ಹಾಗೂ ತಮ್ಮ ಅಮೂಲ್ಯವಾದ ಸಮಯ ನೀಡಿದಂಥ ನಮ್ಮ ಮಂಜುಳ ಮೇಡಮ್ ಆಗಲಿ ಸುಮನಕ್ಕಾಗಲಿ ಬಂದಂಥ ಎಲ್ಲರಿಗೂ ಕೂಡ ವಂದಿಸ್ತಾ ಎರಡು ಮಾತನ್ನು ಮುಗಿಸ್ತೇನೆ. ವಂದನೆಗಳು. ಅಭಿನಂದನೆ. ದಿನಾಚರಣೆ ಪ್ರಯುಕ್ತ ಸಾಧಕ ಮಹಿಳೆಯರಿಗೆ ಆತ್ಮಸನ್ಮಾನ ಕಾರ್ಯಕ್ರಮದ ಕೊನೆಯ ಅಂಗವಾಗಿ ಚಿತ್ತರಂಜನ್ ಸರ್ ಸ್ವಲ್ಪ ದೊಡ್ಡದಾಗಿ ಹೇಳಿದರು, ನನಗೆ ಕೊಟ್ಟರು ಅವರು ಕ್ರೆಡಿಟ್. ಮೇಡಮ್ ಇದೊಂದು ಮನೆ ಅದು ಜಾಗ ಅದನ್ನು ಮಾಡಿ ಅಥವಾ ಅದೆಲ್ಲ ಮಾಡಿದ್ದೇವೆ. ಹೌದು, ನಾನಲ್ಲ, ನನ್ನ ಗಂಡ ಅಲ್ಲಿದ್ದಾರೆ. ಈಗಿಂದ ಎವ್ರಿಥಿಂಗ್ ನಾನು ನೋಡ್ತಾ ಇರ್ತೇನೆ ಮನೆಯಲ್ಲಿ. ನನಗೆ ಕಿರಿಕಿರಿ ಆಗ್ತದೆ, ಎಷ್ಟು ಕೆಲಸ ಮಾಡ್ತಾರೆ ಇವರು. ಅವು ಕೆಲಸ ಹುಡುಕಿಕೊಂಡು ಹೋಗಿ ಮಾಡೋ ಜಾತಿ ಕರ್ಮಯೋಗಿ. ನನ್ನದು ಇವತ್ತು ಏನು ಪ್ರಶಸ್ತಿ ಬಂದಿದೆ ಅದನ್ನು ಅವರಿಗೆ ಸಮರ್ಪಿಸ್ತೇನೆ. ಇನ್ನು ಮುಂದಕ್ಕೆ ಇವತ್ತಿನ ಕಾರ್ಯಕ್ರಮದ ಕೊನೆಯ ಅಂಗವಾಗಿ ಧನ್ಯವಾದ ಸಮರ್ಪಣೆ ನಮ್ಮ ಸಂಘದ ಶಾಖಾಧಿಕಾರಿಯಾಗಿರುವ ಶ್ರೀ ಸಂದೀಪ್ ಇವರಿಂದ. ಓಂ ಶ್ರೀ ಗುರುಭ್ಯೋ ನಮಃ. ಆತ್ಮಶಕ್ತಿ ವಿದ್ಯುದ್ದೇಶ ಸಹಕಾರಿ ಸಂಘ ನಿಯಮಿತ ಪಡೀಲ್ ಮಂಗಳೂರು ಇದರ ವತಿಯಿಂದ ಆಯೋಜಿಸಿರುವ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಪ್ರಯುಕ್ತ ಸಾಧಕ ಮಹಿಳೆಯರಿಗೆ ಆತ್ಮ ಸನ್ಮಾನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿರುವ ಅಧ್ಯಕ್ಷರು ಸಾಮರಸ್ಯ ಬಳಗ ಮಂಗಳೂರು ಇವರು ಶ್ರೀಮತಿ ಮಂಜುಳಾ ನಾಯಕ್ ಇವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆಯೇ ಇನ್ನೋರ್ವ ಅತಿಥಿಯಾಗಿರುವ ಪದವು ವ್ಯವಸಾಯ ಸೇವಾ ಸಹಕಾರಿ ಸಂಘ ಇದರ ಅಧ್ಯಕ್ಷರು ಮತ್ತು ವಕೀಲರಾಗಿರುವ ಶ್ರೀಮತಿ ಸುಮನಾ ಶರಣ್ ಇವರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಪ್ರಯುಕ್ತ ಸಾಧಕ ಮಹಿಳೆಯರಿಗೆ ನಮ್ಮ ಸಂಘದ ವತಿಯಿಂದ ಆತ್ಮ ಸನ್ಮಾನ ಕಾರ್ಯಕ್ರಮವನ್ನು ಸ್ವೀಕರಿಸಿದ ಶ್ರೀಮತಿ ಶಶಿರೇಖಾ ಬಿ, ಸಾಹಿತಿಗಳು, ಸಮಾಜ ಸೇವಕರು ಹಾಗೂ ನಿವೃತ್ತ ಪ್ರಾಂಶುಪಾಲಕರು ಇವರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೂ ಇನ್ನೋರ್ವರಾದ ಪ್ರಾಣಿ ದಯಾಪರರು ಆಗಿರುವ ಶ್ರೀಮತಿ ಉಷಾ ಸುವರ್ಣ ಇವರಿಗೂ ಹೃತ್ಪೂರ್ವಕ ಧನ್ಯವಾದಗಳು.
ಹಾಗೂ ನಮ್ಮ ಸಂಘದ ಅಧ್ಯಕ್ಷರಾಗಿರುವ ಮತ್ತು ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ಸಹಕಾರ ರತ್ನ ಶ್ರೀ ಚಿತ್ತರಂಜನ್ ಬೋಲಾರ್ ಇವರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೂ ಬ್ರಹ್ಮಶ್ರೀ ನಾರಾಯಣ ಗುರು ಚಾರಿಟೇಬಲ್ ಟ್ರಸ್ಟ್ ಇದರ ಗೌರವ ಅಧ್ಯಕ್ಷರಾಗಿರುವ ವಾಮನ್ ಕೆ ಇವರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೂ ನಮ್ಮ ಸಂಘದ ಉಪಾಧ್ಯಕ್ಷರಾಗಿರುವ ನೇಮಿರಾಜ್ ಪಿ ಇವರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೂ ನಮ್ಮ ಸಂಘದ ಮುಖ್ಯ ಕಾರ್ಯಾಧಿಕಾರಿಯಾಗಿರುವಂತಹ ಶ್ರೀಮತಿ ಸೌಮ್ಯ ವಿಜಯ್ ಇವರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಮಾಸ್ಟರ್ ಮೈಂಡ್ ಎಂಟರ್ಪ್ರೈಸಸ್ ಮಾಲಕರಾದ ಶೇಷ KM ಇವರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆಯೇ ಇದರ ಪಾರ್ಟ್ನರ್ ಆದ ಹೆಬ್ಬಾರ್ KV ಇವರಿಗೂ ಹೃತ್ಪೂರ್ವಕ ಧನ್ಯವಾದಗಳು.